ಅಂತ ಕೇಳಿದೆ. ನಾವೇ ಸರಿ ಹೊರಟು ಬಂದಂತ ಕಾರ್ಯ ಹಲವಾರಿದೆ ಹಲವಾರಿ. ಕಲಿಕತೆ ರಾಜ್ಯವನ್ನಾಳುವ ಪುರಂದರನ ಬಲುಗತ್ತುಗೆ ಸದಾ ಎಚ್ಚರ ನಮ್ಮೊಳಗೆ ಜಾಗೃತವಾಗಿ. ಯಾಕೆ ಚೋಡಿತಾಪುರದಲ್ಲಿರುವ ಕಾಲಕ್ಕೆ ಆಳು ಕಾಳುಗಳ ವಂದಿಮಾಗಧರು ಈ ವೈರೋಚನೆಯನ್ನು ಓಲೈಸುತ್ತಿದ್ದದ್ದು ನಿಜ. ಪ್ರಬಲವಾದ ಇಚ್ಛಾಶಕ್ತಿ ಉಳ್ಳವನಾಗಿ ಅತ್ಯುನ್ನತವಾದಂತಹ ಪದವಿಯನ್ನಡರಬೇಕನ್ನುವಂತ ವಾಂಛೆಯುಳ್ಳವನಾಗಿ ಸ್ವರ್ಗವನ್ನೇ ಸ್ವಾಧೀನಪಡಿಸಿಕೊಂಡವನು. ತ್ರಿದಶರೇ ನಮ್ಮ ಸೇವೆಗಾಗಿ ಆ ಕಾಲದಲ್ಲಿ ಹಾತೊರೆಯುತ್ತಿದ್ದವರು. ಆದರೆ ಇಂದೀಗ ಅದೆಲ್ಲವನ್ನೂ ಬಿಟ್ಟು ಅಥವಾ ಅದೆಲ್ಲಕ್ಕಿಂತ ಹೊರತಾಗಿ ಈ ಸುತಳದಲ್ಲಿ ವಾಸ ಮಾಡುತ್ತಿದ್ದೇನೆ. ಗುರುಶಾಪವನ್ನು ಹೊಂದಿದವರು ಯಾರೂ ಜಗತ್ತಿನಲ್ಲಿ ಉದ್ಧಾರವಾಗುವುದಿಲ್ಲ. ಆದರೆ ನೀನು ಸ್ಥಾನಭ್ರಷ್ಟನಾಗಿ ಹೋಗು. ನಮ್ಮ ಆಚಾರ್ಯರಾದಂತಹ ಶುಕ್ರರು ನನಗೆ ಶಾಪವನ್ನಿತ್ತರು. ವಾಮನ ಬಂದು ದಾನ ಕೇಳಿದ ಕಾಲದಲ್ಲಿ ಅದನ್ನು ಶಿರಸಾವಹಿಸಿದೆ. ಸ್ಥಾನಭ್ರಷ್ಟತೆ ನನಗೆ ಬಂದಿತ್ತಾದರೂ ಕೂಡ ಭ್ರಷ್ಟತೆ ಬರಲಿಲ್ಲ. ಬದಲಾಗಿ ಸುತಳದಲ್ಲಿ ವಾಸ ಮಾಡುವಂತಹ ಯೋಗ್ಯತೆ, ನನ್ನ ದ್ವಾರಪಾಲಕರಾಗಿ ಶ್ರೀಮನ್ನಾರಾಯಣನೇ ನಿಲ್ಲುತ್ತೇನೆ ಅನ್ನುವಂತ ಅಭಯವಚನವನ್ನು ಕೇಳಿದ ಹಿರಿಮೆ ಇದು ಈ ವೈರೋಚನೆಯದ್ದಾಯಿತು. ಸಕಲ ವೈಭವಗಳು ಉಂಟು. ಶ್ರದ್ಧೆ ಇಲ್ಲದ ಶ್ರಾದ್ದವು, ಶ್ರೋತ್ರಿಯನಿಲ್ಲದ ಯಜ್ಞವೋ ಮೊದಲಾದ ಕೃತಿಗಳಿಂದ ಒದಗಬಹುದಾದಂತಹ ಪುಣ್ಯ ನಮಗೆ ಲಭ್ಯವಾಗುತ್ತದೆ. ಇದು ನಾರಾಯಣ ವಚನ. ಹಾಗಾಗಿ ಸಮಾಧಾನದಿಂದ ಸಂತೋಷದಿಂದ ವರ ಗದಾಧರನೇ ನನ್ನ ರಕ್ಷೆಗಿದ್ದಾನೆ ಅನ್ನುವಂತಹ ಭಾವದಲ್ಲಿ ಈ ಸುತಳದಲ್ಲಿದ್ದೆ. ಆದರೆ ಇಂದೀಗ ವರ್ತಮಾನವನ್ನು ಕೇಳಿತಲ್ಲ ಎಲ್ಲ ಪ್ರವೇಶ
ಹುಟ್ಟಿದ್ದಾನೆ. ಚರರು ಬಂದು ಹಾಡಿದ್ರಲ್ಲ, ಇನ್ನಿಲ್ಲಿಯೇ ಸುಮ್ಮಗಿರುವುದಲ್ಲ, ಮೇರೆ ಮೇರಿದ ಮಿತಿಯನ್ನು ದಾಟುವ ಹುಡುಗನಿಗೆ ಸರಿಯಾದ ಬುದ್ಧಿಯನ್ನು ತಿಳಿಸಬೇಕು. ಸೇನಾ ಸಮೇತನಾಗಿ ಅವನನ್ನು ನಿಗ್ರಹಿಸುವುದಕ್ಕೆ ಹೊರಟ. ವಸ್ತ್ರವಾಗಲಿ ಒಪ್ಪುವಾಗಲಿ ನಮ್ಮಂತವರಿಗೆ ಅಪ್ಯಾಯಮಾನವಾಗುವ ಭಂಗಿಯಲ್ಲಿಯೇ ಇದೆ. ನೃಪತರಳು ಹೌದಲ್ಲ? ಹೌದಲ್ವ? ಹೌದು. ಹೌದಾದ್ರೆ ಯಾಕೆ ಹೀಗೆ ಮಾಡಿದೆ? ಏನು ಮಾಡಿದೆ? ಪ್ರಶ್ನೆ ಬರ್ತದೋ ಇಲ್ವೋ? ಹೇಗದು? ಕೇವಲ ನಾನು ಇಂಥ ಕುಲದಲ್ಲಿ ಹುಟ್ಟಿದವ, ನಾನು ಇಂಥ ತಂದೆ ತಾಯಿಗಳ ಮಗ ಹೇಳಲಿಕ್ಕೆ ಮಾತ್ರ ಅಲ್ಲ, ಹುಟ್ಟಿದ ಕುಲಕ್ಕಾಗಲಿ ಹೆತ್ತವರಿಗಾಗಲಿ ಗೌರವ ತರುವ ಕೃತಿಯನ್ನ ಎಸಗಬೇಕು. ಎಲ್ಲಿಯೂ ಅಗೌರವವನ್ನು ತರಲಿಲ್ವಲ್ಲ. ನಮ್ಮ ಊರಿಗೆ ಬಂದಿಯಾ? ಹೌದು. ಬಾ. ಬಂದದ್ದಕ್ಕೆ ಆಕ್ಷೇಪ ಇಲ್ಲ, ಮತ್ತೆ ಬಂದಿಲ್ಲಿ ಮಾಡಿದ ಕೆಲಸದ ಕುರಿತಾಗಿ ಮಾತ್ರ ನಮ್ಮದ್ದು ಆಕ್ಷೇಪ. ಏನು ಮಾಡಿದೆ? ನಮ್ಮ ಉದ್ಯಾನವನ್ನ ಪ್ರವೇಶ ನಮ್ಮವನನ್ನು ಕೊಂದಿಯ, ಮಹಿಷನನ್ನು ಮಡುಹಿದೆ. ಯುದ್ಧರಂಗದಲ್ಲಿ ಇರಬಹುದು, ಆದ್ರೆ ಅಗತ್ಯ ಏನು ಬಂತು ಅಂತ ಪ್ರಶ್ನೆ ಬರ್ತದೋ ಇಲ್ಲ. ಅವ ಯುದ್ಧಕ್ಕೆ ಬಂದದ್ದೇ, ಆದ್ದರಿಂದ ಯುದ್ಧಕ್ಕೆ ಅವ ನಿನ್ನಲ್ಲಿಗೆ ಬಂದದ್ದಲ್ಲ, ನೀನು ಇಲ್ಲಿಗೆ ಬಂದದ್ದಲ್ಲ. ಹೌದು. ಹಾಗಾಗಿ ನೀನೇ ಸರಿಯಾದ ಸಮರ್ಥನೆಯನ್ನು ಕೊಡಬೇಕಾಗುತ್ತದೆ. ಅವ ಯಾಕೆ ಯುದ್ಧಕ್ಕೆ ಉದ್ಯುಕ್ತನಾದ? ಯಾಕೆ? ಅವ ನನ್ನ ಆಳಾದ್ದರಿಂದ ಉದ್ಯುಕ್ತನಾದ. ಉದ್ಯಾನವನವನ್ನು ಸಂರಕ್ಷಿಸುವಂತಹ ಹೊಣೆ ಅವನ. ನೀನು ಬಂದು ಹೂಕ ಇದೆಯಾ? ಹೌದು. ಏನು ಜಗತ್ತಿನಲ್ಲಿ ಧರ್ಮ ಪರಿಪಾಲಿಸಲ್ಪಡಬೇಕಾದರೆ ನೃಪನಾದವನು ಸರಿಯಾದ ಎಚ್ಚರದಲ್ಲಿರಬೇಕು. ಬ್ರಾಹ್ಮಣರ ಕೆಲಸ ಅಲ್ಲ ಅದು. ಆಯುಧವನ್ನು ಧರಿಸಿ ಧರ್ಮ ಸಂರಕ್ಷಿತವಾಗಬಹುದಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕಾದದ್ದು ಕ್ಷತ್ರಿಯರ ಕ್ರಮ. ಅಪಹಾರ ಅದಕ್ಕೊಂದು ನಮ್ಮ ಊರ ಭಾಷೆಯಲ್ಲಿ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಮತ್ತೊಂದು ಹೆಸರು ಉಂಟು, ಕಳ್ಳತನ. ಕಳ್ಳನ ಈಗ ಸುಳ್ಳನ್ನು ಹೌದಾ? ಕಳ್ಳ ಅಲ್ಲ ಅಂತ ಆದ್ರೆ ನಮ್ಮ ಹೂತೋಟದಲ್ಲಿ ಹೂ ಕದ್ದದ್ದು ಯಾಕೆ ಅನ್ನೋ ಪ್ರಶ್ನೆ ಬರ್ತದೋ ಇಲ್ಲ? ಕದ್ರೆ ಕಳ್ಳ, ಕದಿಯದೇ ಇದ್ದದ್ದಲ್ಲ. ನೀನು ಕದ್ದದ್ದೇ ಅಲ್ಲ, ಕೊಯ್ದದ್ದು. ಕದಿಯುವುದು ಬೇರೆ, ಕೊಯ್ಯುವುದು ಬೇರೆ. ಕದ್ದವ ಯಾರಿಗೂ ಸಿಗುವುದಿಲ್ಲ. ನಾನು ಎಲ್ಲರೂ ಇದ್ದಾಗಲೇ ಕೊಯ್ಯುವುದಕ್ಕೆ ನನ್ನ ಆಳಲ್ಲಿ ಹೇಳಿದ್ದು, ನಾನಾಗಿ ಕೊಯ್ದದ್ದಲ್ಲ. ಅಲ್ಲ, ಯಾರೂ ಇಲ್ಲದೆ ಇರುವಾಗ ತಕೊಂಡು ಹೋಗುವವನಿಗೆ ಮಾತ್ರ ಕಳ್ಳ ಅಂತ ಹೆಸರಲ್ಲ. ಪರರ ವಸ್ತುವನ್ನು ಅವರ ಅನುಮತಿ ಇಲ್ಲದೆ ಯಾವನ್ನು ತೆಗೆಯುತ್ತಾನೆ ಅದಕ್ಕೂ ಕಳ್ಳತನ ಅಂತಲೇ ಹೆಸರು. ನಿಮ್ಮ ಊರಿನಲ್ಲಿ ಕಳ್ಳತನಕ್ಕೆ ಬೇರೆ ವ್ಯಾಖ್ಯೆ ಉಂಟು, ಅದು ನನಗೆ ಗೊತ್ತಿಲ್ಲ. ನಾವು ನಮ್ಮ ಉದ್ಯೋಗಕ್ಕಾಗಿ ಅಥವಾ ನಮ್ಮ ಉಪಯೋಗಕ್ಕಾಗಿ ನಟ್ಟು ಬೆಳೆಸಿದಂತಹ ಉದ್ಯಾನವನದಿಂದ ಒಂದು ಹೂ ಬಿಡು, ಒಂದು ಎಳೆ ಗರಿಕೆಯನ್ನಾದರೂ ನಮ್ಮ ಅನುಮತಿ ಇಲ್ಲದೆ ನೀನು ತೆಗೆಯುವಂತಿಲ್ಲ, ತೆಗೆಯಬಾರದು. ತೆಗೆದ್ರೆ ಅದು ಕಳ್ಳತನವಾಗಿ ಪರಿಣಮಿಸ್ತದೆ. ನಿನ್ನ ಚೋರತನವನ್ನು ಪರೀಕ್ಷಿಸುವುದಕ್ಕ ಪ್ರಶ್ನಿಸುವುದಕ್ಕೂ ನನ್ನ ಅನ್ನವನ್ನುಂಡ ಆಳು ಬಂದಾಗ ಅವನೊಂದು ಕೊಂದು ಕೆಡ ಹೇಳಿ. ಕೊಲ್ಲುದೊಡೆದಲ್ಲ, ಕೊಲ್ಲುವ ಹೊಣೆ ಅಥವಾ ಕೊಲ್ಲುವ ಅಧಿಕಾರ ಈ ಪ್ರಪಂಚದಲ್ಲಿ ಯಾರಿಗೆ? ಬದುಕಿಸುವ ಸಾಮರ್ಥ್ಯ ಇದ್ದವನಿಗೆ ಮಾತ್ರ ಬದುಕಿಸುವುದಕ್ಕಾಗ್ತದೆ ನಿನಗೆ ಅವನನ್ನು. ಹಾಗಾದ್ರೆ ಕೊಲ್ಲುವುದು ಯಾಕೆ? ಕೊಂದದ್ದು ಯಾಕೆ? ಕೊಲ್ಲುವ ಅರ್ಹತೆ ನಿನ್ನಲ್ಲಿ ಏನುಂಟು? ಆದ್ದರಿಂದ ಬಂದದ್ದು ಯಾಕೆ? ಹೀಗೆ ಮಾಡಿದ್ದು ಯಾಕೆ? ಅವನನ್ನು ಮಡುಹಿದ್ಯಾಕೆ? ಇದಕ್ಕೆಲ್ಲ ಸರಿಯಾದ ಉತ್ತರ
ತಂದೆಯಾದಂತಹ ರುಕ್ಮಾಂಗದ ಭೂಪತಿಯ ಕುಮಾರ, ಧರ್ಮಾಂಗದ ಅಂದ್ರೆ ನಾನು. ಜೈತ್ರ ಯಾತ್ರೆಗೆ ಬೇಕಾಗಿ ಬಂದವ. ಭೂಲೋಕವನ್ನು ಗೆದ್ದೆ, ಪಾತಾಳವನ್ನು ಗೆದ್ದೆ, ಸುತಳವನ್ನು ನೋಡಬೇಕು ಅನ್ನುವ ಕಾರಣಕ್ಕಾಗಿ ಈ ಕಡೆಗೆ ನಾನು ಬಂದಾಗ ಇಲ್ಲಿಗೆ ಬಂದ ದಿವಸ ಏಕಾದಶಿಯ ದಿವಸವಾಗಿತ್ತು. ನಮ್ಮ ಅಯೋಧ್ಯೆಯಲ್ಲಿ ಏಕಾದಶಿಗೆ ಮಹತ್ವವನ್ನು ಕೊಡ್ತೇವೆ. ಏಕೆಂದ್ರೆ ಏಕಾದಶಿಯ ಯೋಗ್ಯತೆ ಏನು ಅನ್ನುವುದು ನಮಗೆ ಈ ಹಿಂದೆ ಒಂದು ಪ್ರಕರಣದಿಂದ ಗೊತ್ತಾಗಿದೆ. ಯಾವನೋ ಒಬ್ಬವ ಹೊಟ್ಟೆಗಿಲ್ಲದೆ ಉಪವಾಸ ಇದ್ದದ್ದರಿಂದ ಅದುವೇ ಅವನಿಗೆ ಏಕಾದಶಿ ವೃತ್ತದ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಾಗಿ ಹೋಯಿತು. ಅಂದಿನಿಂದ ಏಕಾದಶಿಯನ್ನು ಯಾರೂ ಬಿಡಬಾರದು. ಯಾವ ಕಾಲದಲ್ಲಿ ಎಲ್ಲಿಯೇ ಇರಲಿ ಹರಿಗೆ ಪ್ರೀತ್ಯರ್ಥವಾದಂತಹ ಏಕಾದಶಿಯನ್ನು ಆಚರಿಸಬೇಕು. ನಮ್ಮ ಅಪ್ಪ ಮಾಡಿದಂತಹ ಶಾಸನ ಅದು ನೆನಪಾಗಿ ಏಕಾದಶಿ ದಿವಸ ಹರಿಯನ್ನು ಪೂಜಿಸಬೇಕನ್ನುವಂತ ಒಂದೇ ಉದ್ದೇಶ. ಹರಿಯನ್ನು ಪೂಜಿಸಬೇಕು ಅಂತಾದರೆ ಯಥಾ ಸಾಧ್ಯವಾದಂತಹ ಪೂಜೆ ಮಾಡಬೇಕೋ ಬೇಡ? ಯಥಾ ಸಾಧ್ಯವಾದದ್ದು ಮಾಡಬೇಕು, ಅಕ್ಷರಶಃ ಸತ್ಯ ಅಲ್ವಾ? ಹಾಗಿದ್ರೆ ಅವನಿಗೆ ಪ್ರೀತ್ಯರ್ಥವಾದಂತಹ ತುಳಸಿಯ ದಳವೋ ಅಥವಾ ಇಲ್ಲಿರುವಂತಹ ಪುಷ್ಪಗಳನ್ನು ಕೊಯ್ದು ಹರಿಪೂಜೆ ಮಾಡಬೇಕು ಅಂತ ಆಲೋಚನೆ ಮಾಡುವಾಗ ಹತ್ತಿರದಲ್ಲೇ ಒಂದು ಉಪವನ್ನು ಕಂಡಿತು. ನಮ್ಮ ದೂತನಲ್ಲಿ ಹೇಳಿದೆ, ಸ್ವಲ್ಪ ಹೂವನ್ನು ಕೊಯ್ದುಕೊಂಡು ಬಾ ಅಂತ. ಹಾಗಾದ್ರೆ ಇನ್ನೊಬ್ಬರಿಗೂ ಕಳ್ಳತನ ಕಲಿಸ್ತೀನಿ. ಕಳ್ಳತನ ಅಲ್ವಪ್ಪ, ಯಾಕೆ ನೀನು ಕಳ್ಳತನ ಅಂತ ಹೇಳ್ತಿ? ಹರಿಯ ಪೂಜೆಗೆ ಬೇಕಾಗಿ ಒಂದೆರಡು ದಳ ತುಳಸಿಯನ್ನು ಹೂವನ್ನು ಕೊಯ್ಯುವುದಕ್ಕೆ ಉಪವನಕ್ಕೆ. ಹರಿಯ ಪೂಜೆಗೆ ನೀನು ಹೂ ಕೊಯ್ಯುವುದಕ್ಕೆ ನನ್ನ ಆಕ್ಷೇಪ ಅಲ್ಲ. ನೀನೇ ಆಡಿದ ಯಥಾ ಸಾಧ್ಯವಾಗಿ ಮಾಡಬೇಕು. ಯಥಾ ಸಾಧ್ಯ ಅಂದ್ರೆ ಏನು? ಏನು? ತಿರುಗಾಟದಲ್ಲಿರುವವ ನೀನು. ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು. ತುಳಸಿ ಉಂಟು? ಇಲ್ಲ ಇಲ್ಲ. ತುಳಸಿ ದಳಂ ಸಮರ್ಪಯಾಮಿ ಸಂಕಲ್ಪ ಸಾಕಾಗುತ್ತದೆ, ತುಳಸಿಯ ಬೇಕೆಂದಿಲ್ಲ. ಯಥಾ ಸಾಧ್ಯ ಯಥಾಶಕ್ತಿ. ಹಾಗಾದ್ರೆ ಇನ್ನೊಂದು ತೋಟದ ತುಳಸಿಯನ್ನು ಕದ್ದಾದ್ರೂ ಪೂಜೆ ಮಾಡುವುದು ಅನ್ನುವಾಗ ಯಾವ ಶಾಸ್ತ್ರ ಆದ್ರೂ ಹೇಳ್ತದ? ಯಥಾ ಸಾಧ್ಯ ತುಳಸಿಯ ದಳ ಇಲ್ಲದಿದ್ರೆ ಮಂತ್ರದ ಮೂಲಕವಾಗಿ ಹೇಳಲ್ಲ. ಇಲ್ಲ ಅಂತ ನೀನು ಬರುವಾಗ ತರಲಿಲ್ಲ. ಬರುವಾಗ ತರಲಿಲ್ಲ, ಆದ್ರೆ ನಿನ್ನ ತೋಟದಲ್ಲಿ ಇರುವಂತಹ ಹೂಗಳು. ನನ್ನ ತೋಟದಲ್ಲಿ ತುಳಸಿ ಉಂಟಯ್ಯ. ಹೌದು, ನನ್ನ ತೋಟದಲ್ಲಿ ಚಿನ್ನದ ತುಳಸಿ ದಳವೇ ಉಂಟು. ಅದನ್ನು ನೀನು ಉಪಯೋಗಿಸುವುದಕ್ಕೆ ನಿನಗೆ ಅಧಿಕಾರ ಉಂಟು ಅನ್ನೋದು ಪ್ರಶ್ನೆ. ಈಗ ನಾನು ಭಾವಿಸಿದ್ದು ನೀವು ಕೂಡ ದೇವರ ಭಕ್ತರು ಅಂತ ಭಾವಿಸಿ ಏನೋ ನನ್ನ ಆಳು ಆ ದೇವರಿಗೆ ಬೇಕಾಗಿ ಹೂ ಕೊಯ್ಯುವಾಗ ಯಾರು ವಿರೋಧಿಸುವುದಕ್ಕಿಲ್ಲ ಅಂತ ಹೇಳಿ ಕೊಯ್ಯುವುದಕ್ಕೆ ಹೋದ. ದೇವರ ಪೂಜೆಗೆ ಹೂ ಕೊಯ್ದದ್ದು ನನ್ನ ಆಕ್ಷೇಪ ಅಲ್ಲ, ನೀವು ಸರಿಯಾಗಿ ಗಮನಿಸಬೇಕು. ನನ್ನ ವಿಚಾರಣೆಗೆ ಒಳಪಡದೆ ಅಥವಾ ನನ್ನ ಅನುಮತಿ ಇಲ್ಲದೆ ತುಳಸಿ ಕೊಯ್ದದ್ದು ಮಾತ್ರ ನನಗೆ ಆಕ್ಷೇಪ. ನಾನು ತುಳಸಿ ಪೂಜೆಗೆ ಇರುವುದು. ನಾನು ತುಳಸಿ ದಳ ತಕೊಂಡು ಬಂದು ಬಾಳೆಲೆಯಾಗ ಅನ್ನ ಊಟ ಮಾಡ್ಲಿಕ್ಕಿಲ್ಲ. ಆ ಹೂ ಕೊಯ್ಯುವ ಕಾಲಕ್ಕೆ ಅಲ್ಲಿರುವಂತಹ ಕಾವಲುಗಾರ ನಮ್ಮವರನ್ನು ಆಕ್ಷೇಪಿಸಿದನಂತೆ. ಆವಾಗ ಇವ ವಿಷಯವನ್ನು ಹೇಳಿದ, ಹರಿಗೆ ಪ್ರೀತ್ಯರ್ಥವಾದ ಪೂಜೆಗೆ ಬೇಕಾಗಿ ನಾವು ಸ್ವಲ್ಪ ಹೂವನ್ನು ಕೊಯ್ಕೊಂಡು ಹೋಗ್ತೇವೆ, ಇದಕ್ಕೆ ವಿರೋಧ ಮಾಡಬೇಡ ಅಂತ ಹೇಳಿದ್ರೆ ಅಧಿಕ ಪ್ರಸಂಗ ಮಾತಾಡಿದ. ನಮ್ಮವನಿಗೆ ಹೊಡೆಯುವುದಕ್ಕೆ ಬಂದ. ನೀನು ಮಾಡಬಾರದನ್ನು ಮಾಡಿ ಇನ್ನೊಬ್ಬ ಮಾತಾಡಿದ್ದನ್ನು ಅಧಿಕ ಪ್ರಸಂಗ ಅಂತ ಹೇಳಬಹುದು. ಯಾವುದು? ಈಗ ನಮ್ಮ ಚಾರ ಅವನ ಕೆಲಸ ಮಾಡಿದ ಪಾಪ, ಅವನ ಕೆಲಸ ಮಾಡಿದ್ದಾನೆ, ಅವನಿಗೆ ಒಂದೇ ಪದ ಇರು ತಡೆಯುವುದು. ಹೌದೌದು, ಅವನ ಕೆಲಸ ಏನು? ಹೂವನ್ನು ಕೊಯ್ಯುವುದಕ್ಕೆ ಯಾರು ಬರ್ತಾರೋ ಅವರನ್ನು ತಡೆಯುವುದು. ಆವಾಗ ಇವ ವಿಷಯವನ್ನು ಹೇಳಿದ್ದಾನೆ, ದೇವರ ಪೂಜೆಗೆ ಬೇಕಾಗಿ ಹೂವನ್ನು ಕೊಯ್ತೇನೆ, ಅದನ್ನು ತಡೆಯಬೇಡ. ಆವಾಗ ತಡೆದ. ಮತ್ತೆ ಇವನು ಕೂಡ ಕೆಲಸದವನಲ್ಲ, ಅವನಿಗೆ ಒಂದೇ ಅಲ್ವಾ ಪದ ಇರುವುದು. ಅವನಿಗೆ ನಿನ್ನ ಕೆಲಸದವ, ನೀನಿರುವುದು ನಮ್ಮ ಊರಿನ. ಹೌದೌದು. ಆಗ ನಮ್ಮ ಕೆಲಸದವನಿಗಿರುವ ಆ ಪದವೇ ಪ್ರಮುಖವಾಗುತ್ತದೆ. ಹೌದಾ? ನಾವು ಭಾವಿಸಿದ್ದು ಅದಕ್ಕಿಂತ ಹಾಗೆಲ್ಲ ಭಾವಿಸಿಕೊಂಡು ಯಾಕೆ ಭಾವನೆಗೆ ನಿನ್ನ ನನ್ನಲ್ಲಿ ಭಾವನೆಗೂ ಬೆಲೆ ಉಂಟು, ಭಾವನೆಗೂ ಬೆಲೆ ಉಂಟು ಅಲ್ವಾ? ಈಗ ಭಾವನೆಗೆ ಬೆಲೆ ಕೊಡುವ. ಯಾವಾಗ ದೇವರ ಪೂಜೆಗೆ ಹೂ ಕೊಯ್ಯುವಾಗ ಯಾರಾದ್ರೂ ಅಡ್ಡ ಮಾಡ್ತಾರೋ ಮತ್ತೆ ನಮ್ಮ ಅಯೋಧ್ಯೆಯವರದೊಂದು ಕ್ರಮ. ಅದೇ ಅದಕ್ಕೆ ಕೇಳುವ, ಅದು ಕೇಳುವ. ನಿಮ್ಮ ಅಯೋಧ್ಯೆಯವರ ಕ್ರಮ ಯಾರು ಅಲ್ಲ, ಅಯೋಧ್ಯೆ ಏನಾದ್ರೂ ಬದಲಾವಣೆ ಆಗಿದೆ ಈಗ? ಯಾರು ದೇವರ ಪೂಜೆಗೆ ಅಡ್ಡಿ ಮಾಡ್ತಾರೋ, ಯಾರು ದೇವರ ಮಂದಿರ ಕಟ್ಟುವಾಗ ಅಡ್ಡಿ ಮಾಡ್ತಾರೋ, ಅಡ್ಡಿ ಮಾಡುವವರನ್ನು ಕೊಂದಾದ್ರೂ ನಾವು ಮಂದಿರ ಕಟ್ತೇವೆ, ಪೂಜೆ ಮಾಡ್ತೇವೆ. ಆಗಲಿ, ನಿನ್ನ ಮಾತಿಗೆ ಅನುಮೋದನೆ ಕೊಡುವವರು ಇರಬಹುದು. ನೀನು ಮಂದಿರ ಕಟ್ಟಿ ಪೂಜೆ ಮಾಡ್ತೀವಿ, ಎಲ್ಲಿ ಕಟ್ಟುತ್ತಿ? ಅಲ್ಲ, ನಮ್ಮ ಊರಿನಲ್ಲಿ ಅಂತ ಅಲ್ಲ, ಹೇಳು. ನೀನು ಮಂದಿರ ಅಯೋಧ್ಯೆಯಲ್ಲಿ ಕಟ್ಟು, ಪೂಜೆ ಮಾಡು, ಅಲ್ಲಿಯ ತುಳಸಿ ಹಾಕು, ನನ್ನ ಆಕ್ಷೇಪ ಇಲ್ಲ. ನಿನ್ನ ಮಾತಿಗೆ ಬೆಂಬಲ ಕೊಡುವವರೆಲ್ಲ ಅಲ್ಲಿಗೆ ಬರ್ಲಿ. ಆದ್ರೆ ಮಂದಿರ ಕಟ್ಟುವುದಕ್ಕೆ ಹೊರಟ ಈಗ ನಿನ್ನ ಊರಿನಲ್ಲಿ ಮಂದಿರ ಕಟ್ತೇನೆ ಅಂತಲ್ಲ, ನಾವು ಮಂದಿರ ಕಟ್ಟುವುದಿದ್ರೆ ಅದೇ ಜಾಗದಲ್ಲಿ ನನ್ನ ಆಕ್ಷೇಪ ಇಲ್ಲ. ಅಯೋಧ್ಯೆಯ ಮೇಲೆ ನಾನು ಆಕ್ಷೇಪ ಮಾಡುವುದಿಲ್ಲ, ಆಕ್ರಮಣ ಮಾಡುವುದಿಲ್ಲ. ನಾರಾಯಣ ಭಕ್ತರ ಕುರಿತಾಗಿ, ಏಕಾದಶಿ ವ್ರತದ ಕುರಿತಾಗಿ ಬಲಿ ಆಕ್ಷೇಪ ಮಾಡುವುದಿಲ್ಲ. ನನ್ನ ಕುರಿತಾಗಿ ನಿನಗೂ ಗೊತ್ತಿರಬಹುದು, ನೀನು ಹುಟ್ಟುವುದಕ್ಕಿಂತ ಎಷ್ಟೋ ಶತಮಾನಗಳ ಮೊದಲೇ ನಾರಾಯಣ ಭಕ್ತ ಅನ್ನುವ ಹಾಗೆ ಜಗತ್ತಿಗೆ
ಜಾಹೀರಾದ ನಾನು ಯಾಕೆ ಕೇಳಲಿಕ್ಕೆ ಹೋಗ್ಲಿಲ್ಲ ಗೊತ್ತುಂಟಾ? ಬಲಿ ಅಂತ ಹೇಳಿದ್ರೆ ಹರಿಗೆ ಭಕ್ತ ಅಂತ ಭಾವಿಸಿದ್ದೇನೆ. ಒಂದು ಕಾಲದಲ್ಲಿ ಸಮುದ್ರ ಮಥನ ಮಾಡುವುದಕ್ಕೆ ಹರಿಯ ನಿರೂಪಣೆ ಅಂತ ಹೇಳುವಾಗ ಯಾವುದೇ ಆಕ್ಷೇಪ ಮಾಡದೆ ನೀನು ಹೋಗಿದ್ದೀಯಂತ, ಹೌದಾ? ಹಾಗಿರುವಾಗ ಸಮುದ್ರ ಮಥನ ಮಾಡ್ಲಿಕ್ಕೆ ಹರಿ ಹೇಳಿದಾಗ ನೀನು ಹೋಗ್ತೀಯಂತ ನಾನೊಂದು ಹೂ ಕೊಯ್ಯುವಾಗ ನಿನಗೇನು ಒಂದು ಹೂ ಕೊಯ್ದ ಕಷ್ಟ ಆಗುದು. ನೀನು ನನ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಾಗ ಮಾತ್ರ ನಮಗೆ ಕಷ್ಟ ಆಗುದು. ಈಗ ನೀನು ಮಾಡಿದ್ದು ಸರಿ ಅನ್ನುವುದನ್ನು ಸಮರ್ಥಿಸುವುದಕ್ಕೆ ಹೊರಟು ನನ್ನನ್ನು ಆರೋಪಿ ಮಾಡಬಾರ್ದು. ನಾನು ಸಮುದ್ರ ಮಥದ ಕಾಲದಲ್ಲಿ ಅವನಿಗೆ ಸಹಾಯವನ್ನು ಮಾಡಿದ್ದೇನೆ, ಇಲ್ಲ ಅಂತ ಹೇಳುವುದು. ಹರಿಭಕ್ತ ನಾನು ಹಾಗೆ ಜಗತ್ತು ಒಪ್ಪಿಕೊಂಡಿದೆ. ಅಂತ ಹರಿಭಕ್ತ ಒಂದು ಹರಿಯ ಪೂಜೆಗೆ ಬೇಕಾಗಿ ಒಂದು ದಳ ತುಳಸಿಯನ್ನು ಹೂವನ್ನು ಕೊಯ್ದ್ರೆ ನಾಳೆ ಆ ಗಿಡದಲ್ಲಿ ಈಗ ಅಂತ ಹರಿಭಕ್ತನ ಮಣ್ಣಿನಲ್ಲಿ ಅಥವಾ ಅಂತ ಹರಿಭಕ್ತನ ಅಧೀನಕ್ಕೊಳಪಟ್ಟಂತಹ ನೆಲದಲ್ಲಿ ನೀನು ಮತ್ತೂ ಎಚ್ಚರ ವಹಿಸಬೇಕು. ನಾನು ಯಾವುದೋ ಕೂಳ ಅಲ್ಲ, ನಾನು ಯಾವುದೋ ರಕ್ಕಸ ಅಲ್ಲ. ಹಾಗಾದ್ರೆ ದಾರ್ಷ್ಟ್ಯ ನಡೀತದೆ ನನ್ನಂತವನ ಮುಂದೆ. ನಿನಗೆ ಗೊತ್ತುಂಟೋ ಇಲ್ವೋ? ಹೌದು. ಅವರಿಬ್ರು ಯಾರು? ಯಾರು? ದ್ವಾರಪಾಲಕರು, ಯಾರು? ನಾರಾಯಣ ಮೂರ್ತಿ. ಹೌದಲ್ಲ? ಹಾಗಾಗಿ ನನಗೂ ನಿನಗೂ ತಾರ್ಕಿಕವಾಗಿ ದ್ವಂದ್ವ ಇಲ್ಲ. ಅಂತಹ ನನ್ನಲ್ಲಿ ನೀನು ತಿಳಿಸದೆ ಒಂದು ಅಪಹಾರ ಮಾಡಿದಿ. ಎರಡನೆಯದಾಗಿ ಘನಘೋರವಾದ ಅಪರಾಧ ಕೊಲೆ. ಅಲ್ಲ, ಮೊದಲನದ್ದು ಕೇಳು, ಅದು ಆಪಧರ್ಮ ಆಗಿತ್ತು. ಈ ಆಪಧರ್ಮ ಅನ್ನೋದನ್ನು ನೀನು ಕೂಡ ಮೆಚ್ಚಲೇಬೇಕು, ಒಪ್ಪಿಕೊಳ್ಬೇಕು. ಯಾಕೆ? ಅಲ್ಲಿ ಕೇಳುವಷ್ಟು ವ್ಯವಧಾನ ಇಲ್ಲ. ಹರಿಯ ಪೂಜೆಗೆ ಸಮಯ ಆಗಿದೆ, ಹಾಗಾಗಿ ಅನಿವಾರ್ಯವಾಗಿ ಅತಿ ಶೀಘ್ರವಾಗಿ ನನಗೆ ಹೂವಿನ ಅವಶ್ಯಕತೆ ಇತ್ತು. ಆವಾಗ ಅದನ್ನು ಕೊಯ್ಯುವುದಕ್ಕೆ ಬಂದರೆ ಏನೋ ಕೆಲಸದವರು ಬಡಿದಾಡಿಕೊಂಡ್ರು. ಅದನ್ನು ಕೇಳಿಯಾದರೂ ನೀನು ಹರಿಯ ಪೂಜೆಗೆ ಅಂತ ಗೊತ್ತಾದ ಬಳಿಕ ಯುದ್ಧಕ್ಕೆ ಬರಬಾರ್ದಿತ್ತು. ಮತ್ತೊಬ್ಬ ಬಂದ ಮಹಿಷಾಕ್ಯ. ನನಗೆ ಅಪಧರ್ಮ ಇಲ್ಲ. ಇಲ್ಲ, ಯಾರಿಗೆ? ನನಗುಂಟು ಅಂತ, ನನಗಿಲ್ಲಿ ಉಂಟು. ಅದನ್ನು ಅವರ ಜಗಳವನ್ನು ಕೇಳುವುದಕ್ಕೆ ಮತ್ತೊಬ್ಬ ಬಂದ. ಯಾರು? ಮಹಿಷಾಕ್ಯನ. ಈ ಮಹಿಷ ಅಂತ ಹೆಸರು ಹೇಳುವವರೆಲ್ಲ ಹಾಗೆ ಒಟ್ಟು ಹೀಗೆ ಬರುವುದಲ್ಲ, ಹಾಯ್ಲಿಕ್ಕೆ ಬರುವುದು. ಆ ವಿಚಾರ ಮಾಡ್ಲಿಕ್ಕಿಲ್ವಾ? ಅಲ್ಲ, ನಿನಗೆ ಮಹಿಷ ಅಂತ ಹೆಸರಿಟ್ಟವರನ್ನೆಲ್ಲ ವಧೆ ಮಾಡಬೇಕೇನು? ನಿನಗೆ ಮಹಿಷ ವಧೆಯಲ್ಲಿ ಏನು ಅಷ್ಟ? ಈಗೀಗ ಅನಿಸ್ತದೆ ಮಹಿಷರನ್ನು ಕೊಲ್ಲುವುದಕ್ಕಿಂತಲೂ ಆ ಮಹಿಷ ಸ್ವರೂಪಿಗಳನ್ನು ಮೊದಲು ಕೊಲ್ಲಬೇಕು. ನಾನು ಅದೇ ಹೇಳುದು, ಮಹಿಷ ಬೇಡವೇ ಬೇಡ. ಹಾಗಾಗಿ ಯುದ್ಧಕ್ಕೆ ಬಂದ. ಮತ್ತೆ ಯುದ್ಧ ರಂಗದಲ್ಲಿ ಬಂದ್ರೆ ಅವ ಮಹಿಷ ಅಂತ ಅಲ್ವಾ? ಯುದ್ಧ ರಂಗದಲ್ಲಿ ಗುರುಗಳು ಬಂದ್ರೆ ಅಪ್ಪ ಬರ್ಲಿ, ಯುದ್ಧ ಅಂತ ಹೇಳಿದ್ರೆ ಕೊಲ್ಲೇಬೇಕು, ಒಬ್ಬ ಸಾಯ್ಲೇಬೇಕು. ಅವನಿಗೆ ಆಯುಷ್ಯ ಮುಗಿದಿದೆ. ಹಾಗಾಗಿ ಹೇಳ್ತೇನೆ, ಹರಿಗೆ ವಿರೋಧವಾಗಿ ಯಾರು ಯುದ್ಧಕ್ಕೆ ಬರ್ತಾರೋ ಅಂತವರನ್ನು ಹರಿಯು ಉಳಿಸುವುದಿಲ್ಲ ಅನ್ನುವುದಕ್ಕೆ ನಿನ್ನ ಮಹಿಷಾಕ್ಕೆ ಸತ್ತದ್ದೇ ಇದು ಶಾಸ್ತಿ. ಹಾಗಾಗಿ ಹೇಳ್ತೇನೆ, ನಾನು ತಪ್ಪು ಮಾಡಿ ಸಾಮರ್ಥ್ಯ ಗೊತ್ತಿಲ್ಲ. ಇಂದ್ರದೊಡನೆ ಸೋತ ವರ್ತಮಾನವನ್ನು ಹಾಡಿದೆ. ನಾನು ಅಸುವಿಗಿದ್ದು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನನಗೆ ನಾಚಿಕೆ ಏನೂ ಇಲ್ಲ. ಅಂತಹ ಪೂರ್ವಾನುಭವ ನನಗೆ ಇದ್ದುದರಿಂದಲೇ ನೀನು ಮಾಡುವಂತಹ ಕೆಲಸಕ್ಕೆ ಆಕ್ಷೇಪ ಹೇಳಬೇಕಾಗುತ್ತದೆ. ತುಳಸಿ ಕೊಯ್ದದ್ದೊಂದು ಅಪರಾಧ, ಮಹಿಷನನ್ನು ಕೊಂದದ್ದು ಎರಡನೇ ಅಪರಾಧ, ಗುರುತರವಾದ ಮತ್ತೊಂದು ಅಪರಾಧವನ್ನು ನೀನು ಮಾಡಿದ್ದಿ. ಯಾವುದು? ಸುತಳಕ್ಕೆ ದಾಳಿ ಮಾಡಿದ್ದು. ಕ್ಷತ್ರಿಯನಾದವನು ಭೂಮಿಯನ್ನು ವಶಪಡಿಸಿಕೊಳ್ಳುವುದು, ಹೆಣ್ಣನ್ನು ವಶಪಡಿಸಿಕೊಳ್ಳುವುದು ಅಪರಾಧ ಅಲ್ಲ. ಆದರೆ ಅದಕ್ಕೆ ಸೀಮೆ ಉಂಟು, ವ್ಯಾಪ್ತಿ ಉಂಟು. ನಿನ್ನ ಅಧಿಕಾರವು, ನಿನ್ನ ಇಚ್ಛಾಶಕ್ತಿಯು ನಡೆಯಬೇಕಾದದ್ದು 56 ದೇಶದೊಳಗೆ. ಪಾತಾಳಕ್ಕೆ ದಾಳಿ ಮಾಡಿದ ಪೂರ್ವ ಇತಿಹಾಸ ಉಂಟು, ಸುತಳಕ್ಕೆ ದಿಗ್ವಿಜಯವನ್ನು ಮಾಡಿದಂತಹ ಪೂರ್ವ ಇತಿಹಾಸ ಉಂಟು. ಇಲ್ಲ. ಹಾಗಾದ್ರೆ ಅಂತಹ ಗುರುತರವಾದಂತಹ ಅಪರಾಧವನ್ನು ನೀನು ಮಾಡಿದ್ದಿ. ಯಾಕೆ ಮಾಡಿದಿ? ಸುತಳದಲ್ಲಿರುವವನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದೆ ಮಾಡಿದಿ. ಹಿಂದೆ ಚರದಿ ಮಂಥದ ಕಾಲದಲ್ಲಿ ದೇವೇಂದ್ರ ನೀನೇ ಹೇಳಿದ ಹಾಗೆ ನಮ್ಮ ಸಹಾಯವನ್ನು ಅಪೇಕ್ಷಿಸಿ ನಾನು ಸಹಾಯ ಮಾಡಬಲ್ಲಂತಹ ಯೋಗ್ಯತೆ ಇರುವವ, ಅಂತ ಅಂತಸತ್ವವನ್ನು ಹೊಂದಿರುವವ ಅನ್ನುವ ಹಾಗೆ ನಿರೂಪಿಸಿದವ ಯಾರು? ನೀನು ಯಾವನನ್ನು ಏಕಾದಶಿ ವ್ರತದಿಂದ ಆರಾಧಿಸುತ್ತೀಯ ಅದೇ ನಾರಾಯಣ. ಹಾಗಾದ್ರೆ ಆ ನಾರಾಯಣನಿಗೆ ನನ್ನ ಅಂತರಂಗದ ಯೋಗ್ಯತೆ ಏನು ಅಂತ ಗೊತ್ತಿದೆ. ನಾರಾಯಣ ಭಕ್ತನಾದಂತ ನಿನಗೆ ಗೊತ್ತಿರಬೇಕೋ ಬೇಡ. ಆದ್ದರಿಂದ ಮಾಡಿದ ಸರ್ವ ಅಪರಾಧವನ್ನು ಒಪ್ಪಿಕೊಂಡು
ನನಗೆ ಶರಣಾದರೆ ಹ. ನಿನಗೆ ಸುಖವಾದಂತಹ ಬದುಕನ್ನು ನಾನು ಕರುಣಿಸಿ. ಬಲಿ ಚಕ್ರವರ್ತಿ, ದಿಗ್ವಿಜಯಕ್ಕೆ ಹೋಗುವವ ಭೂಲೋಕವನ್ನು ಗೆದ್ರೆ ಅವ ಒಬ್ಬ ಅಧಿಕಾರಿಯಾಗುತ್ತಾನೆ. ಅವ ದಿಗ್ವಿಜಯವನ್ನು ಪೂರೈಸುವುದರ ಮೂಲಕವಾಗಿ ಸಮ್ರಾಟನಾಗುತ್ತಾನೆ. ಹಾಗಂತ ದಿಗ್ವಿಜಯಕ್ಕೆ ಬಂದವ ಪಾತಾಳಕ್ಕೋ ಸುತ್ತಲಕ್ಕೋ ಬರಬಾರದು ಅಂತ ಎಲ್ಲಿಯೂ ಬರೆಯಲಿಲ್ಲ. ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅಂತವರಿಗೆ ಬರುವ ಯೋಗ್ಯತೆ ಇರುವುದಿಲ್ಲ. ಅದನ್ನು ನಾನು ಮೀರಿ ಬಂದಿದ್ದೇನಂತಾದ್ರೆ ಈ ಧರ್ಮಾಂಗದನ ಯೋಗ್ಯತೆ ಏನು ಅಂತ ನೀನು ತಿಳಿಯಬೇಕು. ನಾನು ಬಂದುದಲ್ಲ, ಹರಿಯ ಕರುಣೆಯಿಂದ ನಾನು ಅಧಿಕವಾದಂತಹ ಯಾರಿಗೂ ಪ್ರವೇಶ ಮಾಡುವುದಕ್ಕೆ ಸಾಧ್ಯವಿಲ್ಲದ ಪಾತಾಳವನ್ನು, ರಸಾತಳವನ್ನು, ಸುತಳವನ್ನು ಪ್ರವೇಶ ಮಾಡಿದ್ದೇನಂತಾದ್ರೆ ನನ್ನ ಯೋಗ್ಯತೆ ಏನು ಅಂತ ನೀನು ತಿಳ್ಕೊಳ್ಬೇಕಿತ್ತು. ಮತ್ತೆ ಈ ಸೋಲು ಗೆಲುವು ಮರಣ ಅನ್ನೋದು ಯಾರನ್ನು ಬಿಟ್ಟದ್ದಲ್ಲ. ಸಮುದ್ರ ಮಥನ ಕಾಲದಲ್ಲಿ ಒಂದು ಕಾಲಕ್ಕೆ ನೀನು ದೇವೇಂದ್ರನನ್ನು ಸೋಲಿಸಿದ್ರು, ಮತ್ತೊಮ್ಮೆ ದೇವೇಂದ್ರನ ವಜ್ರಾಯುಧದಲ್ಲೇ ನೀನು ಸತ್ತವ. ನಿನ್ನ ಗುರುಗಳಾದ ಶುಕ್ರಾಚಾರ್ಯನೇ ನಿನ್ನನ್ನು ಮತ್ತೊಮ್ಮೆ ಬದುಕಿಸಿ ನಿನಗೆ ಜೀವ ಕೊಟ್ಟಿದ್ದಾರೆ. ಹಾಗಿದ್ರೆ ನೀನು ಕೂಡ ಚಿರಂಜೀವಿ ಸತ್ತೇ ಹೋಗಲಿಲ್ಲ, ಇಲ್ಲ ಇಲ್ಲ ಮರಳಿ ಬದುಕಿದ್ದಾನೆ ಅಂತ ಆದ್ರೆ ಆ ಜೀವ ಯೋಗ್ಯತೆ ನನ್ನಲ್ಲಿ ಉಂಟು ಅನ್ನುವುದು ಅರ್ಥ. ಖಂಡಿತ. ಹಾಗಿರೆ ನೀನು ಕೂಡ ಹರಿಭಕ್ತ, ನಾನು ಕೂಡ ಹರಿಭಕ್ತ. ಹರಿಭಕ್ತರಾದಂತಹ ನಾವು ಈ ಸಣ್ಣ ವಿಷಯಕ್ಕೆ ಬೇಕಾಗಿ ಜಗಳವಾಡುವುದು ಬೇಡ. ಮರಣ ಅನ್ನುವುದು, ಗೆಲುವು ಅನ್ನುವುದು ಯಾರಿಗಾದ್ರೂ ಕೂಡ ಬರ್ತದೆ ಹೋಗುತ್ತದೆ. ಆದ್ದರಿಂದ ಹೇಳ್ತೇನೆ, ಬಂದದ್ದು ಅಪರಾಧ ಅಂತ ಹೇಳಬೇಡ. ನಾನು ಆ ಮಿತಿಯನ್ನು ಮೀರಿಯೂ ಬಂದಿದ್ದೇನೆ ಅಂತಾದ್ರೆ ನನ್ನ ಯೋಗ್ಯತೆಯನ್ನು ತಿಳ್ಕೊಂಡು ಕಪ್ಪ ಕಾಣಿಕೆಯನ್ನು ಕೊಡು. ಮೂಗಿದ ಕೆಳಗೆ ತುಟಿಯಿಂದ ಮೇಲೆ ಕೆಂಚಾದ ಮೀಸೆ ಮೂಡುವ ಪ್ರಾಯ. ನಾನು ನಿನ್ನ ಪ್ರಾಯದಲ್ಲಿ ಇಂತಹ ಕೆಲವೆಲ್ಲ ಕೆಲಸಗಳನ್ನು ಮಾಡಿದವನೇ ಹೌದು. ಆದ್ದರಿಂದಲೇ ನನ್ನ ಹಿತನುಡಿಯನ್ನು ಅವಲಕ್ಷಿಸಿ ನನ್ನೊಡನೆ ಶರಣ ಆಗುವುದಕ್ಕೆ ನೀನು ಆಡ್ತಾ ಇದ್ದೆ. ನಾನು ಮಾಡಿದ್ದೇನೆ, ದೇವಲೋಕವನ್ನು ಪಡೆಯುವುದಕ್ಕೆ ಹೊರಟೆ. ನೀನೇ ಹೇಳಿದಾಗೆ ಮೃತಿಯನ್ನು ಐದಿದೆ. ಯಾಕೆ? ದೇವಲೋಕವನ್ನು ಪಡೆಯಬೇಕಾದವನಲ್ಲ, ದೇವಲೋಕವನ್ನು ಪಡೆಯುವುದಕ್ಕೆ ಬೇಕಾದಂತಹ ಅರ್ಹತೆ, ಯೋಗ್ಯತೆ ಬೇರೆ ರೀತಿಯಲ್ಲಿ ನಿರೂಪಿಸಲ್ಪಟ್ಟ. ದೇವಲೋಕಕ್ಕೂ ನೀನು ಹೋಗಿದ್ದಾದ್ರೆ ನೀನು ಕೂಡ ಮಿತಿಯನ್ನು ಮೀರಿಯೇ ಹೋದದ್ದಲ್ವ? ದೇವಲೋಕ ದೇವೇಂದ್ರನಿಗೆ 3 ಮೂರ್ತಿಗಳಿಗೆ ಕೊಟ್ಟಿದ್ದಾರೆ ಅಂತಂದ್ರೆ ನಾನು ಪ್ರೌಢ, ನಾನು ಹಿರಿತನವನ್ನು ಹೊಂದಿದವ. ಮೊದಲು ನಾನು ಮಾಡಿದ್ದೇನೆ ಅನ್ನುವುದಕ್ಕಾಗಿ ನಿನಗದು ಆದರ್ಶ ಅಲ್ಲ. ನಾನು ಮಾಡಿದ್ದೇನೆ ಅನ್ನುವುದಕ್ಕಾಗಿ ಅದು ಸರಿ ಅನ್ನುವ ಹಾಗೆ ತರ್ಕವೂ ನನ್ನದ್ದಲ್ಲ. ನಾನು ಮಾಡಿದ ಅಪರಾಧವನ್ನು ನೀನು ಮಾಡಕೂಡದು ಅನ್ನುವುದಕ್ಕಾಗಿ ಈ ಎಚ್ಚರಿಕೆ ನುಡಿಯ. ನನ್ನದು ಅಪರಾಧ ಅಂತ ನನಗೆ ಅನಿಸುವುದಿಲ್ಲ. ಯಾಕೆ? ನಿನ್ನ ಊರಿಗೆ ಬಂದದ್ದು ಅಪರಾಧ ಆಗುತ್ತದೆ. ನಿನ್ನ ಸ್ವಭಾವ ಉಚ್ಛೃಂಖಲವಾದದ್ದು ಅನ್ನೋದು ಸ್ಪಷ್ಟ. ನೀನು ಮಾಡಿದ್ದೇ ಸರಿ, ಕುರುಡ ಹಿಡಿದದ್ದೇ ಬಡಿಗೆ, ಹೀಗೆ ವಾದವನ್ನು ಮಾಡುವ ಮೊಂಡುತನದ ಸ್ವರೂಪ ನಿನ್ನ ಮಾತಿನಲ್ಲಿ ಕಾಣ್ತದೆ. ಅವನನ್ನು ಕೊಂದದ್ದು ಸರಿ, ಇಲ್ಲಿ ಹೂ ಕೊಯ್ದದ್ದು ಸರಿ, ಇಲ್ಲಿಗೆ ದಾಳಿ ಮಾಡಿದ್ದು ಸರಿ, ಇದೆಲ್ಲವೂ ಸರಿ ಅನ್ನುವಂತಹ ಮೊಂಡುವಾದವನ್ನು ನೀನು ಮುಂದುವರಿಸ್ತಿ ಅಂತ ಆದ್ರೆ ಬೇಸರ ಮಾಡಬೇಡ. ಇಲ್ಲ, ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಹೌದು, ಅದು ಇಬ್ಬರಿಗೂ ಅನ್ವಯಿಸ್ತದೆ. ಅಲ್ಲ, ಇಬ್ಬರಿಗೂ ಅನ್ವಯಿಸ್ತದೆ. ಇರುವುದು ಇಬ್ಬರು ಕೋಣಗಳೇ ಆದ್ರೆ ಯಾರು ಕೋಣ ಅಂತ ಅವರವರೇ ಅರ್ಥ ಮಾಡಿಕೊಳ್ಬೇಕು ಅಲ್ವಾ? ಅದು ಮುಂದೆ ಗೊತ್ತಾಗ್ತದೆ. ಪೆಟ್ಟು ತಿಂದವ ಕೋಣ ಅಂತ ಇಟ್ಟುಕೊಳ್ಳುವ. ಈಗ ಯಾರಲ್ಲಿ ಬೇಕಾದ್ರೂ ಕೇಳು, ಒಂದು ಕೋಣ ಮಾಡುವವನು, ಕೋಣನಾಗಿ ಕಾಣುವವನು ನಾನು ನೀನು ಅಂತ ಮತ್ತೆ ಗೊತ್ತಾಗ್ತದೆ. ನಾನು ಹರಿಭಕ್ತ ಆಯ್ತಾ? ಅಲ್ಲ, ಹರಿಭಕ್ತ ಅನ್ನುವುದು ಬೇಕಾದದ್ದೆಲ್ಲ ಮಾಡ್ಲಿಕ್ಕೆ ಇರುವಂತಹ ಅನುಮತಿಯನ್ನಲ್ಲವಲ್ಲ. ಹರಿಭಕ್ತ ತಾನು ಅನ್ನುವ ಹಾಗೆ ತನ್ನನ್ನು ತಾನೇ ಹೇಳಿಕೊಳ್ಳುವವ, ಅಥವಾ ಹರಿಭಕ್ತ ನೀವನು ಅನ್ನುವ ಹಾಗೆ ಜಗತ್ತಿನಲ್ಲಿ ಗುರುತಿಸಲ್ಪಟ್ಟವ. ಕಟ್ಟೆಚ್ಚರದಿಂದಿರಬೇಕು. ಹರಿಭಕ್ತನಾದವನು ಯಾವ ಕಾಲಕ್ಕೂ ತಪ್ಪಲಿಲ್ಲ. ಆದ್ದರಿಂದಲೇ ನನ್ನದು ತಪ್ಪಲ್ಲ ಅಂತ ನನಗೆ ಹರಿ ನನ್ನ ಹೃದಯದಲ್ಲಿ ಇದ್ದು ಹೇಳ್ತಾರೆ. ನೀನು ಮಾಡಿದ ಅಪರಾಧ ಅಲ್ಲ ಅಂತ. ಹರಿಗೆ ಬೇಕಾಗಿ ಹೂವನ್ನು ಕೊಯ್ದದ್ದು ಅಥವಾ ರಸಾತಳಕ್ಕೋ ನಿನ್ನ ಸುತಳಕ್ಕೋ ಬಂದದ್ದು ಅಪರಾಧ ಅಂತ ನನಗೆ ಕಾಣುವುದಿಲ್ಲ. ಒಳ್ಳೆ ಕಾರ್ಯಕ್ರಮ ಆಗುವಲ್ಲಿ ಒಬ್ಬ ಗದ್ದಲ ಮಾಡ್ತಾನೆ ಕುಡುಕ, ಅವನ ಅಂತರಂಗದಲ್ಲಿ ಹರಿ ಇದ್ದಾನೆ. ಅವನು ಹೇಳ್ತಾನೆ, ನೀನು ಮಾಡಿದ್ದೆ ಸರಿ, ನೀನು ಇನ್ನೂ ಕುಡಿ, ಇನ್ನೂ ಗದ್ದಲ ಮಾಡು. ಹಾಗಾದ್ರೆ ಇದು ವಿತಂಡವಾದ. ಇದಕ್ಕೆ ಒಂದೇ ಅಂಶ ಹೇಗೆ ಬಡಿಯುವುದಲ್ವ? ನಾವು ಅದು ಬೇಳ್ವೆನು ನಾನು, ಅದು ಬೇಳ್ವೆನು ನಾನು. ಪಲ್ಲಿಗೆ ಶೂರ ಪರಾಕ್ರಮರಿರುವುದ, ಪಲ್ಲಿಗೆ ಶೂರ ಪರಾಕ್ರಮರಿರುವುದ, ಪಲ್ಲೆನು ಕ್ಷಮೆಯನು ತಾಡುತ್ತನು ಬಯರು. ಇಲ್ಲಿರಿ ಕ್ರೋಧಗಳೇನೋ ದುರಸಲ್ಲದು ಬೇಳ್ವೆನು
ಹೋಗ್ತೀರಾ? ಎಷ್ಟು ಹೊತ್ತಾಯ್ತು ಹೋರಾಟ ಮಾಡೋದು? ಹಾಗಂತ ಹೇಳಿಕೊಂಡು ನೀವು ನೀವೇನಂತ ತಿಳ್ಕೊಂಡು ಹೋರಾಟ ಮಾಡಿದಾಗ ನಿಮಗೇನು ಕಷ್ಟ ಆಗುದಿಲ್ಲ, ಕಷ್ಟ ಆಗುದು ನನಗೆ. ಯಾಕೆಂತ ಹೇಳಿದ್ರೆ ಒಂದು ತಾಯಿಗೆ 2 ಮಕ್ಕಳಿದ್ರೆ ಆ ಮಕ್ಕಳು ಬಡಿದಾಡಿಕೊಂಡಾಗ ಸಂಕಷ್ಟ ಬರುವುದು ಯಾರಿಗೆ? ಅಲ್ವೇ? ಅದೇ ಸ್ಥಿತಿಗತಿಯಾಗಿದೆ ನನಗೆ. ನೀವ ಯಾರು? ನಾನು ಗದಾಮೂರ್ತಿಯಾಗಿ ರಕ್ಷಣೆ ಮಾಡುತ್ತೇನೆ ಅಂತ ಹೇಳಿದ್ದ ಹೌದಾ? ಇನ್ನ ತೀರ್ಥರೂಪರು ಮಾಡಿದಂತ ವ್ರತದಿಂದಲಾಗಿ ನಾನು ಯಾವ ಸ್ಥಿತಿಯಲ್ಲಿದ್ದೇನೆ ಅಂತ ತಿಳಿದಿದ್ದೀರಲ್ಲ. ಅಂದ ಬಳಿಕ ನೀವಿಬ್ಬರೂ ಹೋರಾಟ ಮಾಡಿದಾಗ ನನಗೆ ಸಂಕಷ್ಟ ಆಗ್ತದೆ. ಆದ್ರಿಂದ ಸಂಕಷ್ಟವನ್ನು ಪರಿಹಾರ ಮಾಡಿ ಧರಣಿ ಪದ್ಮಜನಾಗ ತಾಳಿ ಧೈರ್ಯವದು ಶರವ ಬಿಂದಿಗೆಯುತ ಎರಗೆ ಭಕ್ತಿಯುಳ್ಳ ಈ ಎರಗಿ ಭಕ್ತಿಯುಳು ಪಾಯಿ ಪಂಕಜನಾಭ ಜಯ ನಮೋ ಪಾಯಿ ಪಂಕಜನಾಭ ಜಯ ನಮೋ ಜಯ ನಮೋ ಜಯತು ಜಯ ನಮೋ पाहि सच्चिदानंद दुरित संहारे दुरित संहारे जय जय पाहि हरिये विष्णु दामोदर मुरारी जय जय हरि हरि जय जय ಶಾಂತಾಕಾರಂ ಭುಜಗಶೇನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುದ್ಯಾನ ಗಮ್ಯಂ ವಂದೇ ವಿಷ್ಣು ಭವಭಯ ಹರಂ ಸರ್ವಲೋಕೈಕನಾಥಂ. ಪ್ರಭು ಶ್ರೀಹರೇ ಗೋವಿಂದ ಅಚ್ಯುತ ಅನಂತ ಮುಕುಂದ ಮಾಧವ ಮಧುಸೂದನ ಪ್ರತ್ಯಕ್ಷನಾದೆಯ ಪ್ರಭು. ನಿನ್ನನ್ನು ಕಾಣಬೇಕು ಎಂಬ ಹಾಗೆ ಅದೆಷ್ಟೋ ಋಷಿಮುನಿಗಳು ಭಾವುಕರು ಎಲ್ಲರೂ ಕೂಡ ಪ್ರಯತ್ನಿಸ್ತಾರೆ. ನಿಗಮಾಗಮಗಳಿಗೆ ಅತೀತನು ವೇದಾದಿ ವಂದ್ಯನು ಆದಂತಹ ನೀನು ಎಲ್ಲವರಿಂದಲೂ ನೇತಿ ನೇತಿ ಎಂಬ ಹಾಗೆ ಹೇಳಿಸಿಕೊಂಡಂತಹ ನೀನಿಂದು ಕರ್ಮಜ್ಞನಾದಂತಹ ಈ ಧರ್ಮಾಂಗದನ ಕಣ್ಣುಗಳಿಗೆ ಪ್ರತ್ಯಕ್ಷಗೊಂಡೆಯ ಪ್ರಭು. ನಿನ್ನ ಮಹಿಮೆಯನ್ನು ತಿಳಿಯುವುದಕ್ಕೆ ಭಾವಿಸುವಂತಹ ಭಾವುಕರ ಕಣ್ಮಣಗಳಿಗೆ ಆಗಸದಲ್ಲಿ ಸಂಚರಿಸುವಂತಹ ಬೆಳ್ಳುಮುಗಿಡಿ ನಂಗಳದಲ್ಲಿ ನೀನಿದ್ದೀಯಂತೆ, ಸಾಗರದಲ್ಲಿ ಆಗುವಂತಹ ಎತ್ತರ ಬಿತ್ತರಗಳಲ್ಲಿ ನೀನಿದ್ದೀಯಂತೆ, ಮಾಮರದ ಚಿಗುರು ನಡೆಯಲ್ಲಿ ದನಿಯೆತ್ತಿ ಕೂಗುವ ಕೋಗಿಲೆ ಇಂಪಾದ ಕೂಜಲದಲ್ಲಿ ನೀನಿದ್ದೀಯಂತೆ, ಕಾಡಿನಲ್ಲಿ ನಡೆದಾಡುವಂತಹ ಮೃಗ ಪಕ್ಷಿಗಳ ನಡೆ ನುಡಿಗಳಲ್ಲಿ ನೀನಿದ್ದೀಯಂತೆ. ಹಾಗಾಗಿ ಸರ್ವವ್ಯಾಪಕನಾದಂತಹ ನಿನ್ನನ್ನು ಮಹಾವಿಷ್ಣು ಅಂತ ಕೊಂಡಾಡಿದರು. ಪ್ರಭು ನಿನಗೆ ಪ್ರೀತ್ಯರ್ಥವಾದಂತಹ ಏಕಾದಶಿಯ ದಿವಸದಂದೇ ಈ ಧರ್ಮಾಂಗದನಿಗೆ ನೀನು ಪ್ರತ್ಯಕ್ಷಗೊಂಡಿದ್ದಂತಾದ್ರೆ ನನ್ನ ಭಕ್ತಿ ಪರಿಪೂರ್ಣತೆಯನ್ನು ಹೊಂದಿತು ಅಂತ ನಾನು ಭಾವಿಸ್ತೇನೆ. ನಾನು ನಿನ್ನಲ್ಲಿಟ್ಟಂತಹ ಕರುಣೆ ಅದು ಸಾರ್ಥಕವಾಯಿತು ಅಂತ ಭಾವಿಸಿದ್ದೇನೆ. ನಾನು ತಪ್ಪು ಮಾಡಲಿಲ್ಲ ಅನ್ನುವುದನ್ನು ತೋರಿಸುವುದಕ್ಕೋ ಎಂಬ ಹಾಗೆ ಪ್ರತ್ಯಕ್ಷಗೊಂಡೆಯ ಪ್ರಭು. ಜನರನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ ಇಲ್ಲ ಪ್ರಭು. ಜನಾರ್ದನನಾದಂತಹ ನೀನು ನನ್ನಲ್ಲಿ ತಪ್ಪಿಲ್ಲ ಅಂತ ಹೇಳುವುದಕ್ಕೆ ಬಂದಿಯಲ್ಲ, ನನಗೆ ಅದೇ ಸಾಕು. ನನ್ನ ಜನ್ಮ ಪಾವನವಾಯಿತು ಪ್ರಭು. ಚರದೊಳಗೆ ಸ್ಥಾವರದಲ್ಲಿ ಭರಿತದಿರುವ ದೇವನೀನೇ ಚರದೊಳಗೆ ಸ್ಥಾವರದಲ್ಲಿ ಭರಿತದಿರುತ್ತಿರುವೆ ದೇವನೀನೇ
ಸುರನರೋರಗ ವಂದ್ಯನೇ ಸುರನರೋರಗ ವಂದ್ಯನೇ ರಕ್ಷಿಸಿದರೆ ರಗಿದನು ಬಲಿರಾಜನು ರಕ್ಷಿಸಿದರೆ ರಗಿದನು ಬಲಿರಾಜನು ಕರುಣಗೆ ಸಾವರದಲ್ಲಿ ಭರಿತದಿಂದಿರುವೆ ದೇವನೀನೇ ಶ್ರೀಹರಿ ನಾರಾಯಣ ನಾರಾಯಣ ನಾರಾಯಣ. ಅದರೊಳಗಿದ್ದೀಯೋ ಇದರೊಳಗಿದ್ದೀಯೋ, ಸ್ಥಿರದೊಳಗಿದ್ದೀಯೋ ಜಂಗಮದೊಳಗಿದ್ದೀಯೋ, ಈ ಪ್ರಶ್ನೆಗೆ ನನಗೆ ಉತ್ತರ ಬೇಕಾಗಿಲ್ಲ. ನಾನು ಉತ್ತರವನ್ನು ಹುಡುಕುವುದೂ ಇಲ್ಲ. ನಮ್ಮ ಯಜ್ಞವೇದಿಯಲ್ಲಿ 3 ಅಡಿ ಮಣ್ಣನ್ನು ದಾನವಾಗಿ ಕೇಳಿದ ಕಾಲಕ್ಕೆ ಕೊಡ್ತಾ ಇದೆ. ನನ್ನಲ್ಲಿ ಉಂಟು ಅನ್ನುವ ಅಹಮಿಕೆಯಿಂದ ಆಡಿದ್ದೆ. ಆದರೆ ನಾನು ನನ್ನದು ಅನ್ನುವಂತ ಅಹಮಿಕೆಯನ್ನು ನೀನು 2 ಪಾದಗಳಿಂದ ಛಿನ್ನ ಛಿನ್ನವಾಗಿಸಿ ಎಲ್ಲಿರಲಿ 3ನೇ ಪಾದವನ್ನುವ ಹಾಗೆ ನನ್ನ ಸಮ್ಮುಖದಲ್ಲಿ ಭೂ ವ್ಯೋಮ ಪಾತಾಳವನ್ನು ಆವರಿಸಿ ನಿಂತಹ ತ್ರಿವಿಕ್ರಮ ಮೂರ್ತಿ ಕೇಳಿ ಕೊಡ್ತೇನೆ ಕೊಡ್ತೇನೆ. ಸ್ವಾಮಿ, ನನ್ನಲ್ಲಿ ಸಿರಿತನ ಇದೆ ಅನ್ನುವುದಕ್ಕಾಗಿ ಸಕಲರಿಗೂ ಕೊಡುವ ಹುನ್ನಾರವನ್ನು ನಡೆಸುತ್ತಿದ್ದೆ. 3ನೆಯ ಪಾದವನ್ನೆಲ್ಲಿಡಲಿ ಅನ್ನುವ ಹಾಗೆ ನೀನು ಕೇಳಿದ ಕಾಲಕ್ಕೆ ನಮಗೆ ಅರ್ಥ ಆಯಿತು. ನಾನು ಈ ಧರಿತ್ರಿಯಲ್ಲಿ ಕಡು ಬಡವನಿದ್ದೇನೆ. 1 ಅಡಿ ಮಣ್ಣನ್ನು ಕೊಡಲಾರದಂತಹ ಬಡತನ ಈ 14 ಲೋಕಗಳನ್ನು ಗೆದ್ದಂತಹ ಬಲಿರಾಯನದ್ದಾಗಿ ಹೋಯಿತು. ಆದರೆ ನೀನು ನನ್ನನ್ನು ಕೈ ಬಿಡಲಿಲ್ಲ. ಸದಮಲ ಋಷಿಗಳ ಹೃದಯ ಗೌಪುರದಲ್ಲಿ ಸದಾ ಕಾಲವೂ ನೆಲೆಯಾಗುವಂತಹ ಪುಣ್ಯ ಪಾವನ ಮೂರ್ತಿ, ಅವರಿಂದ ಸೇವ್ಯವಾಗುವಂತಹ ನಿನ್ನ ಪಾದಕಮಲ, ಅದನ್ನು ನನ್ನ ಶಿರದ ಮೇಲಿರಿಸಿದೆ. ನಾನೇನು ನನ್ನದೇ ಅನ್ನುವುದೆಲ್ಲವನ್ನು ಒಂದು ಪಾದದ ಅಡಿಯಲ್ಲಿರಿಸಿ ನಿನ್ನದನ್ನಾಗಿಸಿಕೊಂಡೆ. ಮತ್ತಿನ್ನು ನನ್ನದ್ದೇನುಂಟು? ಆದ್ದರಿಂದ ಅಂದೇ ಸರ್ವ ಸಮರ್ಪಣಾ ಭಾವದಿಂದ ನಿನ್ನ ಪದತಲದಲ್ಲಿ ನನ್ನ ಶಿರವನ್ನು ನೀಡಾಡಿದವನು ನಾನು. ಇಂದಾದರೂ ಅಷ್ಟೇ ನನ್ನದೇನಿದೆಯೋ ಅದೆಲ್ಲವನ್ನು ನಿನ್ನ ಪಾದ ಮೂಲದಲ್ಲಿ ಸಮರ್ಪಿಸಿದ್ದೇನೆ. ಸ್ವಾಮಿ, ನನ್ನನ್ನು ರಕ್ಷಿಸಬೇಕು, ನನ್ನನ್ನು ಧರಿಸಿ. ಲಾಲಿಸೋ ಬಲಿರಾಯ ನೀನೋ ತವ ಬಾಲೆಯ 3 ಮಂದಿಯನು ಬಲಿರಾಯ ಲಾಲಿಸು ಬಲಿರಾಯ ನೀನು ತವ ಬಾಲೆಯ 3 ಮಂದಿಯನು ಭೂಲೋಲ ಧರ್ಮನ ಗೆದ್ದು ಸಂತೈಸು ಭೂಲೋಲ ಧರ್ಮನ ಗೆದ್ದು ಸಂತೈಸು ಮೇಲಾದ ಭಜಕನು ಶೀಲ ಗುಣಾಟಿರು ಭೂಲೋಲ ಧರ್ಮಂಗದಗಿದ್ದು ಸಂತೈಸು ಮೇಲಾದ ಭಜಕನು ಶೀಲ ಗುಣಾಟಿರು ಲಾಲಿಸು ಬಲಿರಾಯ ನೀನು ತವ ಬಾಲೆಯ 100 ಮಂದಿಯನು ಭೂಲೋಲ ಧರ್ಮಂಗಗಿದ್ದು ಸಂತೈಸು ಮೇಲಾದ ಭಜಕನು ಶೀಲ ಗುಣಾಟಿರು ಬಲಿರಾಯ
ನನ್ನನ್ನು ಒಲಿಸಿಕೊಳ್ಳಬೇಕು. ನಿಜ ತಾನೇ? ಹಾಗಿದ್ರೆ ಇನ್ನು ನಾನು ಹೇಳುವುದನ್ನು ನೀವು ಕೇಳುವುದಲ್ಲ, ಲಾಲಿಸಬೇಕು ಅಂತ ಪ್ರಾರಂಭ ಮಾಡಿದ್ದೆ. ಯಾವುದು ವಿಷಯ ಗೊತ್ತುಂಟು? ಈಗ ನನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಬೇಕಾಗಿ ನಿಮಗೆ ಹೋರಾಟವೇ ಬೇಕು ಹೇಳಿ. ನಿನ್ನನ್ನು ಕಂಡ ಬಳಿಕ ಯಾವ ಹೋರಾಟ? ಹಾಗಿದ್ರೆ ಸಂಗ್ರಾಮ ಕಾಣುವುದೇ ನಮಗೆ ಜೀವನದಲ್ಲಿ ಒಂದು ಹೋರಾಟ. ಹಾಗಿದ್ರೆ ಸಂಗ್ರಾಮ ಬೇಡ ಅಂತ ಆಯ್ತಲ್ಲ. ಆದ್ರೂ ಕೂಡ ಬಿಡುವುದಕ್ಕಾಗುವುದು, ಸಂಬಂಧ ಮಾಡಿಕೊಳ್ಳಬೇಕು. ಅಲ್ಲ, ನಮ್ಮೊಳಗೆ ಸಂಬಂಧ ಉಂಟಲ್ಲ ಈ ಮೊದಲೇ. ಅದು ನನಗೂ ನಿನಗೂ, ಅವನಿಗೂ ನನಗೂ ಅದಲ್ಲ. ನಮಗೂ ಒಂದು ಸಂಬಂಧ ಉಂಟು. ಯಾವುದು? ಅವನು ಹರಿಭಕ್ತ, ನಾನು ಹರಿಭಕ್ತ. ಅದಲ್ಲ, ಇಬ್ಬರು ಭಾಗವತ. ಅದು ದೇವತ್ವದ ನಡೆಯಲ್ಲಿ ಹಾಗಲ್ಲ, ಶಾರೀರಿಕ ಸಂಬಂಧವು. ಅದನ್ನು ನೀವು ಬೆಳೆಸಿಕೊಳ್ಳಬೇಕು. ಹೇಗೆ ಅಂದ್ರೆ ನಿಮ್ಮ ಮೊದಲಿನ ಹಗೆತನವನ್ನು ಇಟ್ಬಿಟ್ಟು ನನ್ನ ಮೇಲೆ ಭಕ್ತಿಯನ್ನು ಇಟ್ಟು ಅನ್ಯೋನ್ಯತೆಯಿಂದ ಬಾಳಬೇಕಿದ್ರೆ ನೀವು ಸಂಬಂಧ ಮಾಡಬೇಕು. ಯಾವ ರೀತಿಯಲ್ಲಿ ಎಂದು ಕೇಳಿ, ನಿಮಗೆ ಒಂದಲ್ಲ ಎಷ್ಟು ಜಾಗ ಮಾಡಿದ್ದಿ, ಅಷ್ಟೇ ಮಕ್ಕಳನ್ನು ಪಡೆದವನಿದ್ದು. ಹೆಣ್ಣು ಮಕ್ಕಳಲ್ಲದೆ 100. ಹೌದೇ? ಆ 100 ಹೆಣ್ಣು ಮಕ್ಕಳನ್ನು ವಿಶಾಲ ಮನೋಭಾವನೆಯಿಂದ ಈ ವಿಶಾಲ ಭೂಮಿಗೆ ಭೂಲೋಲನಾಗಿ ಮೆರೆಯುತ್ತಿರುವಂತ ಇವನಿಗೆ ನೀನು ಇದ್ದು ಮತ್ತೆ ಸಂಬಂಧವನ್ನು ಬೆಳೆಸಿಕೊಟ್ರೆ ನನಗೆ ಸಮಾಧಾನ ಆಗುತ್ತೆ. ಹೌದು, ಅದೇನಪ್ಪ ನೀರಿಗೆ ಬಿದ್ದ ಹಾಗೆ. ಏನಪ್ಪ ನೀವು ಹೇಳಿದ್ರೆ ಮತ್ತೆ ಅವ ಒಂದು ದೃಢೀಕರಣಕ್ಕಾಗಿ ಕೇಳಿದಷ್ಟೇ. 100 ಅಲ್ಲ, ಎಲ್ಲಿಯೋ ತೂರಿಕೊಳ್ಳುವುದಲ್ಲ. 100 ಮಂದಿಯನ್ನು ಹೇಗಂತ ಹೇಳಿದ್ರೆ ಅದು ಮುಂದಕ್ಕೆ ನಿನಗೆ ಅನುಭವ ಆಗುತ್ತದೆ. ನನಗೊಂದು ಸಣ್ಣ ಸಂಶಯ. ಏನದು? ನಾನು ದಿಗ್ವಿಜಯಕ್ಕೆ ಬಂದದ್ದ, ಮದುವೆ ಆಗ್ಲಿಕ್ಕೆ ಬಂದದ್ದು? ಈಗ ಮದುವೆ ಮಾಡಿ ಕೊಡ್ತೇನೆ ಅಂತ ಅವ ಹೇಳಿದ್ರು. ಅದು ನೀನು ಹೇಳಬೇಕು. ಅಲ್ಲ ಅಲ್ಲ, ಭೂಲೋಕದಲ್ಲಿ ಆಯ್ತು, ಆ ಬಳಿಕ ಪಾತಾಳದಲ್ಲಿ ಆಯ್ತು. ಈಗ ಮದುವೆ ಆಗುತ್ತದೆ ಅಂತ ಯಾರು ಹೇಳಿದ್ದು? ಮುಂದೆ ಮದುವೆ ಆಗಬೇಕು ಅಂತ. ಇದೆಲ್ಲವೂ ಹರಿಪ್ರಸಾದ ಅಂತ ಭಾವಿಸ್ತೀನಿ. ಹಾಗಿದ್ರೆ ದೇವರ ಪ್ರಸಾದ ಅಂತ ನೀವು ತಿಳ್ಕೊಳ್ತಿದ್ರೆ, ನನಗೆ ಸಮಾಧಾನ ಅಂತ ನೀವು ಅರ್ಥ ಬಿಚ್ಚಿಕೊಳ್ತಿದ್ರೆ ಇಷ್ಟು ನೀವು ಮಾಡಬೇಕು ಎಂಬುದನ್ನು. ಮತ್ತೆ ನಿನ್ನದೊಂದು ಗುಣ ಉಂಟಲ್ಲ, ಭಕ್ತರಿಗೆ ಏನಾದ್ರೂ ಕೊಡುವಂತಹ ಒಬ್ಬ ಭಗವಂತ. ಆದ್ರಿಂದ ನಾನು ಭಕ್ತ ವತ್ಸಲ ಅಂತ ಕರೆದದ್ದಲ್ಲ. ಅದ್ರ ಮೇಲೆ ಅದರ ಬಗ್ಗೆ ವಿಸ್ತಾರ ಬೇಡ. ಇದು ನಿನ್ನ ಮುಂದೆ, ನಿನ್ನ ಸಮ್ಮುಖದಲ್ಲಿ ನನಗೆ ಸಿಕ್ಕಿದ ದೊಡ್ಡ ಸನ್ಮಾನ ಅಂತ ಭಾವಿಸ್ತೀನಿ. ಅದನ್ನು ಮಾತ್ರ ಅಪೇಕ್ಷೆ ಪಡಬೇಡ. ಯಾರಿಗೂ ಸನ್ಮಾನ ಮಾಡುದು ಅದನ್ನು ಅಪೇಕ್ಷೆ ಪಡುವುದಲ್ಲ. ಕೊಡ್ತಾರೋ ನೀನು ಬಂದದ್ದೇ ಒಂದು ಸನ್ಮಾನ. ಅದನ್ನು ನಾನು ಸನ್ಮಾನಕ್ಕೆ ಇದ್ದವನೇ ಅಲ್ಲ. ಹಾಗಿದ್ರೆ ನನಗೆ ಸನ್ಮಾನ ಅಲ್ಲ, ಸಂಪ್ರೀತಿಯಿಂದ ಪೂಜೆ ಅದು ಮಾತ್ರ ಬೇಕಾಗ್ತದೆ. ಅಂದ ಬಳಿಕ ಸನ್ಮಾನಕ್ಕೆ ಬಂದದ್ದಲ್ಲ, ಅದು ಸಮಯ ಮೊದಲಿತ್ತು. ಈ ಕ್ಷೇತ್ರಕ್ಕೆ ಬಂದದ್ದು ಪೂಜೆಗೆ. ಆದ್ರಿಂದ ನಿನಗೆ ಸನ್ಮಾನ ಎಂತದ್ದು? ಮಾನ ಇಲ್ಲದವ ಅದೆಂತ ಸ್ವಲ್ಪ ಬಿಡಿಸಿಲ್ಲ. ನಿನ್ನ ಅಳತೆಯನ್ನು ಯಾರಾದ್ರೂ ಮಾಡುವವರಿದ್ದಾರೆ, ನೀನು ಅಪಾರ ನಿಂತಿ. ಆವಾಗ ನೀನು 3 ಅಡಿ ಬೇಡುವಾಗ ಅರ್ಥ ಮಾಡಿಕೊಳ್ಳಿ. ಹೌದು, ಆದ್ರೆ ನಿನ್ನನ್ನು ವಿಸ್ತರಿಸುವುದು ಬೇಡ. ಇಲ್ಲಿಗೆ ನಿಲ್ಲಿಸಿ ನೀನು ಇದನ್ನು ಒಪ್ಪಿಕೊಂಡು ಒಳ್ಳೆ ಭಕ್ತಿ ನನ್ನ ಭಕ್ತರಾಗಿ ಲೋಕದಲ್ಲಿ ಮೆರೆದು ನಿಮ್ಮ. ಅವನಲ್ಲಿ ಒಂದು ಮಾತು ಹೇಳಲಿಕ್ಕುಂಟು, ನೀನು ಇರುವಾಗಲೇ ಹೇಳುದು. ಮತ್ತೆ ಅಲ್ಲ, ನೀವು ಒಪ್ಪಿಗೆ ಆದ್ರೆ ನನ್ನ ಉಪಸ್ಥಿತಿ ಬೇಕು. ಒಪ್ಪಿಗೆ ವಿಷಯವೇ ಇಲ್ಲ, ನೀನು ಹೇಳಿದ್ರೆ ಆಯ್ತು. ಅನುಪಮ ಸ್ಥಿತಿಯಲ್ಲಿ ಮಾತ್ರ ಮತ್ತೆಂತದ್ದು. ಹಾಗಿದ್ರೆ ದೊಡ್ಡವರು ಆಗಮನ ಆದಾಗ ಸಣ್ಣವರು ಇರಬಾರ್ದು ಅಂತಲ್ವ. ದೊಡ್ಡವರಿಗೆ ಇರುವುದು ಯಾವಾಗ? ಸಣ್ಣವರು ಇದ್ರೆ ಮಾತ್ರ. ನಿಮಗೆ ಒಳ್ಳೇದಾಗ್ಲಿ. ಲೋಕದಲ್ಲಿ ಸೂರ್ಯ ಚಂದ್ರರು ಇರುವ ತನಕ ನಿಮ್ಮ ಕೀರ್ತಿ ಅಚ್ಚೇಳಿಯದೇ ಉಳಿಯ. ಮಗು, ವೈರವಿದೆ ಅನ್ನುವುದಕ್ಕಾಗಿ ಅಲ್ಲ, ನಿನ್ನ ಅಂತಸತ್ವ ಏನು ಅನ್ನುವುದನ್ನು ಅರಿಯುವುದಕ್ಕೋ ಎಂಬಂತೆ ನಮ್ಮೊಳಗೆ ಕಾದಾಟವಾಯಿತು. ಹರಿವಿರೂಪದಂತೆ ನನ್ನ ಶತಕನ್ನಿಕೆಯರನ್ನು ನಿನಗೆ ವಿವಾಹ ಮಾಡಿಕೊಡುವುದಕ್ಕೆ ನಾನು ಬದ್ಧಕಂಕಣನೇ ಇದ್ದೇನೆ. ಆದ್ರೆ ಒಂದುಂಟು, ನೀನು ಮದುವೆ ಆಗುವುದು ಇಲ್ಲಿ ಅಲ್ಲ. ನಿನ್ನ ಮದುವೆ ಆಗುವಲ್ಲಿಗೆ ನಾನು ಬರುವುದಿಲ್ಲ. ಅದಕ್ಕೇನು ಮಾಡುವ? ಈಗ ಇಲ್ಲಿಂದ ಅವರನ್ನು ಅಲ್ಲಿಗೆ ಕಳುಹಿಸಿಕೊಡುವ ವ್ಯವಸ್ಥೆ ಮಾಡ್ತೇನೆ. ಅಲ್ಲಿಂದ ಕಲ್ಯಾಣವಾಗುವ ಕಾಲಕ್ಕೆ ನಾನು ಇಲ್ಲಿಂದಲೇ ನಾರಾಯಣ ಸ್ಮರಣೆಗಳ ಮೂಲಕವಾಗಿ ನಿಮಗೆ ಉತ್ತರೋತ್ತರವಾಗುವಂತೆ ಹರಸುತ್ತೇನೆ. ನಿನಗೆ ಶುಭವಾಗಲಿ.
ಎಷ್ಟು ಹೊತ್ತಾಯಿತು, ಆದ್ರೂ ಸಂದರ್ಭ ಒದಗಿ ಬರಲೇ ಇಲ್ಲ. ಕಾದು ಕಾದು ಸಾಕಾಗಿ ಇವತ್ತೊಂದು ಒಳ್ಳೆ ಸಂದರ್ಭ ನೋಡಿ, ಕಾಲ ಎನ್ನುವುದು ನನಗೆ ಅನುಕೂಲವಾಗಿ ಬಂದಿದೆ. ವನದಲ್ಲಿ ನನ್ನನ್ನು ನೋಡಿದ ರುಕ್ಮಾಂಗದ ಮೋಹಿತನಾಗಿ ನನ್ನನ್ನು ಬಯಸಿದ. ಬರುವುದಿಲ್ಲ ಅಂತ ಹೇಳಿದ್ರು ಹಠ ಹಿಡಿದ. ಭಾಷೆಯನ್ನು ಕೊಡುವ ಮೂಲಕವಾಗಿ ನನ್ನನ್ನು ಕರೆತಂದಿದ್ದಾನೆ. ಅರಮನೆಯಲ್ಲಿ ಇದ್ದೇನೆ, ಸಂದರ್ಭಕ್ಕಾಗಿ ಕಾಯ್ತಾ ಇದ್ದದ್ದು. ಈಗ ಎಲ್ರು ಬಂದಿದ್ದಾರಲ್ಲ, ಹೋದವರೆಲ್ಲ ಮನೆ ಬಂದು ಸೇರಿದ್ದಾರಲ್ಲ, ಇದೇ ಸರಿಯಾದಂತಹ ಸಮಯ. ಅರಮನೆಯಲ್ಲಿ ಎಲ್ಲಿ ಹುಡುಕಿದ್ರು ನನ್ನವರಿಲ್ಲ. ಎಲ್ಲಿದ್ದಾರೆ ಅಂತ ಯೋಚನೆ ಮಾಡುವಾಗ ದೇವರ ಗುಡಿಯಲ್ಲಿದ್ದಾರಂತೆ. ಶೃಂಗರಿಸಿಕೊಂಡಿದ್ದೇನೆ, ಪಟ್ಟೆ ಪಿತಾಂಬರವನ್ನು ತೊಟ್ಟು ಎಷ್ಟು ಆಭರಣ ಬೇಕು ಅದನ್ನೆಲ್ಲ ತೊಡಿಸಿಕೊಂಡಿದ್ದೇನೆ. ನೋಡಿ, ಹರಿವಾಣದಲ್ಲಿ ಬೇಕಾದಂತಹ ಪರಿಕರಗಳನ್ನೆಲ್ಲ ಸಿದ್ಧ ಮಾಡಿಕೊಂಡಿದ್ದೇನೆ. ನೋಡೋಣ, ಅವರಿದ್ದಲ್ಲಿಗೆ ಹೋಗ್ತೇನೆ. ರುಕ್ಮಾಂಗದನ ಬದುಕಿನ ಪರ್ವದ ಕಾಲ ಇದು ಅಂತ ನಮಗೆ ಸಂತೋಷ ಆಗುತ್ತೆ. ದೇವಮುನಿಗಳಾದಂತಹ ನಾರದರಿಂದ ಉಪದಿಷ್ಟವಾದ ಏಕಾದಶಿ ವ್ರತಾಚರಣೆಯ ಮೂಲಕವಾಗಿ ಸಶರೀರವಾಗಿ ನಾಕವನ್ನೇ ಇರುವಂತಹ ಸೌಭಾಗ್ಯ ನಮ್ಮ ಪ್ರಜಾಮಂದಿಗಳಿಗೂ ಒದಗಿದ್ದನ್ನು ನಾವು ಕಣ್ಣಾರೆ ಕಂಡರು. ಶ್ರೀಹರಿಯ ಪರಮ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು. ಆ ಮೂಲಕವಾಗಿ ಜೀವನ್ಮುಕ್ತಿಯನ್ನು ಹೊಂದಿಕೊಳ್ಳಬೇಕು. ಮಾನವನಾಗಿ ಇಳೆಯಲ್ಲಿ ಸಂಜನಿಸಿದವ ಆತ್ಮೋದ್ಧಾರಕ್ಕೆ ಹೇತುವಾಗಬಹುದಾದಂತಹ ಪಥದಲ್ಲೇ ಸಾಗಬೇಕು. ಇದಕ್ಕೇನು ದಾರಿ ಅನ್ನುವ ಯೋಚನೆಯಲ್ಲಿರುವ ಕಾಲಕ್ಕೆ ದೇವಮುನಿಗಳಿಂದ ನಮಗೆ ಉಪದೇಶವಾದ ಏಕಾದಶಿ ವ್ರತಾಚರಣೆಯನ್ನು ಮಾಡಿ ಎಲ್ಲಿಯ ತನಕದ ಸೌಭಾಗ್ಯ ನಮಗದು ಒದಗಿಸಿಕೊಟ್ಟಿದ್ದು ಕೇಳಿದರೆ ದಿಗ್ವಿಜಯಕ್ಕಾಗಿ ತೆರಳಿದ ಮಗ ಬಂದು ಹೇಳ್ತಾನೆ, ಪಾತಾಳ ಲೋಕದಲ್ಲಿ ಬಲಿಯ ಭವನದಲ್ಲಿ ಸಾಕ್ಷಾತ್ ಶ್ರೀಹರಿಯ ದರ್ಶನವನ್ನೇ ನಾ ಮಾಡಿದ್ದೇನೆ. ಇದಲ್ವೇ ನಮ್ಮ ಬದುಕಿನ ಸಾರ್ಥಕ. ಕಳೆದು ಹೋದ ಏಕಾದಶಿಯ ಆಚರಣೆ ಎಷ್ಟು ಇಂದು ಅತ್ಯುತ್ಸಾಹದಿಂದ ಅದರಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಕಾರಣವಾದದ್ದು. ಪರಮಾತ್ಮ ದರ್ಶನದಿಂದ ಮರಳಿ ಮನೆ ಸೇರಿದಂತಹ ಧರ್ಮಾಂಗದನ ವಿಚಾರವನ್ನು ಕೇಳಿದಾಗ ಅವನನ್ನು ಸಿದ್ಧನಾಗಿ ಬಾರ್ತ ನಾ ದೇವಮಂದಿರವನ್ನು ಸೇರಿದ. ದೇಹವೇ ದೇವಾಲಯವಾಗಿ ದೇಹದಲ್ಲಿ ಸ್ಥಾಪಿತವಾದಂತಹ ಆತ್ಮವೇ ಪರಮಾತ್ಮ ಅನ್ನುವಂತಹ ಭಾವದಿಂದ ಸೋಹಂ ಭಾವದಿಂದ ಒಬ್ಬಾತ ಅನನ್ಯವಾದ ಶರಣಾಗತಿಯನ್ನು ಹೊಂದಿ ಭಗವಂತನನ್ನು ಆರಾಧಿಸಬೇಕು. ಏಕಾದಶಿ ಅಂದ್ರೆ 11ನೆಯದ್ದು ಅಂತ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು. ಇದಕ್ಕೆ ಎಟಕದೇ ಇದ್ದವನು ಭಗವಂತ. ಆದ್ದರಿಂದ 10 ಉತ್ತರಿಸಿದ ಏಕಾದಶಿ ಪರಮ ಪ್ರಾಶಸ್ತ್ಯವನ್ನು ಪ್ರಪಂಚದಲ್ಲಿ ಗಳಿಸಿಕೊಂಡಿದ್ದ. ದೇಹವನ್ನುವಂತಹ ದೇವಾಲಯದಲ್ಲಿ ಪ್ರಾಣವನ್ನುವಂತಹ ಪರಮಾತ್ಮನನ್ನು ಸ್ಥಾಪಿಸಿ ಶ್ರದ್ಧಾ ನದಿಯಲ್ಲಿ ಹರಿಯುವಂತಹ ಜಲದಲ್ಲಿ ಸ್ನಾನವನ್ನು ಪೂರೈಸಿ ಅಜ್ಞಾನ ನೈರ್ಮಾಲ್ಯವನ್ನು ಕಳೆದು ಭಗವಂತನ ಸನ್ನಿಧಾನದಲ್ಲಿ ಅನನ್ಯ ಭಕ್ತಿ ನಮನನ್ನೇ ಆರಾಧಿಸ್ತಾ ಸ್ತುತಿಸ್ತಾ ಕಾಲವನ್ನು ಕಳೆಯುತ್ತೇನೆ. ಹರೇ ಇಂದಿರಾಧವ ನಡೆಯ
ಯತಿಗಳಿಗೆ ವ್ರತ ಸಹಜಾಗೆ ಹೌದಾದ್ರೆ ಹೌದು. ಪೃಥ್ವೀಪತಿಯು ಯತಿಗಳಿಗೆ ವ್ರತ ಸಹಜಾಗೆ ಪೃಥ್ವೀಪತಿಯು ನೀನಾಹಾರ ತ್ಯಜಿಸುತ್ತ ಪೃಥ್ವೀಪತಿ ಆಹಾರ ದೊರೆಯುತ್ತ ಸತತ ದೇಹವ ಬಳಲಿಸುವುದೇ ನಗತಿ ಮನೋಗತೆ ಅಪ್ಪುದು ಮಂದ ನೀಲನರ ತತ್ವೋಷ ಈ ಸುದ್ದಿಗೆ ಮಂದ ನೀಲನರ ತತ್ವೋಷದಿಂದ ಮನು ಮಧ ರೋಷದುಳು ಕೂರಗ ಎಸೆದಿಗ ಹೇಸದ ಬಲಯಾಲೆನ್ನುಳು ಮನ್ಮಥ ರೋಷದುಳು ಕೂರಗ ಎಸೆದಿಗ ಹೇಸದಿ ಅವಲಯಾದ ಎನ್ನುಳು ಸ್ವಾಮಿ, ನಾನು ಎಷ್ಟು ಕಡೆ ಹುಡುಕಿದ್ದು ಗೊತ್ತಾ ನಿಮ್ಮನ್ನು? ಅದ್ಯಾಕೆ ಎಷ್ಟು ಕಡೆ ಹುಡುಕಿದ್ದು? ಎಲ್ಲಿ ಹೋದ್ರಿ ಅಂತ ಗೊತ್ತಾಗ್ಲಿಲ್ಲ. ತುಂಬಾ ಕಡೆಯಲ್ಲಿ ಸಿಗ್ತೇನೆ ನಾನು. ಆ ಅರಮನೆಯಲ್ಲೇ ಹುಡುಕಿದ್ದು, ಹೋದಲ್ಲ ಹುಡುಕಿದ್ದಲ್ಲ. ಸರಿ ಸರಿ. ಆಹಾಹಾ. ಅಲ್ಲ, ನಿನಗೆ ಇವತ್ತು ದಿವಸ ಯಾವುದು ಅಂತಲೇ ಗೊತ್ತಿರ್ಲಿಲ್ವಾ? ಮತ್ತೆ ಪಕ್ಕನೆ ನೆನಪಾಯ್ತು. ಏಕಾದಶಿ ದಿವಸ ನಾನು ಇಲ್ಲಿಯೇ ಅಲ್ವ ಇರುವುದು? ಹಾಗಾಗಿ ಇಲ್ಲಿಗೆ ಬಂದದ್ದು ನಾನು. ಎಂತದ್ದು ಸ್ವಾಮಿ ಇದು ನಿಮ್ಮ ಅಲ್ಲ, ಅವಸ್ಥೆ? ಬಂದದ್ದು ಒಳ್ಳೇದಾಯ್ತು. ಹ, ನಿನ್ನನ್ನು ಈ ಅರಮನೆಗೆ ನಾ ಕರ್ಕೊಂಡು ಬಂದ ಮೇಲೆ ಹ. ಒಂದೇ ಒಂದು ಸಲವು ಏಕಾದಶಿ ವ್ರತ ನಾ ಮಾಡುವಾಗ ನೀ ಹತ್ರಕ್ಕೆ ಬರಲಿಲ್ಲ. ನಾನು ಬರ್ಲಿಲ್ಲ. ಇಲ್ಲಿಗೆ ಬಂದದ್ದು ಇದು ಪ್ರಥಮ ಈ ದಿನ. ಅಲ್ಲಿ ಕುಳಿತಿಲ್ಲ, ಕೂತ್ಕೊಂಡ್ರೆ ಕೊಟ್ಟಿಗೆ ಕೈ ಮುಗಿಯುವ. ಓಹೋ, ನಿಮ್ ಜೊತೆಯಲ್ಲಿ. ನನಗೆ ನಿಮ್ಮನ್ನು ನೋಡುವಾಗ್ಲೇ ಬೇಸರ ಆಗ್ತದೆ ಮಾತ್ರ. ಮತ್ತೆ ನಾನು ಜೊತೆಯಲ್ಲಿ ಕೂತ್ಕೊಂಡ್ರೆ ನನ್ನ ನೋಡುವಾಗ ಬೇಸರವ. ಎಂತದ್ದು ಸ್ವಾಮಿ? ಒಂದೆಲ್ಲ ಹೇಳ್ತಿದ್ದು ನಿಮ್ಮನ್ನು ನೋಡುವಾಗ ಸಂತೋಷ ಹೆಚ್ಚಾಗ್ತದೆ ಅಂತ ಹೀಗೆ. ಆವತ್ತಾಗಿತ್ತು. ಇವತ್ತು ಬೇಸರ ಆಗ್ಲಿಕ್ಕೆ ಕಾರಣ ಮತ್ತೇನು ಅಲ್ಲ, ವ್ರತಾಚರಣೆಯಲ್ಲಿ ತೊಡಗಿದ್ದೀರಿ ನೀವು. ಹೌದು, ವ್ರತಾಚರಣೆ. ಇದು ನಿಮಗ? ನಮಗಂದ್ರೆ ಇದು ನಿಮಗಲ್ಲ ಸ್ವಾಮಿ, ಮತ್ತೆ ಯಾರಿಗೆ? ಯತಿಗಳಿಗೆ ವ್ರತ ಸಹಜ. ಸನ್ಯಾಸಿಗಳು ವ್ರತಾಚರಣೆಯಲ್ಲಿರುವುದು ಹೌದು. ಸರ್ವಸಂಗ ಪರಿತ್ಯಾಗಿಗಳು ಸದಾ ವ್ರತದಲ್ಲೇ ಇರುವವರವರು. ಹಾ ಹಾ. ನೀವು ಹಾಗಲ್ಲ. ನಿಮ್ಮದು ತಿಂಗಳಿನಲ್ಲಿ ಉಳಿದ ಎಲ್ಲ ದಿವಸ ನೀವು ಸಂಸಾರಿ. ಹೌದು. ಒಂದು 2 ದಿನ ಮಾತ್ರ ನೀವು ಸನ್ಯಾಸಿ ಹೌದು, ಪಕ್ಷದಲ್ಲಿ ಒಮ್ಮೆ ಅಲ್ವಾ? ಹೌದು. ಬಹಳ ಬೇಸರ ಆಗ್ತದೆ ಸ್ವಾಮಿ. ಹೇ ದೇವ್ರೆ, ಏನಾಗಿದೆ? ಹೈ, ಎಂತದು? ಏನು ಗಾಯ ಆಗಿದೆ? ಗಾಯದಲ್ಲ, ಅಲ್ಲಿ ಎಷ್ಟು ಸೊರಗಿ ಹೋಗಿದ್ದೀರಿ ನೀವು. ಯಾರು ನಾನು? ನೀವು ಇದ್ದದ್ದು ಒಂದು ಕಾಲದಲ್ಲಿ ಈಗ. ಮತ್ತೆ ಹೇಗಿದ್ದೆ ನಾನು? ಅಲ್ಲಿ ನನಗೆ ಕಾಣುವುದು ಸ್ವಾಮಿ. ಈ ಸ್ಥಿತಿಯಲ್ಲಿ ನನಗೆ ಎಂತದ್ದು ಸ್ವಾಮಿ? ದೇಹವನ್ನು ಯಾಕೆ ದಂಡಿಸಿಕೊಳ್ತಾ ಇದ್ದೀರಿ? ಅಲ್ಲ, ದೇಹ ದಂಡನೆ ಹೊತ್ತಿಗೆ ಸರಿಯಾಗಿ ಈಗ ನಿನ್ನೆ ಒಪ್ಪತ್ತು, ಹಾ. ಒಂದು ಹೊತ್ತು ಊಟ, ಇವತ್ತು ಏಕಾದಶಿ ನಿರಾಹಾರ, ಅದೇ. ಇನ್ನು ನಾಳೆ ದ್ವಾದಶಿ ಬರ್ಬೇಕು. ನೀವೀಗ- ಮತ್ತೆ ಭಗವಂತನ ಆರಾಧನೆ ಮಾಡಿ ಪಾರಾಯಣ. ಆ ಇದೇ ರೀತಿ ಆಹಾರವನ್ನು ತ್ಯಜಿಸುತ್ತಾ ಏನು ತಿನ್ನದೆ ನೀರು ಸಹ ಕುಡಿಯದೆ ನಿಮ್ಮ ದೇಹವನ್ನು ನೀವು ದಂಡಿಸಿಕೊಂಡ್ರೆ ನನಗೆ ಎಷ್ಟು ವ್ಯತ್ಯಯ ಆಗುವುದಿಲ್ಲ ಹೇಳಿ? ಈಗ ಉಣ್ಣದೆ ಕುಡಿದ್ರೆ ದೇಹಕ್ಕೆ ದಂಡನೆ ಅಂತ ಅರ್ಥ. ಮತ್ತೆಂತದ್ದು? ಯಾರು ಹೇಳಿದ್ದು? ದಂಡನೆ ಅಲ್ವಾ?
ನೋಡಿ ನಿಜವಾಗಿ ಆರೋಗ್ಯ ಒಳ್ಳೆದರಲ್ಲಿ ಉಳಿಬೇಕು, ಆಗಾಗ ಉಪವಾಸ ಮಾಡ್ತಾ ಇರಬೇಕು. ಮತ್ತೆ ಸದಾಕಾಲ ತಿನ್ನುತ್ತಾ ಇದ್ರೆ ದೇಹ ಬೆಳೆಯುತ್ತದೆ, ಬುದ್ಧಿ ಬೆಳೆಯುವುದು ಇಲ್ಲ, ದೇಹದಲ್ಲಿ ರೋಗ ಬೆಳೆಯುತ್ತದೆ. ನನಗೆ ಬೇಸರ ಆಗ್ತದೆ ಸ್ವಾಮಿ ನಿಮ್ಮನ್ನು ನೋಡುವಾಗ. ಹೀಗಲ್ಲ, ನೀವು ತಿನ್ನದೆ ಸುಮ್ಮನೆ ಕುಳಿತುಕೊಳ್ಳು. ನೀವು ಒಂದು ಹೊತ್ತು ಊಟ ಮಾಡದೇ ಇದ್ರೆ ನಾನು ಎಷ್ಟು ತಲೆ ಕೆಡಿಸಿಕೊಳ್ತೇನೆ ಗೊತ್ತಾ? ಹೌದು. ಹಾ 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 ನೀನೀ ದೇಹದಿಂದ ನಿನಗೆ ಒದಗಬಹುದಾದ ಪ್ರಯೋಜನವನ್ನಷ್ಟೇ ನಿರೀಕ್ಷಿಸು. ಹಾಗಲ್ಲ, ಕ್ಷತ್ರಿಯರಾದಂತ ನಿಮ್ಮಲ್ಲಿ ತೋಳ್ಬಲ ಎನ್ನುವುದು ಬೇಕೇ ಬೇಕು. ಅದು ಬೇಕು. ಮತ್ತೆ ಇದೇ ರೀತಿ ನೀವು ಹೊತ್ತೊತ್ತಿಗೆಲ್ಲ ಊಟ ಸರಿಯಾಗಿ ಮಾಡದೆ ಊಟವನ್ನೆಲ್ಲ ಬಿಟ್ಟು ಇದೇ ರೀತಿ ವ್ರತಾಚರಣೆಯಲ್ಲಿ ಇದ್ರೆ ನಾಳೆ ಯಾರಾದ್ರೂ ವೈರಿಗಳು ಆಕ್ರಮಣ ಮಾಡಿದ್ರೆ ನಿಮ್ಮ ದೇಹದಲ್ಲಿ ತೋಳ್ಬಲ ಇಲ್ಲದೆ ಇದ್ರೆ ಏನೆಲ್ಲ ಆದಿತ್ತು ಮತ್ತೆ? ಯಾವ ಧರ್ಮಾಚರಣೆ ಮಾಡಬೇಕಾದ್ರೂ ಶರೀರವೇ ಮಾಧ್ಯಮ ಅಲ್ವಾ? ಆದ್ದರಿಂದ ಶರೀರಂ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಶಾಸ್ತ್ರಕಾರರು ಹೇಳಿದ್ರು. ಮೊದಲು ಶರೀರವನ್ನು ಸರಿಯಾಗಿ ನೋಡಿಕೊಳ್ಳಿ, ಆಮೇಲೆ ಧರ್ಮಾಚರಣೆ. ಈಗ ನನಗಂತದ್ದೇನಾಗಿದೆ, ಈಗ ಯಾರಾದ್ರೂ ಕೈಗೊಟ್ಟು ಎಬ್ಬಿಸುವ ಸ್ಥಿತಿಗೆ ಬಂದಿದೆ ನನ್ನ. ಅಲ್ಲಿ ಹೀಗೆ ಮಾಡಿದ್ರೆ ಹಾಗೆ ಆಗ್ತದೆ ಪರಿಣಾಮ. ಮತ್ತೆ ಎಬ್ಬಿಸ್ಬೇಕಾದ್ರೆ ನಾನು ತೊಡಗಿದ ವರ್ಷ ಎಷ್ಟಾಯ್ತು. ಇದು ನೀನು ಬರುವುದಕ್ಕಿಂತ ಮೊದಲೇ ಪ್ರಾರಂಭಿಸಿದ್ದೇನೆ ಏಕಾದಶಿ ವ್ರತ. ಮತ್ತೆ ಎಷ್ಟು ವರ್ಷದಿಂದ ಆಗುತ್ತಾ ಉಂಟು ನೋಡ್ಬೇಕಾದಿಲ್ಲಲ್ಲ, ಸ್ವಲ್ಪ ಆಚೆ ಬರ್ಬೇಕು ನೀವು. ಆಚೆ ಸ್ವಲ್ಪ ಅರಮನೆಯಿಂದ ಆಚೆ ನಾವು ಬಂದ್ರೆ ಅಪ್ಪ ಎಂತ ತಂಪಾದಂತ ತಂಗಾಳಿ ಬೀಸ್ತಾ ಇದೆ ಗೊತ್ತಾ? ಏನಾಯ್ತು ಈಗ ಗಾಳಿ? ಅದಕ್ಕೆ ನಮ್ಮ ತನುವನ್ನು ಒಡ್ಡಿ ಸ್ವಾಮಿ ನನ್ನ ಸ್ಥಿತಿ ಏನಾಗಿದೆ ಗೊತ್ತೇ ಈಗ? ಅಯ್ಯೋ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತದೆ ನನಗೆ. ನಿನಗೆ ನಿನಗದು ಆಗುತ್ತದೆ ನಿನಗೆ ಅಲ್ಲ, ನಿನಗದು ಆಗುತ್ತದೆ ನಿನಗೆ ಇವತ್ತೇ ಗೊತ್ತಾಗ್ತದೆ. ಎಂತದ ನಿಮ್ಮ ಒಂದು ದಿವಸ ನೀ ಹೇಳಲಿಲ್ಲ ನಾಚಿಕೆ ಆಗ್ತದೆ. ಆಗ ಆಗ್ತಾ ಉಂಟು ನನ್ನ ಸ್ಥಿತಿ ಎನ್ನುವುದು. ಮನ್ಮಥನ ಬಾಧೆಗೊಳಗಾದವಳು ನಾನೀಗ. ನಾವಿಲ್ಲಿಂದ ಎದ್ದು ಸ್ವಲ್ಪ ಅಂತಃಪುರದ ಒಳಗಡೆ ಹೋಗಿ ಅಲ್ಲಿ ನನ್ನ ಆಸೆಯನ್ನು ಪೂರೈಸಿ ಬನ್ನಿ. ಸರಸಿರುಗಲೋ ಜನನ ನಾಮವ ಸರಸಿರುಗಲೋ ಜನನ ನಾಮವ ಸ್ಮರಿಸುತ್ತ ದಿಂದಲಿ ಸ್ಮರಿಸುತ್ತ ದಿಂದಲಿ ವರಮನೋಗರೆ ಕುಡಿದು ಧೈರ್ಯವ ಕುಡಿಸುತ್ತವ ಮನವ ವರಮನೋಗರೆ ಕುಳಿತು ಸ್ಥೈರ್ಯವ ಕುಡಿಸುತ್ತವ ಮನವ ಸರಸಿರುಗಲೋ ಜನನ ನಾಮವ ಜಪಿಸೋ ಪಕ್ಕನೆ ಪೂಜಾ ಮಂದಿರದಲ್ಲಿ ನಿನ್ನನ್ನು ನೋಡಿದ ಕಾಲಕ್ಕೆ ಮನಸ್ಸಿಗೆ ಸಂತೋಷ ಆಗಿ ಹೋಯಿತು. ಹೌದಾ? ಈ ತನಕ ನಾ ವ್ರತವನ್ನು ಆಚರಿಸುವ ಯಾವ ದಿನಗಳಲ್ಲಾದರೂ ನೀನು ಆಗಮಿಸಿದವಳು ಅಲ್ಲ. ನೀ ಬರಬೇಕು ಅಂತ ನಾ ಅಪೇಕ್ಷಿಸಲೂ ಇಲ್ಲ. ಇಲ್ಲಪ್ಪ. ಯಾಕೆ? ಬಲಾತ್ಕಾರದಿಂದ ಯಾರನ್ನೂ ಇದಕ್ಕೆ ಒಳಗು ಮಾಡುವುದು ನನಗಿದ್ದ ಉದ್ದೇಶ ಅಲ್ಲ. ಅದರಲ್ಲಿಯೂ ನಿನ್ನ ಹಿನ್ನೆಲೆ ಅದಕ್ಕಿಂತ ಪ್ರತ್ಯೇಕವಾದದ್ದು. ಕೇವಲ ಭೂಲೋಕಕ್ಕಷ್ಟೇ ಸಂಬಂಧಿಸಿದವಳು ನೀನಲ್ಲ. ನೀನು ನಿನ್ನ ಪರಿಚಯವನ್ನು ಹೇಳುವ ಕಾಲದಲ್ಲೇ ಬಂದ ಹಿನ್ನೆಲೆಯನ್ನೆಲ್ಲ ಸ್ಫುಟಗೊಳಿಸಿದೆ ಅಲ್ವಾ? ಆದ್ದರಿಂದ ಮಾನವರ ಆಚಾರ ವಿಚಾರಗಳು ನಿನಗಲ್ಲ ಅನ್ನುವ ಕಾರಣಕ್ಕಾಗಿ ನಾನು ಸುಮ್ಮನೆ ಉಳಿದಿದ್ದೆ. ಆದರೆ ಇಂದೀಗ ನಿನಗೊದಗಿದಂತಹ ಮಾನಸಿಕವಾದಂತಹ ಒಂದು ಅಸ್ತವ್ಯಸ್ತತೆ, ಅದಕ್ಕೆ ಬೇಕಾಗಿ ಒಂದು ಸಂತೃಪ್ತಿಯನ್ನು ಹೊಂದೋಣ ಅನ್ನುವಂತಹ ಭಾವದಿಂದ ನೀ ಬಂದು ನನ್ನಲ್ಲಿ ಆಡುವುದಕ್ಕೆ ತೊಡಗಿ. ಮೋಹಿನಿ, ಓ ಮನ್ಮಥನ ತೊಂದರೆ ನಿನಗೆ? ದೇವ್ರೇ, ನಿನ್ನನ್ನು ಅಬಲೆ ಅಂತಲೂ ನೋಡಿದ್ರೆ ನಿನ್ನ ಮೇಲೆ ಬಲವಾಗಿ ಬಾಣ ಪ್ರಯೋಗ ಮಾಡಿಬಿಟ್ನ. ಸ್ವಲ್ಪ ಕನಿಕರ ಇಲ್ಲ ಅವನಿಗೆ. ಅಲ್ಲ, ಎಷ್ಟು ಹೊತ್ತಿಗಂತಿಲ್ಲ. ಈಗ ಅವನಿಗೆ ಕನಿಕರ ಇಲ್ಲ ಅಂದ್ರೆ ನನ್ನ ಹತ್ರ ದೂರ ಹೇಳಿಯೇನು ಪ್ರಯೋಜನ? ಕೇಳ್ಬೇಕಾದ್ರೆ ನಿಮ್ಮಲ್ಲಿ ಅಲ್ವಾ? ನನಗೆ ಅವನನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ. ಯಾಕೆಂದ್ರೆ ನಾನು ಯಾವನ ನಾಮಸ್ಮರಣೆ ಮಾಡ್ತೇನೋ ಆ ದೇವರಿಗೆ ಅವ ಮಗ, ಮತ್ತೆ ದೇವರ ಮಗನಿಗೆ ನಾನೆಂತ ಮಾಡ್ಲಿ? ಅಲ್ಲ, ನಿಮಗೇನು ಮಾಡ್ಲಿಕ್ಕೆ ಆಗುದಿಲ್ಲ, ನಾವೇನಾದ್ರೂ ಮಾಡ್ಬೇಕಲ್ಲ. ಅದಕ್ಕೆ ಕುಳಿತುಕೊಳ್ಬೇಕನ್ನುವಂತ ಮನಸ್ಸು ನಾನು. ಸರಸಿರುಹಲೋಚನನ ನಾಮವನ್ನು ನೀ ಸ್ಮರಣೆ ಮಾಡು. ಯಾಕೆ ನಾನು ಇದನ್ನ ಆಡ್ತೇನೆ?
ನಾರಾಯಣನ ಮಗ ಮನ್ಮಥ ಅಂತ ಒಂದು ನಂಬುಗೆ. ಅದೇ ಹೌದಾದ್ರೆ ಈ ದೊಡ್ಡವರ ಮಕ್ಕಳು ನಮಗೆ ತೊಂದರೆ ಕೊಟ್ಟರೆ ನಮಗೇನು ಅದಕ್ಕೆ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರತೀಕಾರ ಮಾಡುವುದಕ್ಕೆ ದೊಡ್ಡವರ ಮಕ್ಕಳಲ್ವ? ದೊಡ್ಡವರ ಮಕ್ಕಳ ಮೇಲೆ ನಮಗೆ ಪ್ರತೀಕಾರವೋ ಅದಕ್ಕೊಂದು ಪ್ರತಿವಿಧಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮಗಾಗುವಂತಹ ತೊಂದರೆಯನ್ನು ನಿವಾರಿಸಲಿಕ್ಕೆ ಉಳಿದದ್ದು ಒಂದೇ ದಾರಿ. ಯಾವನು ಬೆಳೆದಿದ್ದದ್ದು ಮಾಡಿದ ಅವನ ಅಪ್ಪನ ಹತ್ರ ಬೇಡ, ನಿಮ್ಮ ಮಗನನ್ನು ಸ್ವಲ್ಪ ನೋಡಿಕೊಳ್ಳಿ, ನಮ್ಗೆ ಸ್ವಲ್ಪ ಕಷ್ಟ ಕೊಡ್ತಾನ. ನೀನೀಗ ಮಾಡಬೇಕಾದ ಕೆಲಸ ಅದುವೇ. ಒಂದು ರೂಪಕವಾಗಿ ನಾ ಹೇಳಿದ್ದು, ಮನ್ಮಥನ ಬಾಣದಿಂದ ನಿನ್ನ ಮನ ಘಾಸಿ ಹೊಂದಿದೆ ಅಂತ ಆದರೆ ಕುಳಿತು ನಾರಾಯಣ ನಾಮಸ್ಮರಣೆಯನ್ನು ಮಾಡು. ನಿನ್ನ ಮನಸ್ಸನ್ನು ಸ್ಥಿರವಾಗಿ, ಧೈರ್ಯವಾಗಿ, ಧೃತವಾಗಿ ಉಳಿಸಿಕೊ. ಆಗ ನಿನಗೆ ಮನಸ್ಸಿಗೆ ಒದಗಿದಂತಹ ಆಘಾತಗಳೆಲ್ಲ ಪರಿಹಾರವಾಗ್ತದೆ. ಕುಳಿತುಕೊಳ್ಳೇ ಮನೋಹರೇ. ನಿಮ್ಮ ಜೊತೆಯಲ್ಲೇ ಕುಳಿತುಕೊಳ್ಬೇಕನ್ನುವಂತ ನನಗೆ ಮನಸ್ಸುಂಟು, ಆದ್ರೆ ಇಲ್ಲ ಅಲ್ಲ ಸ್ವಾಮಿ. ಓ ಮನೋಹರ, ಸುಂದರ ಕಾಯ ಕರುಣದಿ ಮನೋಹರ
ಆದ್ರೆ ನೀವು ಹಾಗಲ್ಲ, ಬಹಳ ಶ್ರೇಷ್ಠ ಮಟ್ಟದಲ್ಲಿ ನನ್ನನ್ನು ಮೋಹಿಸಿದವರು. ಆದ್ದರಿಂದಲೇ ನೀವು ವರ ಮನೋಹರ. ಮನೋಹರ, ಓ ಮನೋಹರ. ಲೋಕ ಮನೋಹರ ಸ್ವಾಮಿಯು ಅಂತ ನಾ ಹೇಳುದು, ನೀ ನನ್ನನ್ನು ಮನೋಹರ ಹೇಳು. ಎಂತದ್ದು ನೀವು? ಆವತ್ತು ಎಂತ ಮಾತಾಡ್ತಿದ್ರಿ ನೀವು? ಯಾವಾಗ? ಅವತ್ತಲ್ಲಿ ವನದಲ್ಲಿ. ನನ್ನ ಅಭ್ಯಾಸವೇ ಹಾಗೆ, ನಾನು ಜಾಗ ಸಮಯ ಸಂದರ್ಭ ನೋಡದೆ ಮಾತಾಡುದೇ ಇಲ್ಲ. ಗೊತ್ತಾಯ್ತು ಅದಕ್ಕೆ. ಅಲ್ಲಿ ಆವತ್ತು ಹಾಗೆ ಬೇಕಿತ್ತು, ಇಲ್ಲಿಗೆ ಇವತ್ತಿಷ್ಟೇ. ಎಷ್ಟು ಮಾತಾಡಿದವರು ನೀವು, ಸತ್ಯ ಹೇಳುವುದಾ? ನಾನು ಸೋತದ್ದು ನಿಮ್ಮ ಮಾತಿಗೆ ಆವತ್ತು. ಹಾ, ಎಂತ ಮಾತಾಡಿದ್ದು ನೀವು, ನನ್ನನ್ನು ವರ್ಣಿಸಿದ್ದೆಷ್ಟು. ಅಯ್ಯಪ್ಪ ಓಯ್, ಆವತ್ತು ನಾನು ಹೇಗಿದ್ದೆ ಒಮ್ಮೆ ಯೋಚನೆ ಮಾಡಿ. ಹೇಗಿದ್ದೆ ನಾನು ಕಾಡಲ್ಲಿ ಸಿಗುವಾಗ? ಈಗ ನನಗೆಲ್ಲ ಬೇರೆ ಯೋಚನೆಯೇ ಬರುವುದಿಲ್ಲ. ಹಾಗಾದ್ರೆ ಅವತ್ತು ಹೇಳಿದ್ದಲ್ಲ ಸುಳ್ಳ? ಯಾಕೆ? ಆವತ್ತು ಸ್ವಲ್ಪ ನೋಡಿ, ಸೀರೆ ನೋಡಿ. ಸೀರೆ ಬಟ್ಟೆ ಸೀರೆ ಆವತ್ತು ನಾನು ಉಟ್ಟ ಸೀರೆ. ಓ, ಇದು ಆವತ್ತೇ ಉಟ್ಟ ಸೀರೆ? ಹಾ, ಆವತ್ತೇ ಉಟ್ಟ. ಓಯ್, ಆವತ್ತೇ ಉಟ್ಟ ಸೀರೆ ಅಲ್ಲ ನಿಮ್ಮದು, ಅದಲ್ಲ ಬೇಡ. ಆವತ್ತು ಈ ಸೀರೆ ಉಟ್ಟಿದ್ದೆ. ಆವತ್ತು ಇದೇ ಸೀರೆ ಉಟ್ಟಿದ್ದೆ ಅಂತ. ಹಾಗೆ ಕೇಳಲಿಕ್ಕೆ ಹೋದ್ರೆ ಬೇಡ, ಮತ್ತೆ ಹೇಳ್ತೇನೆ ನಾನು ಹೇಳ್ತೇನೆ. ಎಂತದ್ದು ಆವತ್ತೇ ಉಟ್ಟ ಸೀರೆ ಅಂತ ಹೇಳಿದ್ರೆ ಮತ್ತೆ ಸೀರೆ ಬಿಚ್ಚಲಿಲ್ವಾ ನಾನು? ಅಲ್ಲ ಹಾಗಲ್ಲ, ಆವತ್ತು ಉಟ್ಟ ಸೀರೆಯೋ ಅಂತ. ಆವತ್ತು ನನ್ನನ್ನು ಈ ಸೀರೆಯಲ್ಲೇ ನೀವು ನೋಡಿದವರು, ಹಾಗಾಗಿ ಸ್ವಲ್ಪ ಅದು ನೆನಪಾಗ್ಲಿ ಅಂತ ಆ ಸೀರೆಯನ್ನು ಉಟ್ಟದ್ದು ನಾನು ಇವತ್ತು. ಸೀರೆ ಹೇಗುಂಟು? ಸೀರೆ ಒಳ್ಳೆದುಂಟು. ಹಾ, ಮಾತ್ರ ಅಲ್ಲ, ಎಷ್ಟು ಆಭರಣ ಬೇಕೋ ಅಷ್ಟೆಲ್ಲ ತೊಟ್ಟುಕೊಂಡಿದ್ದೇನೆ. ಯಪ್ಪ, ಇಲ್ಲಿ ನೋಡಿ ಹರಿವಣದಲ್ಲಿ ಎಷ್ಟು 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 ಉಂಟು. ಹರಿವಣದಲ್ಲಿ ಏನಿದು? ಶ್ರೀಗಂಧ. ನೀ ತಂದದ್ದು ಒಳ್ಳೇದಾಯ್ತು. ಇವ ಚಂದನ ಪ್ರಿಯ, ಅದಕ್ಕೆ ಅವನಿಗೆ ಪೂಸಿದ್ರೆ ಆಯ್ತು. ಯಾರಿಗೆ? ದೇವರಿಗೆ. ನೀವು ಪೂಸಿಬೇಕಾದ್ರೆ ನನಗೆ ದೇವರು ನೀವೇ ಅಲ್ವಾ? ನಿಮಗೆ ಪೂಸ್ಲಿಕ್ಕೆ ಈ ಶ್ರೀಗಂಧವನ್ನು ಹರುಷದಿಂದ ಸಂತೋಷದಿಂದ ನಿಮ್ಮ ಮೈಗೆಲ್ಲ ಪೂಸುತ್ತೇನೆ. ಆದಿತಾ? ಪೂಸಿದ ಮೇಲೆ ನಿಮ್ಮ ಮೈ ಏನೋ ಪರಿಮಾಣ ಆಗ್ತದಪ್ಪ. ನಿಮ್ಮ ಮೈ ದೇಹಕ್ಕೆ ಏನೋ ತಂಪಾಗ್ತದೆ. ನನಗೂ ಆಗ್ಬೇಕಲ್ಲ. ಅಲ್ಲ, ಈಗ ನೀನು ಹೇಳಿದ್ದು ಮನ್ಮಥನ ಬಾಣದಿಂದ ನಿನ್ನ ಶರೀರಕ್ಕೆ ಬಿಸಿ ಏರಿದೆ ಅಂತ. ಹೌದು, ನಿನಗೆ ಬಿಸಿ ಏರಿದ್ದಕ್ಕೆ ನನಗೆ ತಪ್ಪ ಮಾಡಿ ಅಲ್ಲೇ ಇರುವುದು. ಅಷ್ಟೆಲ್ಲ ಬೇಡ, ನಾವು ಮುಂದಿನ ಆಲೋಚನೆ ಮಾಡಿಯೇ ಮಾತಾಡಿದ್ದು ನಾನು. ಅದು ಕೆಲವರಿಗೆಲ್ಲ ಎಲ್ಲ ಸುಖದ ಅನುಭವ ಇಲ್ಲ, ಹಾಗಾಗಿ ಹಾಗೆ ಮಧ್ಯದಲ್ಲಿ ಮತ್ತೆ ಮಾತಾಡೋದು. ಈಗ ನಿಮ್ಮ ದೇಹಕ್ಕೆ ನಾನು ಇದನ್ನೆಲ್ಲ ಲೋಕರೂಢಿಯಲ್ಲಿ ಒಂದು ಮಾತು ಉಂಟು, ಏನು? ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆಯ. ಹಾಗಲ್ಲ, ಈಗ ಹೌದು ಹಾಗೆ, ಅದು ಆಗ್ಬೇಕಾದ್ದು ಹಾಗೆ, ಇಲ್ಲ ಆಗುವುದು ಹಾಗೆ. ನೋಡಿ, ನಾನು ಶ್ರೀಗಂಧವನ್ನು ನಿಮ್ಮ ಮೈ ತುಂಬಾ ಪೂಸ್ತೇನೆ, ಹಚ್ಚುತ್ತೇನೆ, ಹೌದಾ? ಈಗ ದೇಹ ಬಿಸಿಯಾದದ್ದು ಯಾರಿಗೆ? ನಿನಗೆ. ನೀವು ಹತ್ತಿರ ಬಂದು ನಿಮ್ಮೆರಡು ತೋಳುಗಳಿಂದ ಒಮ್ಮೆ ನನ್ನನ್ನು ಬಿಗಿಯಾಗಿ ಮುದ್ದಾಡಿದಾಗ ನಿಮ್ಮ ದೇಹದಲ್ಲಿರುವುದೆಲ್ಲ ನನ್ನ ದೇಹದಲ್ಲಿ ಅಂಟಿಕೊಳ್ತದೆ. ಆವಾಗ ತಂಪು ನನಗಾಗುವುದಿಲ್ವಾ? ನೋಡಿ, ಅಷ್ಟು ಮಾತ್ರ. ಇಲ್ಲಿ ನೋಡಿ, ಅದೆಂತದ್ದು? ತಾಂಬೂಲ ತಿನ್ನುವುದು ಬಿಟ್ಟಿದ್ದೇನೆ. ಎಷ್ಟು ಬಾರಿ ಬಿಟ್ಟಿದ್ದೀರಿ? ಅಲ್ಲ ಹಾಗಲ್ಲ, ನಿನ್ನೆಯಿಂದ ಬಿಟ್ಟಿದ್ದೇನೆ. ಅದೇ ನಿನ್ನೆಯಿಂದ? ದಶಮಿ. ಇಲ್ಲ, ಇವತ್ತು ಬೇಕು, ನೀವು ತಿನ್ಬೇಕು. ಇದು ಸವಿತಾಂಬೂಲ. ಈ ಸವಿತಾಂಬೂಲ ಗೊತ್ತಿಲ್ಲ ನಿಮಗೆ? ಹೆಂಡತಿಯಾದವಳು ಗಂಡನಿಗೆ ಎಷ್ಟು ಪ್ರಮಾಣದ ಏನೆಲ್ಲ ಬೇಕು ಎನ್ನುವುದಾಗಿ ತಾಂಬೂಲವನ್ನು ಸಿದ್ಧಗೊಳಿಸಿ ಅದನ್ನು ಹೀಗೆ ಮಡಚಿ ಹೀಗೆ ಹಿಡಿದುಕೊಂಡು ಗಂಡನ ಬಾಯಿಗೆ ಹೀಗೆ ಕೊಡಬೇಕು. ಅಯ್ಯೋ, ನನಗೆ ವೀಳ್ಯ ತಿನ್ನುವುದು ಹೇಗೆ ಅಂತ ನೀ ಹೇಳಿಕೊಟ್ಟಾಗಬೇಕು. ಆಗಲ್ಲ, ಅದು ಸವಿತಾಂಬೂಲ ಹಾಗೆ. ಅಲ್ಲ ಆಗಲ್ಲ, ಸ್ವಲ್ಪ ಮೊನ್ನೆ ನಾನೇ ಕೇಳಿ ತಗೊಳ್ತಿರ್ಲಿಲ್ವ ನಿನ್ನ ಹತ್ರ, ಇವತ್ತು ಮಾತ್ರ ಬೇಡ ಅಂತ. ಬೇಕು ಬೇಕು ಬೇಕು. ನೋಡಿ, ಇದನ್ನೆಲ್ಲ ಹಿಡಿದುಕೊಂಡು ಬಂದಿದ್ದೇನೆ, ಇದನ್ನೆಲ್ಲ ಮೈಗೆ ಪೂಸ್ತೇನೆ. ಇದನ್ನೆಲ್ಲ ಹಿಡಿದುಕೊಂಡು ನಾವು ಇಲ್ಲ ಅಲ್ಲೂ ಕೂಡ ಒಳಗೋಗೋಣ. ತರುಣಿ ಮಣಿಯಾಗಿದ್ದ ನುಡಿಯ ಬೀಳುವೆ ನೀನು, ಹರಿದಿನದ ವ್ರತವೆಂಬ ಪರಿಯನರಿದಿರುವೆ. ಹರಿಮಣಿ ಮಗಧವನ್ನು ಪೂಜಲಿ ದಿನದೊಳಗೆ ತರಣಿಜನು ತಮ್ಮ ದೈವವ ನೀಡುತ್ತಿಗನು. ತರುಣಿ ಮಣಿಯಾಗಿದ್ದ ನುಡಿಯ ಬೇಡುವೆ ನೀನು, ಯಾಕೆ ಬೇಡುವೆ ತರುಣಿಮಣಿ, ಅಬ್ಬಬ್ಬಾ, ಎಷ್ಟು ಪರುಷಗಳನ್ನು ಆಡ್ತೀಯೇ, ಇಷ್ಟೊಂದು ಕಠೋರವಾಗಿ
ಆಡದೇ ಇದ್ದದ್ದನ್ನು ಅವಾಚ್ಯವನ್ನು ಆಡುವುದಕ್ಕೆ ನಿನಗೆ ಹೇಗೆ ಮನಸ್ಸಾದ್ರೂ ಒಪ್ಪಿಗೆ ಆಯ್ತು ಅಂತ ನನಗೆ ಆಗೋ ಅರ್ಥ ಏನು ಆಗುವುದಿಲ್ಲ. ಇವತ್ತು ಆ ಬೆಳಗಿಂದ ಹಾಗೆ ನೋಡಿ ನನಗೆ. ಈಗ ಒಂದು ನಿರ್ಣಯ ನಾ ಹೇಳಲು, ಏನು? ಹಸಿದವನಿಗೆ ಆಹಾರ ರುಚಿಯಾಗ್ತದೆ. ಈಗ ಹೊಟ್ಟೆ ತುಂಬಿದವನ ಮುಂಭಾಗದಲ್ಲಿ ಪಂಚಪಕ್ಷ ಪರಮಾಣುವನ್ನು ಕೊಂಡೋಗಿಟ್ರೆ ಅವನಿಗೆ ಬೇಕಿಲ್ಲ. ಬೇಕಾಗುವುದಿಲ್ಲ. ಹಾಗಿದ್ರೆ ವಿನಿಯೋಗ ಯಾವಾಗ ಬಯಸ್ತದೆ ಆ ಕಾಲಕ್ಕೆ ಮಾತ್ರ ಆಗುತ್ತದೆ ಹೊರತು ಮನಸ್ಸು ಬಯಸದೇ ಇದ್ದ ಕಾಲಕ್ಕೆ ಎಷ್ಟು ಒಳ್ಳೆದಿದ್ರು ವಿನಿಯೋಗಕ್ಕಾಗುವುದಿಲ್ಲ. ಅಂದ್ರೆ ಏನನ್ನು ಆಡಿದಿ ನೀನು? ಮೊನ್ನೆ ನಾನೇ ನಿನ್ನ ಕೇಳಲಿಲ್ಲ, ಕರ್ಪೂರದ ರಕವಾದ ವೀಳ್ಯ ಕೊಡು, ಒಮ್ಮೆ ನಿನ್ನ ಅಪ್ಪಿಕೊಂಡೋಣ ಹೇಳಿಲ್ವ ನಾನು? ಅದೇ ಹದದಲ್ಲಿ ಉಂಟು ಇವತ್ತು. ಅಲ್ಲ, ಹದ ಉಂಟು, ಆದ್ರೆ ಹದ ತಪ್ಪಿದ್ದು ಅದರದ್ದಲ್ಲ, ಪಾಕದ ಅದರ ಹದ ಸರಿ ಉಂಟು, ನಿನ್ನ ಹದ ತಪ್ಪಿದೆ. ನೀನು ಯಾವ ದಿನ ಇವತ್ತು ಅನ್ನುವುದನ್ನಾದ್ರೂ ಯೋಚಿಸಬೇಕೋ ಬೇಡೋ? ಈಗ ನೀ ಬಂದಂದಿನಿಂದ ಇಂದಿನ ತನಕವು ನಡೆದು ಬಂದಂತಹ ನಮ್ಮ ಸಂಸಾರ ಜೀವನದಲ್ಲಿ ಎಷ್ಟು ಸಲ ಏಕಾದಶಿ ಬರಲಿಲ್ಲ? ನಾನು ನಿನ್ನನ್ನು ಬಿಟ್ಟು ಏಕಾದಶಿ ವ್ರತಕ್ಕಾಗಿ ಈ ಭಗವಂತನ ಸನ್ನಿಧಾನದಲ್ಲಿ ಬಂದು ವ್ರತಸ್ಥನಾಗಿ ಕುಳಿತುಕೊಳ್ಳಿಲ್ಲ. ಹಾಗಲ್ಲ ಒಂದು ದಿವಸ ಆದ್ರೂ ಬಂದು ಹೀಗೆ ನೀನು ಮಾತಾಡಿದ್ಯಾ? ಇದೆಂತದ್ದು ನಿನಗಿಂತ ದುರ್ಭಾಷೆ ಇವತ್ತಿನ ಬಂತು, ಈ ದಿನದಲ್ಲಿ ಬಂದು ಹೋಯ್ತು. ಎಂತದೆಂತ ಮಾತಾಡಿದೆ? ಎಂತದ್ದು? ನಾನು ಮೊದಲಾಡಿದ್ದನ್ನ ಇವತ್ತು ಮೊದಲಾಡಿದ್ರು, ಇವತ್ತು ಆಡುವುದಲ್ಲ, ಆಲೋಚಿಸಲೂ ಕೂಡದು. ಅಂತಹದನ್ನು ನೀನಿಂದಿನ ದಿನ ಆಡ್ತಾ ಇದ್ದೆ. ಶರೀರಕ್ಕೆ ಏಕಾದಶಿ ವ್ರತದ ದಿವಸ ಭಗವಂತನ ಧ್ಯಾನವನ್ನು ಹೊರತುಪಡಿಸಿ ಯಾವಾತ ಮೈಗೆಲ್ಲ ಗಂಧ ಚಂದನಾದಿಗಳನ್ನು ಲೇಪನ ಮಾಡಿಕೊಳ್ತಾನೆ ಅವನಿಗೆ ದೇಹಕ್ಕೆ ತಂಪಲ್ಲಾಗುವುದು. ಅವ ಸತ್ತ ಮೇಲೆ ನರಕ ಲೋಕದಲ್ಲಿ ಯಮ ಕುದಿಯುತ್ತಿರುವ ಎಣ್ಣೆಯ ಕೊಪ್ಪರಿಗೆ ಮುಳುಗಿಬಿಡ್ತಾನಂತೆ ಅವನನ್ನು. ದೊಡ್ಡ ಕೊಪ್ಪರಿಗೆ ಇರ್ಬೇಕಲ್ಲ. ಮತ್ತೆ ನಮ್ಮ ಶರೀರ ಮುಳುಗಬೇಡವಾ? ಮುಳುಗಿಸಿ ಮುಳುಗಿಸ್ತಾನೆ ಅಂತ ಶಿಕ್ಷೆ ಅಂತ ಅದು. ಈಗ ಏಕಾದಶಿ ದಿವಸ ಯಾರು ಆಹಾರವನ್ನು ಉಣ್ಣುತ್ತಾರೆ ಅಂತವರ ಮುಖದ ಮೇಲೆಲ್ಲ ಕ್ರಿಮಿಗಳನ್ನು ಸುರಿಸುತ್ತಾರೆ. ಸತ್ತ ಮೇಲೆ ಯಾವನು ತಾಂಬೂಲ ಚರ್ವಣವನ್ನು ಮಾಡ್ತಾನೆ ಏಕಾದಶಿ ದಿವಸ ಅವನ ನಾಲಗೆಯನ್ನೇ ಮಾಡ್ತಾನೆ. ಸತ್ತ ಮೇಲೆ ಸತಿಪತಿಯರು ಕಾಮಭಾವದಿಂದ ಏಕಾದಶಿ ವ್ರತವನ್ನುಳಿದು ಆಲಂಗಿಸಿಕೊಂಡರು ಅಂತಾದ್ರೆ ಅಲ್ಲಿ ಕಥ ಹೊದಿಲು ಕೆಂಪೇರಿದಂತಹ ಕಬ್ಬಿಣದ ಕಂಬದಿಂದ ಅಪ್ಪಿಸಿಕೊಳ್ಳುವುದಕ್ಕೆ ಅಪ್ಪಣೆಯನ್ನು ಕೊಡ್ತಾನೆ. ಹಿಂದಿ ಪಾಕ ತರಕ ಕೇಳಿಸ್ತಾರೆ ಅಂತದೆಲ್ಲ ಹೌದಾ? ಬೇಡವಿ ಪರೋಕ್ಷ ಜ್ಞಾನ ಆಡಲೇ ನಿಮ್ಮ ಮಾತು ಕೇಳಲಿಕ್ಕೆ ತುಂಬಾ ಇಷ್ಟ ಆಗ್ತದೆ ಮಾತ್ರ. ಆದ್ರೆ ಇಲ್ಲಿಗೆ ಬೇಡ ಅಂತ ಕಾಣ್ತದೆ. ಕೇಳಿದ ಮೇಲೆ ಕಷ್ಟ ಆಗ್ತದ? ಕಷ್ಟ ಆಗ್ತಾ ಉಂಟು. ಕೇಳಲಿಕ್ಕೆ ಇಷ್ಟ ಆಗ್ತದೆ, ಕೇಳಿದ ಮೇಲೆ ಕಷ್ಟ ಆಗ್ತದೆ. ಸ್ವಾಮಿ, ಕೇಳಲಿಕ್ಕೆ ಇಷ್ಟ ಆಗ್ತದೆ, ಕೇಳಿದ ಮೇಲೆ ಕಷ್ಟ ಆಗ್ತದೆ. ಈಗ ಬೇಡ ಅನಿಸ್ತದೆ ನನಗೆ. ಎಂತದ್ದು? ಗಂಧ ಚಂದನಾದಿಗಳನ್ನು ನಾವು ಲೇಪಿಸಿಕೊಂಡ್ರೆ ಹರಿದಿನದೊಂದು ಸತ್ತ ಮೇಲೆ ಎಣ್ಣೆ ಕೊಪ್ಪರಿಸುವುದು, ಸತಿಪತಿಯರು ಆಲಂಗಿಸಿಕೊಂಡ್ರೆ ಆದ ಕಬ್ಬಿಣದ ಸಲಾಕೆಯನ್ನು ಅಪ್ಪಿಕೊಳ್ಳುವುದು, ತಾಂಬೂಲವನ್ನು ತಿಂದ್ರೆ ನಾಲಗೆ ಕತ್ತರಿಸುವುದು, ಆಹಾರ ಸೇವಿಸಿದ್ರೆ ಬಾಯಿಯಲ್ಲಿ ಕ್ರಿಮಿಕೀಟಗಳನ್ನು ತುಂಬುವುದು. ಇದೆಲ್ಲ ಯಾವಾಗ? ಎಲ್ಲಿ? ಸತ್ತ ಮೇಲೆ ನರಕ ಲೋಕದಲ್ಲಿ. ಇಲ್ಲಿ ಮಾಡಿದ ಕರ್ಮ ಕಲ್ಲಿ ಅಲ್ವೇನೆ ಫಲ, ಮತ್ತೆ ಇಲ್ಲಿಯೇ ಸಿಗ್ತದೆ ಎಲ್ಲ. ಇದಕ್ಕೆ ಹೇಳುವುದು ಪರೋಕ್ಷ ಜ್ಞಾನ ಅಂತ. ಹೌದು, ಪ್ರತ್ಯಕ್ಷದ್ದಲ್ಲ. ಅಂದ್ರೆ ತಿಳಿಯದೇ ಇದ್ದ ವಿಚಾರ, ನೋಡದೇ ಇದ್ದ ವಿಚಾರ. ಈಗ ಯಾರೋ ಹೇಳಿದ್ದನ್ನು ನೀವು ಹೇಳುವುದ? ಯಾರೋ ಹೇಳಿದ್ದನ್ನಲ್ಲ, ಶಾಸ್ತ್ರ ಹೇಳಿದ್ದನ್ನು ಹೇಳು. ಆಗ್ತದಾ? ಶಾಸ್ತ್ರಾದಿಗಳಲ್ಲಿ ವಿಶ್ವಾಸ ಇಲ್ವ ನಮಗೆ? ಅಲ್ಲ, ವಿಶ್ವಾಸ ಇದ್ರೆ ಸಾಕಾಗುವುದಿಲ್ಲ. ಯಾರ ಆತ ಹೋಗಿ ನೋಡಿ ಬಂದವ ಇದ್ದಾನೆ? ಎಲ್ಲವನ್ನು ಈ ಪ್ರಪಂಚದಲ್ಲಿ ನೋಡಿದ್ದನ್ನು ಮಾತ್ರ ಒಪ್ಪುವುದು, ನಾವು ನೋಡದಿದ್ದನ್ನು ಕೆಲವನ್ನೆಲ್ಲ ಒಪ್ಪುವುದು. ನಾನು ಒಪ್ಪಂದು ಒಪ್ಪಬೇಕು, ಇಲ್ಲ ಪ್ರಪಂಚ ಆಗುದಿಲ್ಲ. ನಾನು ಒಪ್ಪುವುದಿಲ್ಲ. ಈಗ ಯಾರಲ್ಲಿ ಆದ್ರೂ ಒಬ್ಬನಲ್ಲಿ ಕೇಳುವ, ನಿನ್ನ ಅಪ್ಪ ಯಾರು ಅಂತ. ಅವ ಒಬ್ಬನ ಹೆಸರು ಹೇಳ್ತಾನೆ, ಅವ ನೋಡಿದ ನಮ್ಮ ಅಪ್ಪನ ಅಂತ. ಹಾಗಲ್ಲ, ಅಮ್ಮ ಹೇಳಿದ ಮಾತಿನಲ್ಲಿ ವಿಶ್ವಾಸ ಅಲ್ವ ಅದು? ಪ್ರಪಂಚದಲ್ಲಿ ವಿಶ್ವಾಸ ಇಲ್ಲಿದ್ರೆ ಏನು ನಡೀಲಿಕ್ಕಿಲ್ಲ. ಬೇಡ ಬಿಡಿ. ಈ ಶಿಕ್ಷೆಯೆಲ್ಲ ಸಿಗುವುದು ಯಾವಾಗ? ಸತ್ತ ಮೇಲೆ. ಸತ್ತ ಮೇಲೆ. ಹೌದು, ಸತ್ತ ಮೇಲೆ ನಮಗೆ ಆ ಶಿಕ್ಷೆಯನ್ನು ಕೊಟ್ಟರು ನಮ್ಮ ದೇಹಕ್ಕೆ ನೋವು ಆಗ್ತದಾ? ಮತ್ತೆ ನಮ್ಮ ದೇಹಕ್ಕಲ್ಲದೆ ಮತ್ತೆ ಯಾರಿಗಾಗುದು? ನಾನು ಕೇಳಿದ್ದು, ನನಗೆ ಗೊತ್ತಿಲ್ಲ. ನಾನು ಈ ದೇಹಕ್ಕಲ್ಲ, ನಮಗಾಗ ಹೊಂದಿದಂತಹ ತೈಜಸ ದೇಹಕ್ಕೆ ಅಲ್ಲಿಯೂ ತೇಜ ರೂಪದಿಂದ ಒಂದು ದೇಹ ಸಿದ್ಧವಾಗುತ್ತದೆ. ಅದರ ಅನುಭವ ಎಲ್ಲ ಒದಗಿ ಬರ್ತದೆ. ಇಲ್ಲ ಸ್ವಾಮಿ, ದೇಹ ನಮಗಿರುವುದು ಯಾಕೆ? ದೇಹದೊಳಗಿರುವ ಆತ್ಮವನ್ನು ಉದ್ಧಾರದತ್ತ ಕೊಂಡೊಯ್ಯುವುದಕ್ಕಾಗಿ ನಮಗೆ ದೇಹ ಅನ್ನುವುದು ಮಾಧ್ಯಮ. ಸರಿ. ನಾವು ಅಲ್ಲದೇ ಇದ್ದದ್ದನ್ನು ಹರಿದಿನದಲ್ಲಿ ಆಚರಿಸಿದರೆ ಅದರ ಮೂಲಕವಾಗಿ ಅವನತಿಯನ್ನು ಕಾಣುತ್ತೇವೆ. ಇಲ್ಲ, ನನಗೆ ಹಾಗಾಗುವುದಿಲ್ಲ. ನನಗೆ ಈಗ ಹಸಿವೆ ಆಗ್ತಾ ಉಂಟು. ಹೌದು, ಈಗ ಹಸಿವೆ ಆದಾಗ್ಲೇ ಊಟ ಮಾಡಬೇಕು ಬಿಟ್ರೆ ಎಷ್ಟೋ ಹೊತ್ತಾದ ಮೇಲೆ ಊಟ ಮಾಡಿದ್ರೆ ಆಗ್ತದಾ? ಆಗ್ತದೆ ಹೇಳಿ. ಆದ್ರೆ ಒಂದುಂಟು, ಏನು? ಹಸಿವೆ ಆಗುವಾಗಲೂ ಸರಿಯಾಗಿ ಆಹಾರ ಸಿಗ್ಲಿಲ್ಲ ಅಂತ ಆದ್ರೆ ಮತ್ತೆ ಸ್ವಲ್ಪ ಹೊತ್ತಿಗೆ ಹಸಿವೆಯೇ ಸತ್ತು ಹೋಗುದು. ನೀ ಸ್ವಲ್ಪ ಆಹಾರ ಉಂಟು, ಅದು ನಿಮ್ಮಲ್ಲುಂಟು, ಅದನ್ನು ಬಡಿಸಬೇಕು.
ಮಾಡಬೇಕಾದವರು ನೀವು. ಹಾಗಾಗಿ ನೀವು ಮನಸ್ಸು ಮಾಡಬೇಕು ಸ್ವಾಮಿ. ಬರೀ ಸ್ವಾರ್ಥದ ಬಗ್ಗೆ ಆಲೋಚನೆ ಮಾಡುವುದಲ್ಲ ನೀವೀಗ. ನೋಡಿ, ನಾನು ಯಾವತ್ತಾದ್ರೂ ಕೇಳಿದ್ದೇನೆ? ಹೀಗೆ ಕೇಳಿದ್ದೇನಾ? ಹರಿದಿನದಂದು ಈ ದೇವಗುಡಿಗೆ ಬಂದಿದ್ದೇನಾ? ಬರ್ಲಿಲ್ಲ. ನಾನು ಮೊದಲು ನೀವು ನನ್ನನ್ನು ಕರೆತರುವಾಗ ನಾನು ಹೇಳಿದ್ದೇನೆ, ನನಗೆ ಎಷ್ಟೊತ್ತಿಗೆ ಮನಸ್ಸಾಗ್ತದೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಇಲ್ಲಿ ಹಾಗಲ್ಲ, ಗೊತ್ತುಂಟಾ? ಹಾಗಾಗಿ ನನಗೆ ಈಗ ಮನಸ್ಸಾಗಿದೆ. ಈಗ ನಾನು ಈ ಬಾಧೆಗೆ ಒಳಗಾದವಳು. ನೋಡಿ, ನೀವು ಸ್ವಲ್ಪ ನೀನೇನೋ ಕೇಳಬಹುದು. ಈ ಲೋಕದ ಋಣ ನಿನಗಿಲ್ಲ, ಸಂಬಂಧ ನಿನಗಿಲ್ಲ, ನನಗುಂಟಲ್ಲ. ಅದಕ್ಕೆ ಕಾಲ ಸರಿಯಾಗಿ ಕಾಲವಲ್ಲಿದು ಸಚ್ಚಿದಾನಂದ ಮೂರ್ತಿಯ ಲೀಲ ಧ್ಯಾನದೊಳು ಇರುತ್ತ ಸಚ್ಚಿದಾನಂದ ಮೂರ್ತಿಯ ಧ್ಯಾನದೊಳು ಇರುತ್ತ ಚಂದ್ರಮ ಸಕಲರ ಮನೋಹ್ಲಾದಕನಾಗಿ ಪ್ರಪಂಚದಲ್ಲಿ ಒದಗಿ ಬರ್ತಾನೆ. ಪ್ರಪಂಚದಲ್ಲಿ ಇದ್ದವರಿಗೆಲ್ಲ ಆನಂದ ಕಾರಕಳಾಗಿ ಒಬ್ಬಳು ಹೆಣ್ಣಿರ್ತಾಳೆ ಅನ್ನುವ ಕಾರಣಕ್ಕಾಗಿ ಚಂದ್ರಮುಖಿ ಅಂತ ಕರೆಯುವುದಲ್ಲ. ಯಾವನು ಒಪ್ಪಿ ಸ್ವೀಕರಿಸಿದನೋ ಅವನ ಮನಸ್ಸಿಗೆ ಸದಾಕಾಲ ಮುದ ಕೊಡುವಂತೆ ಹೆಣ್ಣಾದವಳು ಬದುಕಿ ಬರಬೇಕು. ಈ ಆಶಯದಿಂದಲೇ ಒಬ್ಬಳಾಕೆ ಹೆಣ್ಣನ್ನು ಚಂದ್ರಮುಖಿ ಅಂತ ಕರೆಯುವುದು. ಸರಿ. ಏನು ನನ್ನ ಕಾಯಕಕ್ಕೆ, ನನ್ನ ಉದ್ದೇಶಕ್ಕೆ, ನನ್ನ ವ್ರತಕ್ಕೆ, ನನ್ನ ಇಷ್ಟಕ್ಕೆ ವಿರೋಧ ಮಾಡಿದ ನಿನಗೇನಾದ್ರೂ ಬಹುದೊಡ್ಡ ಲಾಭ ಆಗ್ತದೆ ಅಂತ ನೀನು ಭಾವಿಸಿದೆಯಾ? ಮೊನ್ನೆ ಕಾಡಿನಲ್ಲಿ ನಿನ್ನನ್ನು ಕಂಡ ಕ್ಷಣದಲ್ಲಿ ನಿನ್ನ ರೂಪಕ್ಕೆ ಸೌಂದರ್ಯಕ್ಕೆ ಮನಸೋತಂತಹ ನಾನು ನಿನ್ನಲ್ಲಿ ಪ್ರೇಮ ನಿವೇದನೆಯನ್ನು ಮಾಡಿಕೊಂಡಿದ್ದೆ. ಆ ಕಾಲದಲ್ಲಿ ಒಪ್ಪಿ ನೀವು ಒದಗಿ ಬಂದವಳು. ಒಂದು ಸಹಜೀವನವನ್ನು ಮುನ್ನಡೆಸುವಂತಹ ಗಂಡು ಹೆಣ್ಣು ಪತಿಗೆ ಅನುಕೂಲಳಾಗಿ ಸತಿ, ಸತಿಗೆ ಅನುಕೂಲಳಾಗಿ ಪತಿ ವ್ಯವಹರಿಸಬೇಕಾದಂತಹ ನೀತಿಯನ್ನು ಅಲ್ಲಗಳೆಯುವುದಕ್ಕಿಲ್ಲ. ಆದರೆ ಅದಕ್ಕಾದ್ರೂ ಕಾಲಕಾಲದ ಪರಿಜ್ಞಾನ ಬೇಕೋ ಬೇಡೋ? ಹಸಿವಾಗ್ತದೆ, ಹೌದು, ಹಸಿವಾಗ್ತದೆ ಅಂತ ಸಿಕ್ಕಿದ್ದನ್ನು ತಿನ್ಲಿಕ್ಕಾಗ್ತದ? ಆಗುವುದಿಲ್ಲ. ಯಾವುದೇ ಒಂದು ಕಾಯಕವನ್ನು ನಾವು ಎಸಗುವುದಾದರೂ ಕಾಯಿಕವಾದಂತಹ ಅಪೇಕ್ಷೆಯಿಂದ ಮಾತ್ರ ಮಾಡಬೇಕಾದದ್ದಲ್ಲ, ಅದನ್ನು ಮನಪೂರ್ವಕವಾಗಿ ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ಇವತ್ತು ಮನಸ್ಸು ನಿನ್ನ ಕುರಿತಾಗಿ ಯೋಚಿಸುವಂತಹ ಒಂದು ಸ್ಥಿತಿಯನ್ನೇ ನನಗೆ ಒದಗಿಸಿಕೊಡುವುದಿಲ್ಲ. ಯಾಕೆ? ನೀ ಬರುವುದಕ್ಕಿಂತ ಮೊದಲು ನಾನು ವರಿಸಿದ ವ್ರತ ಇದು. ನಾನು ವರಿಸಿದ ವ್ರತ, ನಾನು ಇದನ್ನು ಅಂಗೀಕರಿಸಿದವ. ಏಕಾದಶಿ ದಿವಸ ದಶಮಿಯಿಂದ ತೊಡಗಿ ದ್ವಾದಶಿಯ ತನಕ. ಹಾಗಾಗಿ ಇಂದೊಂದು ದಿನ ತಳೆದರೆ ನಾಳೆಯನ್ನು, ಇಂದು ನಾಳೆ 2 ದಿನಗಳನ್ನು ನೀನು ಉತ್ತರಿಸಿದರೆ ಮತ್ತೆ ನಿನಗೆ ಬೇಕಾದಂತಹ ಸುಖವನ್ನು ನಾನು ಒದಗಿಸಿಕೊಡುತ್ತೇನೆ. ಇಂದು ಸತಚಿತ್ ಆನಂದ ಸ್ವರೂಪನಾದಂತಹ ಭಗವಂತನ ಆರಾಧನೆಯನ್ನು ಮಾಡುವುದಕ್ಕೆ ಸರಿಯಾದಂತಹ ಕಾಲ. ಆದ್ದರಿಂದ ನೀನು ಬಂದು. ನಾಳೆ ಆಗುದಿಲ್ಲ, ನನಗೆ ಇವತ್ತೇ ಆಗಬೇಕು. ನಾವು ಹೀಗೆ ಮಾತಾಡ್ತಾ ಇದ್ರೆ ನಾಳೆ ಆಗ್ತದೆ ಮಾತ್ರ, ನನಗೆ ಇವತ್ತೇ ಆಗಬೇಕು. ನೋಡಿ, ಆಗ್ಬೇಕಂತ ಹೇಳಿ ಏನು ಹಸಿವೆ ಆದಾಗ ಏನೆಲ್ಲ ತಿನ್ಲಿಕ್ಕೆ ಆಗುದಿಲ್ಲ, ಏನನ್ನು ಹೋಗಿ ತಿನ್ಲಿಕ್ಕೆ ಆಗ್ತದ? ನಾನು ಹಾಗೆ ಸ್ವಾಮಿ, ಏನನ್ನು ಹೋಗಿ ತಿನ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ನಿಮ್ಮಲ್ಲಿಗೆ ಬಂದದ್ದು ನಾನು. ನೀವೀಗ ಕಾಲ ಅಲ್ಲ, ಈಗ ಆಗುವುದಿಲ್ಲ. ಎಲ್ಲ ಹೋಗಿ ಎಲ್ಲಿರುವುದು ಮೊದಲಿ ಸುಜ್ಞಾನವು ವಲ್ಲಭನಿ ಬೇಡ ಸಲ್ಲಿಸುವುದು ವಾರ್ತೆಗಳನ್ನೆಲ್ಲವ ಎಂದು ವನದಲ್ಲಿ ನೀ ವರ್ಣಿಸಿದಿ. ಈಗ ಇಷ್ಟೆಲ್ಲ ತಿಳಿದವರು ನೀವು. ಈ ಬುದ್ಧಿ ಅನ್ನುವುದು ಎಲ್ಲ ಸಮಯದಲ್ಲಿ ನಿಮ್ಮಲ್ಲೇ ಇರ್ಬೇಕಲ್ವಾ? ಸಾಮಾನ್ಯ ಆಗುದಿಲ್ಲ, ಎಲ್ಲ ಸಮಯದಲ್ಲಿ ಇರ್ಬೇಕಲ್ಲ. ಬುದ್ಧಿವಂತನಾದವನು ಒಮ್ಮೊಮ್ಮೆ ಆಲೋಚನೆಯಲ್ಲಿ ತಪ್ಪಿ ಬೀಳ್ತಾನೆ. ತಪ್ಪಿ ಬೀಳುವುದಿಲ್ಲ ಅಂತ ಯಾಕಂದ್ರೆ ಲೋಕ ನ್ಯಾಯ. ಸರಿಯಾಗಿ ನಡೆಗುತ್ತಿದ್ದವನು ನಡೆಯುವಾಗ ಎಡವುವುದಿಲ್ವ? ಸಹಜವೇ ಅದು, ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಅದಕ್ಕೆ ನಡೆಗುತ್ತಿಲ್ಲ ಅಂತ ಹೆಸರಲ್ಲ. ಹಾಗಲ್ಲ, ನನ್ನನ್ನು ಕಾಡಿನಲ್ಲಿ ನೋಡಿದಾಗ ನೀವು ನನ್ನನ್ನು ಪ್ರೇಮಿಸಿದವರು, ಮೋಹಿಸಿದವರು, ಹೌದಾ? ಆವಾಗ ನೀವು ಹೇಳಿದ್ದೇನು? ನೀನ್ ಏನೇ ಎಷ್ಟೊತ್ತಿಗೆ ಏನು ಬೇಕಾದ್ರೂ ಕೇಳು, ಅದನ್ನೆಲ್ಲ ನಾನು ಒದಗಿಸಿ ಕೊಡ್ತೇನೆ ಅಂತ ನೀವು ಮಾತು ಕೊಟ್ಟು ಬಂದವರು, ಹೌದಾ? ಹಾಗಿರುವಾಗ ನನಗೀಗ ಬೇಕು, ನನಗೀಗ ಬಯಕೆ ಆಗಿದೆ, ನನಗೀಗ ಮನಸ್ಸಾಗಿದೆ. ಕೊಡ್ಬೇಕಾದ್ರೆ ನಿಮ್ಮ ಕರ್ತವ್ಯ ಅಲ್ವಾ, ನಿಮ್ಮ ಧರ್ಮ ಅಲ್ವಾ? ಅದು ಕಾಲ ಅಲ್ಲ. ಇವತ್ತು ಒಂದ್ ದಿವಸ ಕಳೀಲಿ, ನಾಳೆ ಕೊಡ್ತೇನೆ, ಅದೆಲ್ಲ ಆಗುವುದಿಲ್ಲ. ನನಗೆ ಈಗಲೇ ಬೇಕು. ನೀವು ಮನಸ್ಸು ಮಾಡಬೇಕು. ಮತ್ತೆ ಮತ್ತೆ ನಾಳೆ ಪೂಜೆ ಮಾಡಿದ್ರೆ ಸಿರಿವರ ವ್ರತ ಬೇಗ 2 ದಿನವೂ ತಾಳು ತಾಳೆ, 2ನೇ ದಿನವೂ ತಾಳು ತಾಳೆ. ಕರುಣಿನ ಬೇಲಾದೆ ಪರಿಪೂರ್ಣ
ಪತಿಯ ಸಂತೋಷ ಕಾರಣಳಾಗಿ ಒದಗಿ ಬರುವವಳು ಅನ್ನುವುದರಿಂದ. ಅದೇ ಹೌದಾದರೆ ಕೇವಲ ದೇಹ ಸುಖವೊಂದೇ ಗಂಡ ಹೆಂಡತಿಯರಲ್ಲಿ ಸಂತೋಷಕ್ಕೆ ಕಾರಣವಾದದ್ದಲ್ಲವಲ್ಲ. ಪತಿಯ ಮನವನ್ನರಿತು ಪತಿಗೆ ಅನುಕೂಲಳಾಗಿ ಒದಗಿ ಬರಬೇಕಾದದ್ದು ಸತಿಗೆ ಆದ್ಯ ಕರ್ತವ್ಯವೇ. ಅದಲ್ಲ ಹೌದು, ಅದು ಒಂದು ಹೌದಲ್ವಾ? ಅದು ಹೌದು. ಸತಿಯಾಗಿ ನೀ ಪತಿಯಲ್ಲಿ ನಿನ್ನ ಬಯಕೆಯನ್ನು ಮುಂದಿಟ್ಟಿದ್ದಿ. ಈಗ ಸತಿಯಾಗಿ ಪತಿಯಲ್ಲಿ ನಿನ್ನ ಬಯಕೆ ಮುಂದಿಡುವಂತಹ ಒಂದು ಅವಕಾಶವು ಅರ್ಹತೆಯು ನಿನಗೆ ಬರುವುದು ಯಾವಾಗ? ನೀ ಸತಿಯಾಗಿ ಸರಿಯಾಗಿದ್ರಲ್ಲ. ಹೌದು, ಸತಿಯ ಸ್ಥಾನವನ್ನು ಅತಿಕ್ರಮಿಸಿದ್ರೆ, ಅದನ್ನು ಮಿತಿ ಮೀರಿದ್ರೆ, ಅದರ ಉಲ್ಲಂಘಿಸಿದ್ರೆ ಮತ್ತೆ ನಿನಗೆ ಪತಿಯಲ್ಲಿ ಆದ್ರೂ ಕೇಳುವಂತಹ ಅವಕಾಶ ಇಲ್ಲಿ ಒದಗುತ್ತದೆ. ಅದಕ್ಕೆ ಏನು ಸತಿಯದ್ದಾದಂತಹ ಕರ್ತವ್ಯ, ಸತಿಯದ್ದಾದ ಮಿತಿ, ಸತಿಯ ಪರಿಧಿ ಕೇಳಿದರೆ ಪತಿಯ ಮನೋಗತವನ್ನು ಅರ್ಥ ಮಾಡಿಕೊಂಡು ಅನುಸರಿಸುವುದು ಸತಿಗಿರಬಹುದಾದ ಗತಿ. ಸರಿ, ಅಥವಾ ಅದೇ ಅವಳ ಮಿತಿ. ನೀನು ಅದನ್ನೇ ಮೀರ್ತಾ ಇದ್ದ. ಈಗ ಅಲ್ಲದೆ ಇದ್ದ ದಿವಸ ಬಂದು ನೀ ಕೇಳಿದ ಕಾಲಕ್ಕೆ ಸಲ್ಲದು, 2 ದಿವಸ ತಾಳು ಅಂತ ನಾ ಆಡಿದಿನೇ ಹೊರತು ನಿನ್ನ ಅಪೇಕ್ಷೆಯೇ ಸುಳ್ಳು ಅಂತ ನಾ ಆಡಿದ್ದಲ್ಲ. ಶರೀರದಲ್ಲಿ ನಮಗೇನೋ ಒಂದು ಅನಾರೋಗ್ಯ ಇರ್ತದೆ, ಆ ಕಾಲದಲ್ಲಿ ವೈದ್ಯನಾದವ ಸೂಚಿಸ್ತಾನೆ, ಇಂತಹ ಆಹಾರವನ್ನು ನೀ ಸೇವಿಸಕೂಡದು. ಸೇವಿಸಕೂಡದು ಅಂದ್ರೆ ಜೀವನ ಪೂರ್ತಿ ಕೂಡುದು ಅಂತಲ್ಲ, ಆ ದಿನ ಬೇಡ, ರೋಗವಾಸಿ ಆಗುವಲ್ಲಿವರೆಗೆ ಆ ಪಥ್ಯ ಮಾಡಬೇಕಾಗ್ತದೆ ಅಲ್ವ. ಆಗ ಇಲ್ಲ, ನಾ ಎಲ್ಲ ದಿವಸವೂ ತಿನ್ನುವವನನ್ನು ಹಾಗೆ ಅಪಥ್ಯ ಮಾಡಿದರೆ ರೋಗ ಉಲ್ಬಣಾವಸ್ಥೆಯನ್ನು ಹೊಂದುತ್ತದೆ, ದೇಹಕ್ಕೆ ಒದಗಿದಂತಹ ಕಷಾಯ ಶಾಶ್ವತವಾಗ್ತದೆ. ಆಗ ನಿಜವಾದ ಬುದ್ಧಿವಂತನಾದವ ಏನು ಮಾಡಬೇಕು? ವೈದ್ಯ ಸೂಚಿಸಿದಂತಹ ವಿಧಾನದಲ್ಲೇ ತನ್ನನ್ನು ತಾನು ಒಪ್ಪಿಸಿಕೊಳ್ಳುವಲ್ಲಿಯೋ ಮುಂದುವರಿಸಿಕೊಳ್ಳುವಲ್ಲಿ ಸಿದ್ಧನಾದರೆ ಅವನ ಆರೋಗ್ಯವು ಸ್ವಸ್ಥವಾಗುತ್ತದೆ. ಭವರೋಗ ವೈದ್ಯನಾದ ಭಗವಂತನ ನಾಮಸ್ಮರಣೆ ಎನ್ನುವುದು ಸಕಲರ ಚಿಂತೆಯನ್ನು ಚಿತ್ತಾಪಹಾರವನ್ನು ಮಾಡಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದು. ನೀನು ನೋಡು, ಬೇಕು ಅನ್ನುವ ಬಯಕೆ ಆಲಂಗಿಸಿಕೊಳ್ಳುವ ನಿನ್ನ ಇಷ್ಟಗಳೆಲ್ಲ ಕ್ಷಣ ಕಾಲದಲ್ಲಿ ನಿನ್ನಿಂದ ಹೊರಟು ಹೋಗುತ್ತದೆ. ಭಗವಂತನ ನಾಮಸ್ಮರಣೆಯನ್ನು ನೀನು ಅನುಸಂಧಾನ ಮಾಡಿ ಧ್ಯಾನಿಸಿದೆ ಅಂತಾದ್ರೆ ಅದಕ್ಕಿರುವಂತಹ ಸತ್ವ, ಅದಕ್ಕಿರಬಹುದಾದಂತಹ ಸಾಮರ್ಥ್ಯ ಎರಡು ನಿನಗೆ ಸ್ಪಷ್ಟವಾಗುತ್ತದೆ. ಆದ್ದರಿಂದ ಹಾಗಾದ್ರೆ ನನಗೆ ಸುಖ ಕೊಡುದು ಯಾವಾಗ ನೀವು? ಅದು 2 ದಿವಸ, ಇವತ್ತು ಏಕಾದಶಿ, ನಾಳೆ ದ್ವಾದಶಿ, ತ್ರಯೋದಶಿ ದಿವಸ ನಾನೇ ಬರ್ತೇನೆ. 2 ದಿವಸ ಉಂಟಾ? 2 ದಿವಸ ಅಲ್ಲ, ಇದನ್ನು ನೋಡುವಾಗ ಗೊತ್ತಾಗ್ತದೆ 2 ದಿವಸದಂತ. 1 ದಿವಸದಲ್ಲ, ಮುಗಿಲಿಕ್ಕಿಲ್ಲ ಇದು. ಒಂದು ದಿವಸಕ್ಕೆ ಮುಗಿಯುವಂತದ್ದಲ್ಲ ಅಲ್ಲ, ಅದು ತೊಡಗುವಾಗಲೇ ಅದೇ ನಿರ್ಣಯದಿಂದಲೇ ತೊಡಗಿ. ಇದು 2 ದಿವಸ ಉಂಟು ಇನ್ನು. ಹೌದೌದು. 2 ದಿವಸದ ಮೇಲೆ ನಾಳೆ ಬೆಳಗಾಗಿ ಸರಿ ಬೆಳಕಾಗುವಲ್ಲಿವರೆಗೆ ಉಂಟು ಅಂತಲೇ ತೊಡಗಿದ್ದು. ತೊಡಗುವಾಗ ಅದು ಗೊತ್ತಾಗಿದೆ, ದ್ವಾದಶಿ ಪಾರಣೆ ಆದ ಮೇಲೆ ಮುಗಿಯುವುದು. ಹಾಗಾಗಿ ಆವಾಗ ನನ್ನ ಆಸೆಯನ್ನು ನೆರವೇರಿಸ್ತೀರಿ. ಆದ್ರೆ ನೀವೇನ್ ಮಾಡಿದ್ದೀರಿ? ಕೊಟ್ಟಿಗೆ ಬಾಜೆಯ ನಗಳು ನಡೆದು ಬಿಟ್ಟರಿಗೆ ದೊರೆಯಿ ದುಷ್ಟನೆಂಬರು ಸುರ ನೀವೇನು ನನ್ನ ಮಾತನ್ನು ಮೀರಿ ಅಥವಾ ನನಗೆ ಈಗ ನೀವು ಸುಖವನ್ನು ಕೊಡುವುದಿಲ್ಲ. ಭಾಷೆ ಕೊಟ್ಟು ನನ್ನನ್ನು ಕರೆತಂದವರು ನೀವು, ಹೌದಾ? ಈಗ ನೀವು ಭಾಷೆಗೆ ತಪ್ಪಿದ್ರೆ ಪರಿಣಾಮ ಏನಾಗ್ತದೆ ನೋಡಿ. ಇವರು ಇದ್ದವರೆಲ್ಲ ಕಣ್ಣು ಮುಚ್ಚಿಕೊಳ್ತಾರೆ, ಆದ್ರೆ ದೇವತೆಗಳು ಮಾತ್ರ ಕಣ್ಣು ಮುಚ್ಚಿಕೊಳ್ಳುವುದಿಲ್ಲ. ಒಂದು ವೇಳೆ ಇವರು ಕಣ್ಣು ಮತ್ತೆ ಕಿವಿ ಮುಚ್ಚಿದಾಗ ನೀವು ಆಡಿದ ಮಾತು ತಪ್ಪು ಅಥವಾ ನಿಮ್ಮನ್ನು ನೋಡದೆ ಏನಿರಬಹುದು, ಆದ್ರೆ ದೇವತೆಗಳು ಮಾತ್ರ ಕಣ್ಣು ತೆರೆದುಕೊಂಡೇ ಇರ್ತಾರೆ, ಹೌದಾ? ಇದನ್ನು ನೋಡ್ತಾರೆ ಅವರಲ್ಲಿಂದ, ಇದನ್ನೆಲ್ಲ ಕೇಳ್ತಾರೆ. ಆವಾಗ ನೀವು ಮಾತಿಗೆ ತಪ್ಪಿದ್ರೆ, ಕೊಂಡಂತ ಭಾಷೆಗೆ ತಪ್ಪಿದ್ರೆ ಏನು ನಿಮ್ಮ ಬಗ್ಗೆ ಏನು ಆಡಿಕೊಳ್ಳುವುದಿಲ್ಲ, ಕರ ತಟ್ಟಿಯಲ್ಲ ನಗಾಡುವುದಿಲ್ವ ಅವರು, ಪರಿಹಾಸ್ಯ ಮಾಡುವುದಿಲ್ವ ನಿಮ್ಮನ್ನು? ಇದನ್ನ ನಿಮಗೆ ಬೇಕಾ ಹೇಳಿ? ಹಾಗಾಗಿ ಮುಂದೆ ಏನೂ ತೊಂದರೆ ಆಗುವುದಿಲ್ಲ. ಹಾಗಾಗಿ ಇವತ್ತು ಒಂದು ನನ್ನ ಆಸೆ ಎಲ್ಲ ಸಿದ್ಧ ಮಾಡಿಯೇ ಬಂದಿದ್ದೇನೆ ನಾನು. ನೋಡಿ, ನನಗೊತ್ತು ಬರುವ ಪೂರ್ವದಲ್ಲಿ ಇಷ್ಟು ಸ್ವಲ್ಪ ಹೊತ್ತಾಗ್ಲಿಲ್ಲ, ನಾನು ಬಂದು ಮಾತ್ರ ಅದು ಸಿದ್ಧ ಮಾಡ್ಲಿಕ್ಕೆ ಅಷ್ಟು ಹೊತ್ತಾಗಿದೆ. ಹಾಗಾಗಿ ನಾವು ಹೋಗೋಣ, ನಮ್ಮ ಅಂತಃಪುರವನ್ನು ಸೇರೋಣ. ನನ್ನನ್ನು ರಮಿಸಬೇಕು, ನನ್ನ ಇಷ್ಟಾರ್ಥವನ್ನು ನೆರವೇರಿಸಬೇಕು. ನೀವು ಸಾವಧಾನ ಚಿತ್ತಳಾಗಬೇಕು. ನನ್ನ ಆಸೆ ನಾಳೆ ಸಂಧ್ಯಾವಳಿಯೋ ತಂಗಿ ಕೇಳೆ ಪತಿಯ ಕಾರ್ಯದಿ ಸತಿಯರುಗಳೋ ಭಂಗ ತರುವುದುಳ್ಳಿ ಲೋಕದಿ ಮಂಗಳಾಗಿ ಪತಿವ್ರತೆಯರು ಪ್ರಿಯನವನದ ಇಂಗಿತವನ್ನು ತಿಳಿದು ನಡೆವರು ಕೇಳೆ ಪತಿಯ ಕಾರ್ಯದಿ ಸತಿಯರುಗಳು ಭಂಗ
ನಿನಗೆ ಎಂತಾಗಿದೆ? ಯಾಕೆ ಅವಸರವನ್ನು ಮಾಡುತ್ತಾ ಇದ್ದೀಯ? ಅವಸರ ಆಯ್ತಾ? ಸ್ವಲ್ಪ ನಾನು ಆಡುವ ಮಾತುಗಳನ್ನು ಕೇಳಬಹುದೇ? ಓ ಹೇಳಿ ಹೇಳಿ ನೋಡೋಣ. ಮೋಹಿನಿ, ಪತಿಯ ಏಳಿಗೆಯಲ್ಲಿ ಸತಿಯಾದವಳು ಮಹತ್ವದ ಪಾತ್ರವನ್ನು ವಹಿಸುತ್ತಾಳೆ ಎಂಬುದನ್ನು ತಿಳಿಯದವಳೇನೆ ನೀನು? ಇಲ್ಲವಲ್ಲ. ಸತಿಗೆ ಪತಿಯೇ ಪರದೈವ. ಪತಿಗಿಂತ ಮಿಗಿಲಾದದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ. ಇದನ್ನು ನೀನು ಮರೆತಿದ್ದೀಯ? ಇಲ್ಲವಲ್ಲ. ಹೀಗಿರುವಾಗ ಪತಿ ಏನು ಮಾಡುತ್ತಾ ಇದ್ದಾನೆ, ಯಾತಕ್ಕಾಗಿ ಮಾಡುತ್ತಾ ಇದ್ದಾನೆ ಎಂಬುದನ್ನು ಅರ್ಥ ಮಾಡುವ ಹಾಗೆ ಹೇಳಿದರೂ ಕೂಡ ಅರ್ಥವಾಗದ ಹಾಗೆ ವರ್ತಿಸುತ್ತಾ ಮುಂದುವರಿಯುತ್ತಾ ಇದೆಯಲ್ಲ. ಅಲ್ಲ, ಯಾರೂ ಕೇಳದ್ದನ್ನು ನೀನು ಕೇಳುತ್ತಿ ಎಂಬ ಹಾಗೆ ಹೇಳುವುದಲ್ಲ ನಾನು. ಆದ್ರೆ ಯಾವುದನ್ನಾದರೂ ಕೇಳುವಾಗ ಅದಕ್ಕೊಂದು ಸಮಯ ಸಂದರ್ಭ ಅಂತ ಇರುತ್ತದೆ. ಅದರಲ್ಲೂ ನೀ ಬಯಸುತ್ತಿರುವುದು ರತಿ ಸುಖವನ್ನು. ಅದಕ್ಕೂ ಒಂದು ಸಮಯವಿಲ್ಲವೇನು? ಸಮಯವಲ್ಲದ ಸಮಯದಲ್ಲಿ ಕೇಳಿದೆವು ಎಂದಾದರೆ ಮನುಷ್ಯರಿಗಿಂತ ಕಡಿಯಾಗುತ್ತೆ, ಪ್ರಾಣಿಗಳಿಗಿಂತ ಕಡಿಯಾಗಿ ಹೋಗುತ್ತೇವೆ. ಇದನ್ನು ನೀನು ಮರೆತು ವರ್ತಿಸುತ್ತಾ ಇದೀಯ. ಕೇವಲ ಕಾಯದ ಸುಖವನ್ನು ಕಳೆಯುವುದಕ್ಕೆ ಬೇಕಾಗಿರುವುದಲ್ಲ ಕಾಮ. ಪುರುಷಾರ್ಥ ಚತುಷ್ಟಯಗಳಲ್ಲಿ ಅದೂ ಒಂದು. ಧರ್ಮ, ಅರ್ಥ, ಕಾಮ, ಆನಂತರದಲ್ಲಿ ಮೋಕ್ಷ. ಪತಿ ಮಾಡುವಂತಹ ಸತ್ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡೆವು ಎಂದಾದರೆ ಭವಿಷ್ಯದಲ್ಲಿ ಮೋಕ್ಷವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾಗಿ ನೀ ಮಾಡುವುದು ತಪ್ಪು ತಪ್ಪು ಅಷ್ಟು ಮಾತ್ರವಲ್ಲವೇ? ಹಿಡಿದ ವ್ರತವ ಬಿಡಿಸಿ ಸತಿಯನು ನೆರೆಯುವುದುಳ್ಳಿ ನಡದಿಯಲ್ಲ ನೋಡು ಮನದೊಡೋ ದುಡುಕು ಮಾಡಬೇಡ ಸೈರಿಸು ದುಡುಕು ಮಾಡಬೇಡ ಸೈರಿಸು ಅತಿ ದೀಕ್ಷೆಗೆ ಕಿಡುವುದವ್ವ ಪರಿಕಿಸೋ ಪರಿಕಿಸೋ ಸ್ವಲ್ಪ ಸೈರಿಸು ಹೆಣ್ಣಾದವಳು ತನ್ನ ಗಂಡನ ಏಳಿಗೆಯನ್ನು ಬಯಸಬೇಕು. ಸರಿ. ಅದನ್ನು ಬಿಟ್ಟು ಆತನ ಅಧಪತನಕ್ಕೆ ತಾನೇ ನಾಂದಿಯಾಗುತ್ತೇನೆ, ನಾನೇ ಕಾರಣಳಾಗುತ್ತೇನೆ ಎಂಬ ಹಾಗೆ ಹೊರಟದೆ. ಅದಕ್ಕೊಂದು ಅರ್ಥ ಉಂಟ ಹೇಳು? ಪತಿವ್ರತೆ ಎಂಬ ಪದದ ಅರ್ಥವೇನು ಬಲ್ಲೆಯ? ಪತಿ ಮಾಡುವ ವ್ರತದಲ್ಲಿ ಯಾವುದೇ ಕೊರತೆ ಬಾರದ ಹಾಗೆ ಪತಿಯ ವ್ರತವದು ಸಾಂಗವಾಗಿ ನಡೆಯುವುದಕ್ಕೆ ಕಾರಣಳಾಗುವಂತಹ ಸತಿ ಪತಿವ್ರತೆ ಎನಿಸಿಕೊಳ್ಳುತ್ತಾಳೆ. ಹೀಗಿರುವಾಗ ಅದನ್ನು ತಿಳಿದಿದೆಯೋ ತಿಳಿಯದೆಯೋ ಈ ರೀತಿಯಾಗಿ ನಡೆಯುತ್ತಾ ಇದೆಯಾ? ಲೋಕದಲ್ಲಿರುವಂತಹ ಸಕಲ ಹೆಣ್ಣು ಮಕ್ಕಳು ತನ್ನ ಪತಿಯ ಏಳಿಗೆಗಾಗಿಯೇ ಬದುಕಬೇಕು. ಆದ್ದರಿಂದಲೇ ಸತಿಯರ್ಧ ಪತಿ ಪತಿಯರ್ಧ ಸತಿ ಎಂಬ ಹಾಗೆ ಹೇಳುವುದುಂಟು. ಅವರು ಮಾಡುವ ವ್ರತವಾದರೆ ಯಾವುದೆಂಬ ಹಾಗೆ ಬಲ್ಲೆಯ? ಏಕಾದಶಿ ವ್ರತ. ಸರಿ. ಕೇವಲ ತನ್ನ ಕಾಯದ ಸುಖಕ್ಕೋಸ್ಕರವಾಗಿ ಮಾಡುವುದಲ್ಲವಲ್ಲ, ಮತ್ತೆ ತನ್ನ ಪ್ರಜಾ ಸಂಕುಲಗಳ ಸುಖಕ್ಕಾಗಿ, ಅವರ ಕುಟುಂಬ ಅಂದ್ರೆ ನಾನು, ನೀನು, ನನ್ನ ಮಗ ಎಲ್ಲರಿಗೆ ಬೇಕಾಗಿ ಅವರು ಮಾಡುತ್ತಿರುವಂತಹ ವ್ರತ. ಹಾಗಾಗಿ ಅವರು ಮಾಡುವಂತಹ ವ್ರತಕ್ಕೆ ಭಂಗವನ್ನು ತರಬೇಡ. ನಿನ್ನ ಮನದ ಆಸೆ ಏನಾದ್ರು ನಾನೇ ಈಡೇರಿಸುತ್ತೇನೆ. ಇವತ್ತಲ್ಲ, ಇವತ್ತು ವ್ರತದಲ್ಲಿದ್ದಾರಲ್ಲ, ವ್ರತ ಮುಗಿದ ಬಳಿಕ ನಾನೇ ಕಳುಹಿ ಕೊಡುತ್ತೇನೆ. ನಿನ್ಗೆ ಕೊಟ್ಟದ್ದು ಬೆಲೆ ಹೆಚ್ಚಾಯ್ತು, ಗೌರವ ಕೊಟ್ಟದ್ದು ಹೆಚ್ಚಾಯ್ತು ನಿನಗೆ. ಯಾಕೆ? ನೀನ್ ಎಂತದ್ದೆ? ಏನು ಹೆಚ್ಚು ಅಂತ ಕೇಳ್ತೇನೆ. ನಾನು ನನ್ನಿಂದ ಸ್ವಲ್ಪ ಮೊದಲು ಬಂದಿದ್ದೆ, ನೀನಷ್ಟೇ. ಅಕ್ಕ ಅಲ್ವಾ? ಅಕ್ಕ ತಂಗಿಗೆ ಹೇಳಬಹುದು. ಸ್ವಲ್ಪ ಮೊದಲು ಮದುವೆ ಆಗಿದ್ದೆ, ನೀನಷ್ಟೇ ಬಿಟ್ರೆ ಮತ್ತೆ ನಾವು ಸಮಾನತೆ ನಮ್ಮಲ್ಲಿ. ಎಂತದ್ದು ನೀನೆಂತದ್ದು ಹೇಳುವುದು? ಪತಿವ್ರತ ಧರ್ಮದ ಬಗ್ಗೆ ನೀನು ನನಗೆ ಉಪದೇಶ ಮಾಡುವುದಾ? ಗೊತ್ತಿಲ್ಲದವರಿಗೆ ತಿಳಿಸಬೇಕು. ನೀನು ಕಲ್ತದ್ದೆಲ್ಲ ನನ್ನ ಮುಂದೆ ಖರ್ಚು ಮಾಡುವುದು ಬೇಡ. ಇರಲಿ, ಬೇಕಾಗ್ತದೆ ಆಯ್ತಾ? ಎಂತದ್ದೆ ನೀನು? ನಿನ್ನನ್ನು ಕರ್ತದ್ದು ಯಾರು ಅಂತ ಬೇಕು. ಅಲ್ಲ, ಕರೀಲಿಲ್ಲ, ಬರುವ ಪ್ರಸಂಗ ಬಂತು. ಎಂತ ಪ್ರಸಂಗ ಬರುವುದು? ಬರುವ ಪ್ರಸಂಗ ಎಂತದ ಬರುವುದು? ನೀನೆಂತದ ಕಳಿಸಿಕೊಡುವುದು? ನೀನೆಂತದ ಕಳಿಸಿಕೊಡುವುದು ಅಂತ ಕೇಳ್ತೇನೆ. ಸ್ವಲ್ಪ ಸಮಾಧಾನ. ಎಂತ ಸಮಾಧಾನ? ಎಲ್ಲಿ ಸಮಾಧಾನ? ಯಾಕೆ ಸಮಾಧಾನ ಮಾಡಿಕೊಳ್ಳಬೇಕು? ಯಾವುದನ್ನು ನೋಡು, ಈಗ ಅವರ ಕಾಯಕ್ಕಾಗಿ ಅಲ್ಲ, ಹೌದಾ? ವ್ರತ ಮಾಡುವುದು ಅವರ ಸಂತೋಷಕ್ಕಾಗಿ, ಅವರ ಸುಖಕ್ಕಾಗಿ ಅಲ್ಲ ಅಂತ ಹೇಳಿದೆ. ಪ್ರಜಾವರ್ಗದ ಸಂತೋಷಕ್ಕಾಗಿ, ಅವರ ಸುಖಕ್ಕಾಗಿ, ಹೌದಾ? ನನಗೀಗ ಸುಖ ಬೇಕು. ನನಗೇ ಸುಖ ಕೊಡ್ಲಿಕ್ಕೆ ಆಗದೇ ಇದ್ದವರು ಇವರೆಲ್ಲ ವ್ರತ ಮಾಡಿ ಪ್ರಜೆಗಳಿಗೆಲ್ಲ ಸುಖ ಕೊಡುವುದು ಹೌದಾ? ವ್ರತದ ಮೂಲಕ ಎಲ್ಲರಿಗೂ ಸುಖವನ್ನು ಎಂತದ್ದೇ ನೀನೆಂತದ್ದೇ ಹೇಳುವುದು? ನಿನ್ನ ಅವಶ್ಯಕತೆ ನನಗಿಲ್ಲ, ನನಗೆ ಬೇಕಾದದ್ದು ನಿನಗೆ. ನಾವು ಹೇಗೆ ಬಂದಿದ್ದೇವೆ ಅಂತ ನಿನಗೆ ಗೊತ್ತುಂಟಾ? ಎಂತದ್ದು ಎಂತದ್ದು? ಹೌದು, ನಾವು ಎಷ್ಟು ಮಾತಾಡಿ ಹಾಗೆಲ್ಲ ಒಂದು ಒಪ್ಪಂದ ಮಾಡಿಕೊಂಡು ಬಂದವರು ನಾವು. ನಿನಗೆ ಗೊತ್ತುಂಟ ಅದು? ಇಲ್ಲ. ಹಾಗಿರುವ ಅವರು ಇದ್ದಾರೆ. ಹಾಗಾಗಿ ನಿನಗೆಲ್ಲರೂ ಅವ್ರಿಗೆ ಗೊತ್ತುಂಟು ನೋಡಿ. ನಿನಗೆ ಗೊತ್ತಿಲ್ಲ
ಆಯ್ತು. ಯಾರೇ ಕರ್ತದ್ದು ನಿನ್ನನ್ನು? ನಿನಗಾಗ ಅಯ್ಯೋ ನಿಮ್ಮ ಕಾಳುದಾಳಲೆ ರಮಣಿ ದುಡುಕುಗಳೇ ಬೀಳುವೆ ಕೇಳ್ಸುಗುಡಿ ಕಾಲ ಕಾಲಗಳುಂಟು ಸದನಾದ ನುಡಿಗೀಗ ಕಾಲವಲ್ಲವೇ ಶೀಲಗುಡಾಡಿ ಮೋಹಿನಿ ಎಂತದ್ದು ಮೋಹಿ? ಸಮಾಧಾನವನ್ನು ಹೊಂದು ಸಾವಧಾನ ಚಿತ್ತ ನೀವು ಕಳಿಸಿಕೊಟ್ಟದ್ದು ನೀವು ವೇಗಕ್ಕೆ ಮನಸ್ಸು ಕೊಡಬೇಡ. ನೀವು ಕಳಿಸಿಕೊಟ್ಟದ್ದು ಕಲಿಸಿಕೊಟ್ಟುದರಿಂದ ಒಟ್ಟಿಗೆ ಅಲ್ಲ ಇದ್ದ ಒಟ್ಟಿಗೆ ಇದ್ದದ್ದು ಸ್ವಲ್ಪ ಎದ್ದು ಹೋಗಿ ಹೇಳುವಂತ ನೀವು ಹೇಳಿದಂತ ಕಾಣ್ತದೆ. ಈಗ ಮಾತಾಡ್ತಲೇ ಇರು, ನನ್ನ ಮಾತಾಡ್ತಲೇ. ವ್ರತ ಆಚರಣೆ ಆರಾಧನೆಗಳಲ್ಲೆಲ್ಲ ನನ್ನೊಂದಿಗೆ ಭಾಗವಹಿಸಬೇಕಾದ ಕರ್ತವ್ಯ ಈಗ ಇದ್ದವಳು. ಎಂತದ್ದು ನಾನು ಅಂತದ್ದು ಬೇಡದಿದ್ದೆ ಅಂತ ಕೇಳಿದ್ದೇನೆ. ನೀ ಹೇಳಿ ಈಗ ಪತಿ ಸೇವೆ ಅವಳು ಮಾಡಬೇಕು. ಧರ್ಮ ಪತ್ನಿ ಅಲ್ಲ ಈಗ ನನಗೆ. ಪತಿ ಆ? ಅವಳು ನನಗೆ ಧರ್ಮ ಪತ್ನಿ. ಅವಳು ಧರ್ಮಕ್ಕೊಂದು ಬದಿಯಲ್ಲಿರ್ಲಿ, ನಾನಿದ್ದೇನೆ. ಆಗಲ್ಲ, ಧರ್ಮಕ್ಕೊಂದು ಬದಿಯಲ್ಲಿ ಇರುವುದು ಅಂತಲ್ಲ. ನಾನೇನು ಧರ್ಮ ಕರ್ಮಗಳನ್ನು ಎಸಗುತ್ತೇನೆ ಹಾಗೆಲ್ಲ ಸಪತ್ನಿಕನಾಗಿ ಅದನ್ನು ಅಯ್ಯೋ ಮುಂದುವರಿಸಿ ದೇವರೇ, ಒಟ್ಟಿಗೆ ಇರುವವಳು. ನಾನೀಗ ಬೇಡ್ತಿದ್ದೆ ಅಂತ ಕೇಳಿದೆ. ನೀನಾದ್ರೆ ಭೋಗ ಪತ್ನಿ. ಆ? ಹೌದು, ನೀನು ಧರ್ಮ ಹೇಗೆ? ಅಲ್ಲ, ನೀನನ್ನು ಒಂದು ದಿವಸ ಆದ್ರೂ ನಾನು ವ್ರತಕ್ಕೆ ಯಾಕೆ ಕರೀಲಿಲ್ಲ? ಅದಕ್ಕೆ ನೀನು ಧರ್ಮ ಓಯ್, ಕಾರ್ಯದಲ್ಲಿ ಪಾಲ್ಗೊಳ್ಳುವುದಕ್ಕೆ- ಆಗಲ್ಲ ಬೇಡ, ನಾನು ಪತ್ನಿಯೇ. ಅಲ್ಲ, ಹೌದು. ಆ ಉಳಿದವರ ಹಾಗೆ ಭೋಗಕ್ಕಾಗಿ ಬಹಳಷ್ಟು ಮಂದಿ ಇರಬಹುದು, ಅವರ ಹಾಗೆ ನಾನಲ್ಲ. ನೀವು ಅಲ್ಲೆಲ್ಲ ನನ್ನನ್ನು ಕೂರಿಸುವುದು ಬೇಡ ಆಯ್ತಾ? ಭೋಗಿಸುವುದಕ್ಕಾಗಿಯೇ ಇರುವಂತಹ ಹೆಣ್ಣು ನೀನು ಅಂತರ್ಥ, ಬೇರೆ ಏನೂ ಅಲ್ಲ. ಧರ್ಮ ಕರ್ಮಕ್ಕೆಲ್ಲ ನಿನ್ನನ್ನು ಕರೀಲಿಕ್ಕಿಲ್ಲ. ಈಗ ನಾನೊಂದು ಪವಿತ್ರ ಪಾಣಿಯಾಗಿ ಯಾವುದೋ ಒಂದು ಆರಾಧನೆ ಕೂತುಕೊಳ್ಳುವಾಗ ಮೋಹಿನಿ ಬರಲಿ ಅಂತ ಹೇಳಲಿಕ್ಕಿಲ್ಲ. ಅದಕ್ಕೆ ಅವಳು ನಾನು ಮೊದಲೇ ಮದುವೆ ಧರ್ಮ ಪತ್ನಿ. ಹಾಗೆ ಮೋಹಿನಿಯನ್ನು ಎಲ್ಲ ಕಡೆ ಕರೆದ್ರೆ ಬರುವುದಿಲ್ಲ. ಅಲ್ಲ, ನೀನು ಇರುವುದು ಯಾಕೆ? ನಾನು ನಿನ್ನನ್ನು ಕರ್ಕೊಂಡು ಬಂದದ್ದೇ ಆ ಉದ್ದೇಶಕ್ಕಲ್ಲ. ನಾನು ಅದನ್ನೆಲ್ಲ ಮರೀಲಿಕ್ಕುಂಟ. ಇಲ್ಲದಿದ್ರೆ ಮಗ ವಯಸ್ಸಿಗೆ ಬಂದ ಮೇಲೆ ನಿನ್ನನ್ನು ನೋಡಿ ನಾ ಕರ್ಕೊಂಡು ಬರ್ತೇನೆ. ಕರ್ಕೊಂಡು ಬಂದದ್ದು ಯಾವ ಉದ್ದೇಶಕ್ಕೆ? ಭೋಗಕ್ಕಾಗಿ ನೀನು ಬೇಕು ಅನ್ನೋ ಉದ್ದೇಶ. ನಾನೀಗ ಮತ್ತೆ ಇರ್ತದ್ದು ಅದನ್ನೇ, ಅದೇ ನಿಮಗೆ ಈಗ ಸ್ವಲ್ಪ ಕಡಿಮೆ ಉಂಟು, ಅದನ್ನೇ ಕೊಡ್ತೇನೆ ಅಂತ ಹೇಳಿ ನಾನು ಬಯಸಿದ್ದು ಅದನ್ನೇ, ಭೋಗವನ್ನೇ ಬಯಸಿದ್ದು. ನೀವು ಹೇಳಿದಾಗ ಭೋಗವನ್ನೇ ಬಯಸಿದ್ದು ನಾನು. ಈಗ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಏನು? ಈಗ ಸತಿಯಾದವಳಿಗೆ ಪತಿಯೊಂದಿಗೆ ಕಾಮನಾಟ ಬೇಕು ಅನ್ನೋ ಬಯಕೆ ಮೂಡ್ತದೆ. ಆದ್ರೆ ಪತಿಗೆ ಏನೋ ಒಂದು ಅನಾರೋಗ್ಯ ಬಂದಿರ್ತದೆ. ನಿಮಗೆ ಎಂತ ಅನಾರೋಗ್ಯ? ಹರಿವ್ರತ ನಿಮಗೆ ಅಲ್ಲ, ಅನಾರೋಗ್ಯ ಹೇಳಿದ್ದಲ್ಲ ನಾನು. ಮತ್ತೆ ಹರಿವ್ರತ ಅನ್ನುವುದೇ ನನಗಿರುವ ಪ್ರತಿಬಂಧಕ ನಿನ್ನನ್ನು ಕೂಡುವಲ್ಲಿ. ಆಗುವುದಿಲ್ಲ. ಪ್ರತಿಬಂಧಕಗಳ ದಿವಸ ನೀನು ಕೂಡಬೇಕು ಅಂತ ಒತ್ತಾಯ. ಸಾವಧಾನ. ಇಲ್ಲ, ನನಗೆ ಈಗಲೇ ಆಗಬೇಕು. ನೀನೊಂದು ಗುಣಾಢ್ಯ ಅಲ್ವಾ? ಈಗ ಇಷ್ಟು ದಿವಸ ಕರ್ತವ್ಯಕ್ಕೆ ಭಂಗ ತಾರದಿರು, ಇವತ್ತು ತರುವುದು ಸರಿಯೋ? ಅಂದ್ರೆ ಆಗುದಿಲ್ವಾ? ನನ್ನ ಮಾತನ್ನ ಬಿಡಬಿಡಿ ಮಾತುಗಳ ಏಳು ನುಡಿಯುವುದೇನಕ್ಕೆ ಅರ್ಥವಾದಿಯೇ? ಅಳದಿದರೆ ಕಡೆಗೋದು ಕಂಡುದ ಬರದೇನೆ. ಬಿಡು 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 ಬಿಡು. ನಿಮಗೆ ಒಂದೂ ನೆನಪಿರುವುದಿಲ್ಲ. ನಿಮಗೆ ನನ್ನನ್ನು ನೋಡಿದಾಗ ನಾನೇನು ಮಾತಾಡಿದ್ದೇನೆ, ಏನು ಭಾಷೆ ಕೊಟ್ಟಿವಳನ್ನು ಕರೆತಂದಿದ್ದೇನೆ ಅಂತ ಹೇಳುವುದು ನಿಮಗೆ ಯಾವುದು ನೆನಪಿಲ್ಲ ಅಂತ ಆಯ್ತು. ಈಗ ನಾನು ಬಂದು ಕೇಳಿದ್ರೆ ನನ್ನ ಆಸೆ ನೆರವೇರಿಸಲಿಕ್ಕೆ ನಿಮ್ಗೆ ಆಗುದಿಲ್ಲ. ನೀನು ಬೇಕು ಅನ್ನುವುದಕ್ಕೆ ಒತ್ತಾಯ ಮಾಡಿ ಕರ್ಕೊಂಡು ಬಂದದ್ದು ಹೌದು. ಅದಕ್ಕೆ ಗುತ್ತಿಗೆ ಹಿಡಿಯುವುದ ನೀನು? ಗುತ್ತಿಗೆ ಎಂತದ್ದು ಗುತ್ತಿಗೆ? ಅಲ್ಲ, ಹೇಳಿದ್ದು. ನನಗೆ ಈಗ ಈಗ ಒತ್ತಾಯ ಮಾಡಿ ಕರ್ಕೊಂಡು ಅದಾಗುವುದಿಲ್ಲ. ನನಗೆ ಈಗ ಬೇಕು, ನನಗೆ ಈಗ ಮನಸ್ಸಾಗಿದೆ. ಉಳಿದವರ ಹಾಗೆ ನನಗಲ್ಲ. ಈ ಭೂಲೋಕದಲ್ಲಿ ಯಾರಿಗೆ ಎಷ್ಟೊತ್ತಿಗೆ ಮನಸ್ಸಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನಗೆ ಈಗ ಮನಸ್ಸಾಗಿದೆ. ನನಗೆ ನಿಮ್ಮ ಸುಖ ಎನ್ನುವುದು ಬೇಕು. ಹಾಗಾಗಿ ನಾನು ಕೇಳ್ತಾ ಇರುವುದು. ಈಗ ನೀನು ಕೇಳಲೇಬಾರ್ದು. ಈಗ ಆಗುದಿಲ್ಲ. ನಾನು ಆಗುದಿಲ್ಲ ಅಂತ ಹೇಳಿದ್ರೆ ಆಗ್ತದಾ? ನನಗೆ ಈಗ ಬೇಕು, ಈಗ ಬಯಸಿದ್ದೇನೆ, ಈಗ ನೋಡಿ. ಅಲ್ಲ, ಈಗ ಬೇಕು ಅಂದ್ರೆ ಆಗುದಿಲ್ಲ. ನೀನು ಎರಡು ದಿನ ಸಹಿಸಿಕೊಳ್ಳಲೇಬೇಕು. ನಾನು ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ. ನನಗೆ ಈಗಲೇ ಬೇಕು. ನೋಡಿ, ಸ್ವಲ್ಪ ಊಟ ಎನ್ನುವುದು ರುಚಿಸಬೇಕಾದ್ರೆ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ತಿನ್ಬೇಕು. ಅದು ತಣ್ಣಗಾದ ಮೇಲೆ ತಿಂದರೆ ರುಚಿ ಇರುವುದಿಲ್ಲ. ನನಗೆ ಈಗ ಬೇಕು. ನೀವು ನೋಡಿ, ಆಗುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಿನ್ನೆಲ್ಲ ಆಸೆಯನ್ನು ನೆರವೇರಿಸ್ತೇನೆ. ನೀನ್ ಯಾವ ಕಾಲದಲ್ಲಿ ಏನು ಕೇಳಿದ್ರು ಅದನ್ನು ನೀಡೇರಿಸ್ತೇನೆ ಅಂತ ಈಗ ಭಾಷೆ ಇಲ್ಲ ಹೇಳಿದನಾ? ಇಲ್ಲ ಅಂತ ಹೇಳಿದ್ರೆ ನಾನೇ ಆಗುದಿಲ್ಲ. ನನಗೆ ಈಗ ಬೇಕು ಅಂತ ಹೇಳಿ ಸ್ವಲ್ಪ ಹೊಂದಿಕೆ ಮಾಡಿ. ಎಂತದ ಹೊಂದಾಣಿಕೆ? ಎಲ್ಲಿ ಹೊಂದಾಣಿಕೆ? ಎಷ್ಟೊತ್ತು ಹೊಂದಾಣಿಕೆ ಮಾಡುವುದು? ಎಷ್ಟೊತ್ತಾಗ್ತದೆ ಅಂತ ಕೇಳ್ತೇನೆ ನಾನು. ಈಗ ಆಗುದಿಲ್ಲ ಅಂತ ಆಯ್ತು. ಆಗುದಿಲ್ವಾ? ಆಗದೇ ಇದ್ರೆ ನೀವು ಮಾಡ್ಬೇಕಾದ ಕನದುಡಿಗೆ ಕನ್ನಡದಲ್ಲಿ ಪ್ರೇಮದ ತರಳ ಸಂಭೋಗದ ಶಿಲ್ಪನು ಬರೆದು ಕೊಡುತ್ತಿಗ ಎಂಬ ವಚನವ ಪೂರ್ಣಗೊಳಿಸಿ ಭಾಷೆ ಕೊಟ್ಟು ಕರೆದಿರುವಾಗ ಆಡಿದಂತ ಮಾತು, ಒಂದು ವೇಳೆ ನಿನ್ನ ಆಡಿದ ಮಾತಿಗೆ ನಾನು ಎಲ್ಲಿಯಾದ್ರೂ ತಪ್ಪಿದೆ ಅಂತ ಆದ್ರೆ ನನ್ನ ಮಗನಾದಂತ ಧರ್ಮಾಂಗದ ಶಿರವನ್ನು
ನಿಲಯ ಪಿತ ಪಂಕಜನಾಭನ ಧ್ಯಾನ ಚಿತ್ತದೊಳಿರಲು ಇವನ ದೇವಾದು ದೇಗಿನಿತು ಚಿಂತೆಗಳನ್ನು ಜ್ಞಾನಶೀಲಗಿ ಬಾಗಿದ ಏನಿದೋ ಏನಮ್ಮ ಇದು? ಏಕಾದಶಿಯ ಪುಣ್ಯ ದಿನವಿಂದು ಅಯೋಧ್ಯೆಯಲ್ಲಿರುವಂತಹ ಪ್ರತಿಯೊಬ್ಬರು ಹರಿ ಸಂಕೀರ್ತನೆಯಲ್ಲಿ ಹರಿವೃತದಲ್ಲಿ ಭಾಗಿಯಾಗಿದ್ದಾರೆ. ಯಾವಾಗಲೂ ಎಲ್ಲರಿಗೂ ನಿರ್ದೇಶನವನ್ನು ಮಾಡುತ್ತಿರುವಂತಹ ನಮ್ಮ ಅಪ್ಪಯ್ಯ ಮಾತ್ರ ಬಾಳೆಯ ಗಿಡವೇ ಬುಡಗಡೆದ ಬಾಳೆಯ ಗಿಡದ ಹಾಗೆ ನೆಲದ ಮೇಲೆ ಬಿದ್ದಿದ್ದಾರೆ. ಎಲ್ಲ ನಿರ್ದೇಶನ ಮಾಡುವುದೇ ಆಯ್ತು, ಇವರಿಗೆ ಯಾವ್ದು ಅನ್ವಯಿಸುವುದಿಲ್ಲ. ಕಣ್ಣೀರು ಸುರಿಸ್ತಾ ಇದ್ದಾರೆ. ಈ ರೀತಿ ಆಗಬೇಕು ಅಂತಾದ್ರೆ ಏನು ಕಾರಣ? ಯಾಕಾಯ್ತಮ್ಮ? ಏನಾಯ್ತು ನಮ್ಮ ಅಪ್ಪಯ್ಯನಿಗೆ? ಏನಾಯ್ತು ತಾಯೇ? ಕಂದ, ಹೀಗಾಗುವುದಕ್ಕೆ ಕಾರಣ ಉಂಟು ಮಗನೇ. ದೂರದಲ್ಲಿ ಕಾಣುತ್ತಿದ್ದಾಳಲ್ಲ ಮೋಹಿನಿ, ಅಕ್ಕಮ್ಮ, ಕೋಪದಲ್ಲಿ ಕುದಿಯುತ್ತಿರುವ ಹಾಗೆ ಕಾಣುತ್ತದೆ. ಹೌದು ಮಗನೇ. ಇವರಿಗೆ ಚಂದದೊಂದು ಕಂಡ್ರೆ ಬೇಕಾಗ್ತದೆ, ಆಮೇಲೆ ಆಸೆ ನೆರವೇರಿಸ್ಲಿಕ್ಕೆ ಆಗುವುದಿಲ್ಲ. ಓ, ಮನೇಲಿ ಒಂದಿದ್ರು ಇನ್ನೊಂದು ಬೇಕು ಇವರಿಗೆ, ಹೀಗಾಗುವುದಿಲ್ಲ ಅಂತೆ. ನಿನ್ನಪ್ಪನ ಈ ಪರಿಸ್ಥಿತಿಗೆ ಇವಳೇ ಕಾರಣ. ಅವರಿಗೆ ಪೂಜೆಗೆ ಬೇಕಾದ್ದನ್ನು ಒದಗಿಸಲಿಲ್ವೇ ತಾಯೇ? ಪೂಜೆಗೆ ಬಂದವಳಲ್ಲ ಮಗನೇ ಅವಳು. ಮತ್ತೆ ಅವಳು ಬಯಸಿದ್ದೇ ಬೇರೆ. ಏನಮ್ಮ? ಕಂದ, ಈ ಹಿಂದೆ ನಿನ್ನ ತಂದೆ ಅವಳನ್ನು ಮೋಹಿಸುವಂತಹ ಕಾಲಕ್ಕೆ ಅವಳೊಂದು ವಚನವನ್ನು ಪಡೆದವಳಿದ್ದಾಳಂತೆ. ಏನಂತೆ? ತಾನು ಬಯಸಿದಾಗ ತನಗೆ ತನು ಸುಖವನ್ನು ನೀಡಬೇಕು ಎಂಬ ಹಾಗೆ. ಅದಕ್ಕಾಗಿ ಅವರಿಗೆ ಬೇಕಾಗಿ ಪ್ರತ್ಯೇಕ ಭವನವನ್ನು ನಿರ್ಮಿಸಿಕೊಟ್ಟವ ನಾನೇ ಅಲ್ವೇ? ಹೌದು ಮಗನೇ. ಹೌದು. ಆದ್ರೆ ಕೇಳುವುದಕ್ಕೂ ಒಂದು ಕಾಲ ಎಂಬುದು ಇರ್ತದಲ್ಲ. ಏಕಾದಶಿ ವ್ರತದಲ್ಲಿದ್ದಾರೆ ನಿನ್ನಪ್ಪ. ಈ ಕಾಲದಲ್ಲಿ ಬಂದು ತನಗೆ ತನು ಸುಖವನ್ನು ಬೇಕು ಎಂಬ ಹಾಗೆ ಕೇಳಿಕೊಳ್ಳುತ್ತಾ ಇದ್ದಾಳೆ. ಏಕಾದಶಿಯ ದಿವಸದಂದು ಹೆಂಡತಿಯನ್ನಾದ್ರೂ ಸೇರಬಾರದು ಅಂತ ಮಾತುಗಳು. ಹೌದಲ್ವೇ? ಅದನ್ನು ಮರೆತು ವರ್ತಿಸುತ್ತಾ ಇದ್ದಾಳೆ, ಕಾಮಾಂಧಳಾಗಿ ಮುಂದುವರಿಯುತ್ತಾ ಇದ್ದಾಳೆ ಕಂದ. ಅದಕ್ಕೆ ಕೊನೆಗೆ ಅವಳಾಡಿದ ಮಾತೇನು ಬಲ್ಲೆಯ? ಒಂದೋ ತನಗೆ ತನು ಸುಖವನ್ನು ನೀಡಬೇಕು, ಇಲ್ಲದೇ ಇದ್ದರೆ ನಿಮ್ಮ ಮಗನಾದಂತಹ ಧರ್ಮಾಂಗದನ ಶಿರವನ್ನು ಕತ್ತರಿಸಿ ಅಷ್ಟೇ ಹೇಳಿದ್ದಾಳೆ. ಅದಕ್ಕೆ ನೀವೆಲ್ಲ ಆಡುವುದು ಯಾಕೆ? ಅಪ್ಪಯ್ಯ ಯಾಕೆ ನೆಲದ ಮೇಲೆ ಕುಳಿತು ರೋಧಿಸುವುದು? ಮತ್ತೆ ಮಗನನ್ನು ಕಳೆದುಕೊಳ್ಳುತ್ತೇನೆಂಬ ವಿಚಾರ ತಿಳಿದಾಗ ಕಣ್ಣೀರು ಬರದೆ ಮತ್ತೇನು? ನನ್ನನ್ನು ಕಳ್ಕೊಳ್ತೇನೆ ಅಂತ ದುಃಖವೇ ನಿಮಗೆಲ್ಲ. ಅದಕ್ಕೆ ಅಪ್ಪ ದುಃಖಿಸು. ಯಾದಗಿ ಪರಿಚಯಿಸಿದ್ದಾತ ತವ ಜಾತನದಿರಲು ಅಖ್ಯಾತ ತಪ್ಪುವುದುಂಟೆ ಈ ಜಯಕ್ಕಾಗಿ ಏತರದ ಮೋಗಂಬ ಭಕ್ತಿದೆ ಮಾತವಿರುವುದುಂಟೆ ಜನಗನೇ ಯಾದಗಿ ಪರಿಚಯಿಸಿದ್ದಾತ. ಏನಿದು ಮಕ್ಕಳ ಹಾಗೆ ನೀವು ಕಣ್ಣೀರು ಸುರಿಸುತ್ತಾ ನೆಲನೋಟಕರಾಗಿದ್ದೀರಿ? ಯಾರಾದ್ರೂ ದುಃಖದಲ್ಲಿದ್ರೆ ಕಣ್ಣೀರು ಸುರಿಸುತ್ತಿದ್ರೆ ಅವರ ಕಣ್ಣೀರನ್ನು ಒರೆಸುವಂತಹ ವಿಶಾಲ ಹೃದಯವನ್ನು ಹೊಂದಿದವರು ನೀವು. ನಿಮ್ಮ ದುಃಖವನ್ನು ಚಿಂತೆಯ ಮುಖವನ್ನು ಕಂಡಾಗ ಬಗೆಹರಿಸಲಾಗದಂತಹ ದೊಡ್ಡ ಸಮಸ್ಯೆ ಬಾಧಿಸ್ತದೆ ಅಂತ ನಾನು ಭಾವಿಸಿದ್ರೆ ಇಷ್ಟು ಸಣ್ಣ ವಿಷಯಕ್ಕೆ ಬೇಕಾಗಿ ಪರ್ವತವೇ ತಲೆ ಮೇಲೆ ಬಿದ್ದ ಹಾಗೆ ನೀವು ದುಃಖಿಸುತ್ತಿರುವುದೇ? ಸಣ್ಣದಲ್ಲದೆ ಮತ್ತೆ ದೊಡ್ಡದೇ ಇದು. ಚಿಕ್ಕಮ್ಮ ಹೇಳಿದ್ದೇನು? ಏಕಾದಶಿ ವ್ರತವನ್ನು ಆಚರಿಸಲೇಬಾರದು ಅಂತ ಚಿಕ್ಕಮ್ಮ ಹೇಳ್ತಿದ್ರೆ ನಾವೆಲ್ಲರೂ ಕೂಡ ದುಃಖಿತರಾಗಬೇಕಿತ್ತು. ಯಾಕೆಂದ್ರೆ ಏಕಾದಶಿಯೇ ನಮಗೆ ಪ್ರಾಣ ಸರ್ವಸ್ವ. ಹಾಗೆ ಹೇಳಿಲ್ಲ. ಏಕಾದಶಿಯನ್ನು ಆಚರಿಸಿ, ಒಂದು ವೇಳೆ ನಿಮಗೆ ಸುಖವನ್ನು ಕೊಡುವುದಕ್ಕೆ ಆಗದೆ ಹೋದ್ರೆ ಮಗನ ತಲೆಯನ್ನು ಕಡಿದು ಕೊಡಿ, ಆಮೇಲೆ ಬೇಕಾದ್ರೆ ಏಕಾದಶಿಯನ್ನು ಆಚರಿಸಿ. ಅದಕ್ಕೊಂದು ಉಪಾಧಿಯನ್ನು ಹೇಳಿಕೊಡ್ಲಿಲ್ವೇ? ಹಾಗಿರುವಾಗ ನನ್ನ ತಲೆಯನ್ನು ಕಡಿಯುವುದನ್ನು ಬಿಟ್ಟು ನೀವು ಈ ರೀತಿಯಾಗಿ ದುಃಖಿಸುವುದು ಸರಿಯಪ್ಪ. ಯಾಕೆಂದ್ರೆ ನಾವೆಲ್ಲರೂ ಕೂಡ ಹುಟ್ಟಿ ಬಂದಿದ್ದೇವೆ. ಶಾಶ್ವತವಾಗಿ ಈ ಭೂಮಿಯಲ್ಲಿ ಯಾರೂ ಕೂಡ ಉಳಿಯುವುದಿಲ್ವಲ್ಲ. ಹುಟ್ಟುವುದು ಒಂದು ದಿವಸ, ಬೆಳೆಯುವುದು ಮತ್ತೊಂದು ದಿವಸ, ಸಾಯುವುದಕ್ಕೆ ಮತ್ತೊಂದು ದಿವಸ. ಆ 3 ದಿವಸದ ಜೀವನದಲ್ಲಿ ಸಾಯುವಂತಹ ಈ ದೇಹಕ್ಕೆ ಬೇಕಾಗಿ, ನಾಶವಾಗುವಂತಹ ದೇಹಕ್ಕೆ ಬೇಕಾಗಿ ದುಃಖಿಸಬಾರದು ಅಂತ ನೀವೇ ಯಾವಾಗ್ಲೂ ಕೂಡ ಹೇಳ್ತೀರಿ. ಹಾಗಿದ್ರೆ ನಿಮ್ಮ ಮಗನಾದ ಧರ್ಮಾಂಗದೆಯರು ಚಿರಂಜೀವಿ. ಒಂದಲ್ಲ ಒಂದು ದಿವಸ ಎಲ್ಲಿಯಾದ್ರೂ ನಾನು ಸಾಯಬೇಕು. ಯಾವುದೋ ಯುದ್ಧದಲ್ಲಿ ಯಾರದೋ ಕತ್ತಿಗೆ ಬೇಕಾಗಿ ನಾನು ಸಾಯುವುದಕ್ಕಿಂತ ಹರಿಯ ಆ ಪೂಜೆಯನ್ನು, ವೃತವನ್ನು ಉಳಿಸುವುದಕ್ಕೆ ಬೇಕಾಗಿ, ಹರಿಗೆ ಬೇಕಾಗಿ ನನ್ನ ಪ್ರಾಣ ಹರಿಯ ಪಾದವನ್ನು ಸೇರ್ತದಂತಾದ್ರೆ ಇದೊಂದು ಮೋಕ್ಷಕ್ಕೆ ದಾರಿ ಅಲ್ವೇ? ನಾವು ಏಕಾದಶಿಯನ್ನು ಆಚರಿಸುವುದು ಮೋಕ್ಷ ಸಾಧನೆಗೆ ಬೇಕಾಗಿ ಅಲ್ವೇ? ಆದ್ದರಿಂದ ಅಪ್ಪಯ್ಯ, ಒಂದು ಕಾಲದಲ್ಲಿ ಪ್ರಜೆಗಳಿಗೆ ನೀವು ಆಜ್ಞೆಯನ್ನು ಮಾಡಿದವರು, ಯಾರು ಕೂಡ ಏಕಾದಶಿಯನ್ನು ಆಚರಿಸದೆ ಉಳಿದ್ರೆ ಅವರ ತಲೆಯನ್ನಾದ್ರೂ ಕಡಿತೇನೆ ಅಂತ ಅವರಿಗೆ ಬೇಕಾಗಿ ಎಂತಹ ಒಂದು ಬೆದರಿಕೆಯನ್ನು ಆಜ್ಞೆಯನ್ನು ಮಾಡಿದ್ಯಾಕೆ? ಎಲ್ಲರೂ ಏಕಾದಶಿಯನ್ನು ಆಚರಿಸಬೇಕು ಅಂತ. ಪ್ರಜೆಗಳಿಗೆ ಒಂದು ನೀತಿ, ಅರಮನೆಯ ಒಳಗಿರುವವರಿಗೆ ಮತ್ತೊಂದು ನೀತಿ ಅಂತ ಹೇಳಲಿಕ್ಕಾಗುತ್ತದೆ. ಆದ್ದರಿಂದ ಆ ಪುತ್ರ ವ್ಯಾಮೋಹವನ್ನು ಬಿಟ್ಟು ಬಿಡಿಯಪ್ಪ. ಯಾವ ಕಾಲಕ್ಕೂ ಕೂಡ ಯಾವುದು ಶಾಶ್ವತವಲ್ಲ.
ಈ ಜೀವನ ಅನ್ನೋದು ನೀರ ಮೇಲಿರುವಂತಹ ಗುಳ್ಳೆಯ ಹಾಗೆ, ಯಾರಿಗೆ ಯಾರುಂಟು ಹೇಳಿ ಎರವಿನ ಸಂಸಾರ. ಆ ನೀರ ಮೇಲಿನ ಗುಳ್ಳೆಯ ಆಗಿರುವಂತಹ ದೇಹಕ್ಕೆ ಬೇಕಾಗಿ ನೀವು ಯಾವತ್ತೂ ದುಃಖಿಸಬಾರದು. ನಾನು ನಿನ್ನ ಮಗ. ಈ ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವುದು ಯಾಕೆ? ತಮ್ಮ ದೇಹದ ಯೌವನವನ್ನು ಕುಪ್ಪಿಸುವುದಕ್ಕಲ್ಲ. ಆಪತ್ಕಾಲದಲ್ಲಿ ಮಕ್ಕಳು ನಮ್ಮ ನೆರವಿಗೆ ಬರ್ತಾರೆ ಅಂತ. ಅಪ್ಪನ ಮಾತನ್ನು ತಿಳಿದು ಕೇಳಿ ನಡೆಯುವವನೇ ಮಗನಾಗುವುದಿಲ್ಲ. ಅಪ್ಪನ ಮನಸ್ಸು ಏನು ಅನ್ನುವುದನ್ನು ತಿಳಿದು ಅವ ಹೇಳದೆ ವ್ಯವಹರಿಸುವ ನಿಜವಾದ ಮಗನಾಗುತ್ತಾನೆ. ನಾನು ನಿಮ್ಮ ಮಗ, ನಿಮ್ಮ ಮನಸ್ಸು ಏನು ಅಂತ ನನಗೆ ಗೊತ್ತು. ಆದ್ದರಿಂದ ಮಗನ ಪ್ರಾಣನಿಲ್ಲಿ ಮುಖ್ಯ ಅಲ್ಲ, ಏಕಾದಶಿಯ ವ್ರತವೇ ಇಲ್ಲಿ ಮುಖ್ಯ. ನನ್ನನ್ನು ತಲೆಯನ್ನು ಕಡಿದು ಕೊಡಿ, ಆಮೇಲೆ ಆ ಏಕಾದಶಿಯನ್ನು ಆಚರಿಸಿ. ದುಃಖಿಸಬೇಡಿ ಅಪ್ಪ, ನಮ್ಮ ತಲೆಯನ್ನು ಕಡಿದು ಕೊಡಿ, ಹಿಡಿದುಕೊಳ್ಳಿ, ಕತ್ತಿಯನ್ನು ಹಿಡಿದುಕೊಳ್ಳಿ, ತಲೆಯನ್ನು ಕಡಿ. ಮಗನಿಗಿದ್ದಷ್ಟು ಬುದ್ಧಿ ಅಪ್ಪನಿಗಿಲ್ಲ. ಎಷ್ಟು ದೊಡ್ಡವನಾಗಿ ಬಿಟ್ಟಿದ್ದೀಯೋ ನೀನು. ವಯಸ್ಸಿನಿಂದ ಸಣ್ಣವ ಇರಬಹುದು, ಸಂಬಂಧದಿಂದ ಮಗ ಇರಬಹುದು, ಆದರೆ ನಿನಗಿರಬಹುದಾದಂತಹ ಅನುಭವದ ಮುಂಭಾಗದಲ್ಲಿ ನಾನೇ ಪೂಜ್ಯನಾಗಿ ಹೋದೆ. ಎಷ್ಟು ಸುಲಭದಲ್ಲಿ ಸರಳವಾಗಿ ಆಡಿದಿ ಬದುಕಿನ ನಶ್ವರತೆಯ ಬಗ್ಗೆ. ಶಾಶ್ವತವಲ್ಲದೆ ಇದ್ದ ಬದುಕಿನಲ್ಲಿ ಶಾಶ್ವತವಾದ ಸುಖವನ್ನು ಆಕೆಯ ಮೂಲಕವಾಗಿ ಹೊಂದುತ್ತೇನೆನ್ನುವ ಭ್ರಮೆಗೆ ಒಳಗಾಗಿ ಕಾಡಲ್ಲಿ ಕಾಣ ಸಿಕ್ಕಿದಂತ ಆಕೆಯ ಕುರಿತು ಮೋಹವಶನಾಗಿ ನಾ ಕರಕೊಂಡು ಬಂದೆ. ಆದರೆ ಇನ್ನೂ ಗೃಹಸ್ಥ ಜೀವನಕ್ಕೆ ಕಾಲಿರಿಸದೇ ಇದ್ದ ಎಳೆಯ ಹರೆಯದ ನೀನಾಡಿದಂತಹ ವಿವೇಕದ ನುಡಿಗಳೇನು? ಪತ್ನಿಗಾಗಿಯೋ ಪುತ್ರನಿಗಾಗಿಯೋ ಸಂಪತ್ತಿಗಾಗಿಯೋ ಈ ಪ್ರಪಂಚದಲ್ಲಿ ಹಂಬಲಿಸಿದವನಿಗೆ ಯಾವ ಸಿದ್ಧಿಯನ್ನು ಹೊಂದುವುದಕ್ಕಾಗುವುದಿಲ್ಲ. ಏಕಾದಶಿಯ ಪರಮ ವ್ರತ, ಲೋಕರಕ್ಷಕನಾದಂತಹ ವಾಸುದೇವ ಮೂರ್ತಿಯನ್ನು ಆ ಮೂಲಕವಾಗಿ ಪ್ರಸನ್ನೀಕರಿಸಿಕೊಂಡು ಭವಸಾಗರದಿಂದ ಉದ್ಧತರಾಗುವ ಉದ್ದೇಶಕ್ಕಾಗಿಯೇ ನಾವು ಸಿದ್ಧರಾಗಿ ಮುನ್ನಡೆಯುವುದಕ್ಕೆ ಬಂದವರು. ಆದರೆ ಎಷ್ಟೆಂದರೂ ಸಾಂಸಾರಿಕವಾದ ಜೀವನದ ಮಧ್ಯದಲ್ಲಿರುವುದು ಸುಳ್ಳಲ್ವಲ್ಲ ಮಗು. ಆದ್ದರಿಂದ ಪುತ್ರ ವ್ಯಾಮೋಹವನ್ನುವುದು ನನ್ನನ್ನು ಒಂದು ಕ್ಷಣಕ್ಕೆ ಕಟ್ಟಿ ಹಾಕಿ ಬೇಡ. ಬಹುಶಃ ಇದು ಭಗವಂತ ನಮಗೆ ಕೊಟ್ಟಿದ್ದ ಪರೀಕ್ಷೆ ಇರಬೇಕು. ಏಕಾದಶಿ ದಿವಸ ನಿರಾಹಾರದಿಂದ ಒಂದು ಗುಟುಕು ನೀರೂ ಕುಡಿಯದೆ ಹರಿನಾಮ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವುದರ ಉದ್ದೇಶ, ತಾತ್ವಿಕವಾದಂತಹ ನಿಲುಮೆ ಏನು? ಇದನ್ನು ಭಾವಿಸಿದರೆ ನಮ್ಮ ದೇಹ ಪೋಷಣೆಗಾಗಿ, ದೇಹದ ಧಾರಣೆಗಾಗಿ ಒಂದಿನಿತ ಆಹಾರವನ್ನೂ ನೀರನ್ನೂ ತೆಗೆದುಕೊಳ್ಳದೆ ಹರಿವ್ರತವನ್ನು ಆಚರಿಸಬೇಕು ಅಂತಾದರೆ ದೇಹ ಭಾವವನ್ನು ಕಳೆದು ಸರ್ವಸಮರ್ಪಣಾ ಭಾವದಿಂದ ಹರಿಯ ಪಾದ ಮೂಲದಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು ಅನ್ನುವುದೇ ಅರ್ಥ. ಆದರೆ ಸರ್ವಸಮರ್ಪಣಾ ಭಾವದಿಂದ ಶ್ರೀಹರಿಯ ಸಮ್ಮುಖದಲ್ಲಿ ಈ ತನಕ ನನ್ನನ್ನು ಸಮರ್ಪಿಸಿಕೊಳ್ಳಿಲ್ಲ ಅನ್ನುವುದಕ್ಕೆ ನನ್ನ ಮಗನಾದ ಧರ್ಮಾಂಗದನನ್ನು ನಾನು ಹೇಗೆ ತಲೆ ಕಡಿಯಲಿ ಅನ್ನುವಾಗ ನಾನು ಚಿಂತಿಸುವಂತಹ ಸ್ಥಿತಿ ಬಂದು ಹೋಯಿತು. ಯಥಾರ್ಥಕ್ಕಾದರೆ ನಮ್ಮದೆಲ್ಲವನ್ನೂ ತ್ಯಾಗ ಮಾಡಿದ್ದೇವೆ ಸರ್ವಸಮರ್ಪಣಾ ಭಾವದಿಂದ ಹೌದು ಅಂತಾದರೆ ನಾ ಮಗನನ್ನು ಮೋಹ ತೋರಿಸಬಹುದೇ? ಬೇಡ. ನಾ ತಂದೆ ಅನ್ನುವ ಅಭಿಮಾನ ಬರಬಹುದೇ? ಬೇಡ. ಇವಳು ಹೆಂಡತಿ ಅನ್ನುವ ಹಾಗೆ ಇವಳ ಕುರಿತಾಗಿ ನನಗೆ ಮಮತೆ ಹುಟ್ಟಬಹುದೇ? ಅವಳು ನನ್ನ ಭೋಗಕ್ಕಿದ್ದವಳು ಅನ್ನುವ ಭಾವ ನನ್ನಲ್ಲಿ ಜಾಗೃತ ಆಗಬಹುದು. ಇಲ್ಲ ಅಂತಾದ್ರೆ ಅರ್ಥ ಏನು? ಒಂದು ಮರದ ಕೊರಡಿನಂತೆ, ಒಂದು ಶಿಲೆಯ ಖಂಡದಂತೆ ನಾವು ಇರುವವರು ಅನ್ನುವಂತಹ ನಿರ್ಣಯವನ್ನು ನಾವು ಹೊಂದಿದ ಕಾಲಕ್ಕೆ ಎಲ್ಲದರಿಂದ ಹೊರಗೆ ಬರುವುದಕ್ಕೆ ಸಾಧ್ಯ ಆಗ್ತದೆ. ಆಗ್ಲಿ ಮಗು, ದೇವರೇ ಯಾವತ್ತು ನನ್ನ ಬಾಯಿಯಲ್ಲಿ ಹೇಳಿಸಿದ ನೀ ಕರೆದ ದಿವಸಕ್ಕೆ ನಾ ಬಂದು ಸುಖ ಕೊಡದೆ ಹೋದ್ರೆ ಮಗನಾದ ಧರ್ಮಾಂಗದನ ತಲೆಯನ್ನು ಕತ್ತರಿಸಿ ನಿನಗೆ ಕೊಡುತ್ತೇನೆ. ಹಾಗಿದ್ದರೆ ಅರ್ಥ ಏನು? ಕೇವಲ ಪುತ್ರನ ತಲೆ ಕಡಿಯುತ್ತೇನೆ ಅಂತ ಭಾವ ಅಲ್ಲ. ರೂಪಕ್ಕಾಗಿ ಮೋಹಿಸಿದ್ರು ಆಕೆಯಲ್ಲಿ ನಾ ಹೊಂದಿದಂತಹ ಸಂಬಂಧ ಕುಲೋದ್ಧಾರಕ್ಕೆ ಕಾರಣವಾದದ್ದು ಅನ್ನುವುದೇ ಸ್ಪಷ್ಟ. ನೀ ಬಯಸಿದ ಭೋಗಕ್ಕೆ ನಾ ಒಪ್ಪದೇ ಹೋದ್ರೆ, ನಾ ತಪ್ಪಿದೆನಾದರೆ ನನ್ನ ಸಂತತಿಯ ತಲೆಯನ್ನೇ ಕತ್ತರಿಸಿ ನಿನಗೆ ಕೊಡ್ತೇನೆ ಅಂದ್ರೆ ಅರ್ಥ ಏನು? ಆಕೆಯೊಂದಿಗೆ ಭೋಗವನ್ನು ಅಪೇಕ್ಷಿಸಿದರು, ಉತ್ತರೋತ್ತರವನ್ನು ನಿರೀಕ್ಷಿಸಿಯೇ ನಾವು ಮುಂದಾಗಿದ್ದೇನೆ ಎನ್ನುವುದೇ ಸ್ಪಷ್ಟವಾಗುತ್ತದೆ. ಆದರೆ ಏನು ಮಾಡೋಣ, ಇಂದಿನ ದಿನ ಇಂತಹ ಒಂದು ಪರೀಕ್ಷೆಯನ್ನ ಹರಿ ಒಡ್ಡುತ್ತಾನೆ ಅಂತ ನಾವು ಎಣಿಸಿರಲಿಲ್ಲ. ಆದರೂ ಒಂದು ಸಮಾಧಾನ ಇದೆ. ಮಗನ ತಲೆಯನ್ನು ಕತ್ತರಿಸಿ ಕೊಟ್ಟಾಗ ಹರಿವ್ರತವನ್ನು ಸಾಂಗವಾಗಿಸಿಕೊಳ್ಳುವ ಒಂದು ಅವಕಾಶ ಉಂಟಲ್ಲ, ಬಿಡಬಾರ್ದು. ಸರಿ ಮಗ, ಸಿದ್ಧನಾಗ. ಅವಸಾನ ಕಾಲದೊಳ್ ಹರಿಯ ನಚ್ಚರಿಸಲು ಭವಭಯವನು ಪರಿಗರಿಪ ಕಂದಾಗ ದಿವ್ಯವದಿತ ಸರ್ವೋತ್ತಮನ ನಾಮಗಳನ್ನು ದಿವ್ಯವದಿತ ಸರ್ವೋತ್ತಮನ ನಾಮಗಳು
ಅವಸಾನ ಕಾಲದೊಳ್ ಹರಿಯ ನಾಮವ ಭಜಿಸು ಕಂದ ಮಗನೇ ಮಗು ತ್ಯಾಗಕ್ಕೆ ಸಿದ್ಧನಾಗಿದ್ದ ಹರಿವ್ರತವನ್ನು ಉಳಿಸಿಕೊಳ್ಳುವಂತಹ ಉದ್ದೇಶದಿಂದ ನಿನ್ನ ಪ್ರಾಣವನ್ನಾದರೂ ಸಮರ್ಪಿಸುವುದಕ್ಕೆ ಬದ್ಧನಿ. ಮಗು, ಪಿತನ ಆಶಯವನ್ನು ಅರ್ಥ ಮಾಡಿಕೊಂಡು ಅದನ್ನು ಉತ್ತರೋತ್ತರವಾಗಿ ಮುನ್ನಡೆಸಿ ಕುಲಕೀರ್ತಿಗೆ ಕೊರತೆ ಬಾರದಂತೆ ವ್ಯವಹರಿಸುವವನೇ ಪುತ್ರ. ನಿಜವಾದ ಅರ್ಥದಲ್ಲಿ ನಿನ್ನ ಪುತ್ರತ್ವದ ಸಾರ್ಥಕ್ಯವನ್ನು ಕಾಣಿಸಿಕೊಳ್ಳುವುದಕ್ಕೆ ನೀನಿಂದಿನ ದಿನ ಸಿದ್ಧನಾಗಿ ನಿಂತಿದ್ದೀನಿ. ಹೌದು, ಆದರೂ ನಿನ್ನ ಮನಸ್ಸಿನಲ್ಲಿ ಧೃತವಾದಂತಹ ಒಂದು ನಿಲುಮೆ ಬೇಕು. ಅವಸಾನ ಕಾಲ ಇದೆ, ಎರಡರ್ಥದಿಂದಲೂ ಹೌದು. ನಿನ್ನ ತಲೆ ಕಡಿಯದೇ ಇದ್ದರೆ ಹರಿವ್ರತಕ್ಕೆ ಅವಸಾನದ ಕಾಲ. ನಿನ್ನ ತಲೆಯನ್ನು ಕತ್ತರಿಸಿ ಆದರೂ ಹರಿವ್ರತವನ್ನು ಆಚರಿಸ್ತೇನೆ ಅಂತ ಮುಂದೆ ಸಾಗಿದೆ. ನಿನ್ನ ಬದುಕಿಗೆ ಅವಸಾನ ಕಾಲ. ಆದರೂ ವ್ರತಕ್ಕಾಗಿ ನಿನ್ನನ್ನು ನೀ ತೆತ್ತುಕೊಂಡಿದ್ದಿ ಅನ್ನುವಂತಹ ಒಂದು ಸಮಾಧಾನದಿಂದ ನಾವು ಅದನ್ನು ಸ್ವೀಕರಿಸುವುದಕ್ಕೆ ಸಿದ್ಧರಾಗಲೇಬೇಕಾಗ್ತದೆ, ಒಪ್ಪಿಕೊಳ್ಳಲೇಬೇಕಾಗ್ತದೆ. ಸರ್ವರಕ್ಷಕನಾದ, ದಯಾಮಯನಾದ, ಭಗವಂತನಾದ, ಲೋಕಕರ್ಮಾಧ್ಯಕ್ಷನಾದ ಆ ಶ್ರೀಹರಿಯನ್ನೇ ಅನವರತ ಧ್ಯಾನಿಸುತ್ತಾ ಇರುವುದು. ತಂದೆಯಾಗಿ ನಾನು ನಿನಗೆ ಹೇಳಬೇಕಾದ ಕರ್ತವ್ಯ ಉಂಟು ನನಗೆ ಅನ್ನುವ ಕಾರಣಕ್ಕಾಗಿ ಮಾತ್ರ ಹೇಳ್ತಾ ಇರುವುದು. ಬದುಕಿನಲ್ಲಿ ಪ್ರತ್ಯಕ್ಷವಾಗಿ ಆ ಸ್ವಾಮಿಯನ್ನು ಕಾಣುವಂತಹ ಸೌಭಾಗ್ಯವನ್ನು ನೀವು ಹೊಂದಿದ. ಅವನ ನಾಮಸ್ಮರಣೆಯನ್ನು ಮಾಡು, ಅವನ ಕೃಪೆ ನಿನಗೆ ಶಾಶ್ವತವಾಗಿ ಉಳಿಯುತ್ತದೆ. ನಿನ್ನ ಹೆಸರು ಈ ಪ್ರಪಂಚದ ಸೂರ್ಯ ಚಂದ್ರಾದಿಗಳಿರುವ ತನಕ ಶಾಶ್ವತವಾಗುವ ಹಾಗಾಗ್ತದೆ. ಮಗು ಮಗು ನಾರಾಯಣ ಸ್ಮರಣೆಯನ್ನೇ ಮಾಡಿ ಇದೋ 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 ಅಪ್ಪಯ್ಯ, ಮೊದಲ ಮೋಗದಿ ಸದಯ ಧಾವನೆ ನನ್ನ ಕಣ್ಣಲ್ಲಿ ನೋಡ್ಲಿಕ್ಕೆ ಆಗುದಿಲ್ಲ. ಸಾಕು ಸಾಕು, ಬೇಡ ಬೇಡ, ಇಲ್ಲಿ ಏನು ಸಾಕು. ಅಯ್ಯಯ್ಯೋ, ನನಗೀಗ ಸುಖ ಬೇಕು ಅಂತ ನಿಮ್ಮಲ್ಲಿ ಬಂದು ನಾನು ಕೇಳಿದಾಗ, ಅಯ್ಯೋ ನಾನು ವ್ರತಾಚರಣೆಯಲ್ಲಿ ಇದ್ದೇನೆ, ಒಂದು 2 ದಿವಸ ಕಳೀಲಿ, ನನ್ನ ಸರ್ವ ಸುಖವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಲಿಕ್ಕೆ ಇವಳು. ಮತ್ತು ನಾನು ಒತ್ತಾಯಿಸಿದಾಗ, ಓ ಇವಳು ನನ್ನ ಅಕ್ಕ ಅಂತ ಇವಳು ಬಂದು ಹೇಳಲಿಕ್ಕೆ, ಅಯ್ಯೋ ಪತಿವ್ರತ ಹೆಂಗಸರು ಹೇಗಿರ್ಬೇಕಂತ ಗೊತ್ತುಂಟೇನೆ ತಂಗಿ, ಇವಳದ್ದು ಬೋಧನೆ ನನಗೆ. ಅದನ್ನೆಲ್ಲ ಆಗಿದಾಗ ಈ ಮಾತಿಗೆ ಹೇಗೋ ತಪ್ಪಿದ್ದೀರಿ, ಮುಂದೆ ಏನು ಅಂತ ಕೇಳಿದಾಗ, ಅಪ್ಪ ನನ್ನ ತಲೆಯನ್ನು ಕಡ್ದು ಕೊಡಿ ಅಂತ. ಇವ ಹೀಗೆ ಬಾಗಿ ನಿಲ್ಲಿಕ್ಕೆ, ಅವರು ಕಡ್ದಾಗ ಹೀಗೆ ಮಾಡ್ಲಿಕ್ಕೆ, ಎಲ್ಲ ಒಂದೇ ಗುಂಪಿಗೆ ಸೇರಿದವರು ನೀವು ಮಾತ್ರ ಅಲ್ವಾ? ನಿಮ್ಮದಲ್ಲ ಬೇಡ, ಎಂತದ್ದು ಒಂದು ತಲೆ ಕಡಿಲಿಕ್ಕೆ ಎಷ್ಟೊತ್ತು ಬೇಕಾ? ನಾನಾಗಿದ್ರೆ ಒಂದು 25 ಕಡಿತಿದ್ದೆ ಎಷ್ಟೊತ್ತಿಗೆ. ನಿಮಗಾಗುದಿಲ್ವಲ್ಲ? ಬೇಡ ಬಿಡಿ, ನಾನು ಮಾತಿಗೆ ತಪ್ಪಿದ್ದೇನೆ, ನಾನು ಮಾತು ಉಳಿಸಿಕೊಳ್ಳುವುದಿಲ್ಲ ಅಂತ ನಿಮ್ಮ ಮಗನ ತಲೆ ಕಡಿಯುವುದು ಬೇಡ. ನೀವು ಸಂತೋಷದಿಂದ ಇರಿ, ನಾನು ಹೋಗ್ತೇನೆ. ಹೋಗಿ ಎಲ್ಲರಲ್ಲಿ ಈ ಗೋಡಿ ಹೆಂಗಸರಿಂದ ಖಡ್ಗವ ತೂಗಿ ದೋಷದಲ್ಲಿ ಒಂದು ಮಾತಾಡಿದ್ರೆ ಜಾಗ್ರತೆ. ನಾನು ಎಲ್ಲ ಮಾತನಾಡ್ಲಿಕ್ಕೆ ಅವಕಾಶ ಕೊಟ್ರೆ ಎಷ್ಟು ಮಾತಾಡ್ತೀಯಲ್ವಾ? ನಿಮ್ಮಲ್ಲಿ ಮಾತಿಲ್ಲ, ನಿನ್ನ ನನಗೆ 3 ಸುತ್ತು ಬರ್ತದೆ. ನಿಮ್ಮಲ್ಲಿ ನನ್ನ ಮಾತಿಲ್ಲ, ನಾನು ಎಲ್ಲರಲ್ಲಿ ಹೋಗಿ ಹೇಳ್ತಾ ಹೋಗ್ತೇನೆ. ನನ್ನ ಕೆಲಸ ಇನ್ನದೇ. ನಿಲ್ಲ, ಮಾತಿಗೆ ತಪ್ಪಿದ್ದಾರೆ. ಒಂದು ಕ್ಷಣ ಯೋಚನೆ ಮಾಡು. ಎಂತ ವಂಶದಲ್ಲಿ ಕೇವಲ ಹೆಣ್ಣಾಗಿ ಹುಟ್ಟಿದ್ರೆ ಸಾಲದು, ಹೇಳ್ತಾನೆ ಬೇಕು. ಎಂತದಿಲ್ಲ, ಅದು ಉಂಟು ಅಂತ ಆದ್ರೆ ಹೇಗೆ ನಿನ್ನ ಮನಸ್ಸು ಇಷ್ಟು ಕಠೋರ ಆಗುವುದಕ್ಕೆ ಸಾಧ್ಯ ಆಗ್ತಿತ್ತು? ಹೆಣ್ಣತನ ಇಲ್ಲದೆ ಇಷ್ಟು ವರ್ಷದಿಂದ ನಾವು ಜೊತೆಯಾಗಿದ್ದೇವೆ. ನಿನ್ನ ಹೊಟ್ಟೆಯಲ್ಲಿ ಒಂದು ಹುಳ ಹುಟ್ಟಿದ್ದೇನೆ ಇಷ್ಟರವರೆಗೆ ಹುಟ್ಟಿತಾ? ಅದು ನನಗೆ ಗೊತ್ತುಂಟು ಸ್ವಾಮಿ. ಅದಕ್ಕೆ ಒಂದು ಮಕ್ಕಳು ಆಗ್ಲಿಲ್ಲ, ಅದು ಎಂತಾದ್ರೂ ಒಂದು ಸ್ವಲ್ಪ ಪ್ರಯತ್ನ ಮಾಡೋಣ ಬನ್ನಿ ಅಂತ. ನಿನಗೆ ಮಕ್ಕಳಾಗುವ ಯೋಗ ಇಲ್ಲ, ಯಾಕೆ ಯೋಗ ಇಲ್ಲ? ಇವತ್ತೇ ಉಂಟು ಬನ್ನಿ. ಇನ್ನೊಬ್ಬಾಕೆ ಹೆತ್ತ ಮಗುವನ್ನು ಅದು ಯೋಗ ಇವತ್ತು ಯಾವಾಗ ತಲೆ ಕಡಿದು ಕೊಡಬೇಕು ಅನ್ನೋ ಹಾಗೆ ಕೇಳುವ ಹೊಂದುತ್ತೀಯ. ನಾನು ಮತ್ತೆ ಹೇಳಿದ್ದಲ್ವಾ, ಮೊದಲು ನೀವು ಬರ್ತಿದ್ರೆ ಆಗ್ತದ ಆಗುದಿಲ್ಲ ಅಂತ ನೋಡ್ಬೋದಿತ್ತಲ್ಲ. ಅಷ್ಟು ಕಾಠಿಣ್ಯವನ್ನು ನೀವು ಹೊಂದುತ್ತಿ ಅಂತ ಆದ್ರೆ ಮತ್ತೆ ನಿನಗೆ ತಾಯ್ತನದ ಸವಿ ಏನು ಅನ್ನುವುದನ್ನು ಅನುಭವಿಸುವಂತಹ ಅವಕಾಶ ಎಲ್ಲಿ ಬರ್ತದೆ ಹೇಳು? ಈ ಪ್ರಪಂಚದಲ್ಲಿ ಹೆತ್ತವರು ಮಾತ್ರ ತಾಯಂದಿರಲ್ಲ. ಯಾರು ಹೆತ್ತ ಮಕ್ಕಳನ್ನಾದರೂ ತನ್ನ ಮಕ್ಕಳಂತೆ ಕಾಣುವ ಗುಣವುಳ್ಳವರಿಗೆ ತಾಯಿ ಅಂತ ಹೆಸರು. ಆ ಗುಣ ಸ್ವಭಾವ ನಿನ್ನಲ್ಲಿರುತ್ತಿದ್ದರೆ ಇಷ್ಟು ನಿಷ್ಠೂರಳಾಗಿ ವ್ಯವಹರಿಸುವುದಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ಶ್ರೇಷ್ಠವಾದ ಸೂರ್ಯ ವಂಶದಲ್ಲಿ ಹುಟ್ಟಿದವ ನಾನು. ವ್ರತ ಸಾಂಗವಾಗುವುದಕ್ಕೆ ಬೇಕಾಗಿ ನನಗೆ ಅಧಿಕಾರ ಉಂಟು. ನಾ ಹಡೆದ ಮಗ ಕುತ್ತಿಗೆ ಕತ್ತರಿಸಿ ಕೊಟ್ಟೇನೆ. ಕತ್ತರಿಸ್ಲಿಕ್ಕೆ
ಲೋಕರಕ್ಷಕ, ಪುತ್ರವಧೆಯ ದೋಷ ನನಗೆ ಬಾರದ ಹಾಗೆ ರಕ್ಷಿಸಬೇಕಾದಂತಹ ಹೊಣೆ ನಿನ್ನದು ಅನ್ನುವಂತಹ ಪರಿಪೂರ್ಣವಾದ ಭಾವವನ್ನಿರಿಸಿ ಇದೋ ನಾ ಹಡೆದ ಮಗನ ಕುತ್ತಿಗೆಯನ್ನಾದರೂ ಕತ್ತರಿಸುವುದಕ್ಕೆ ಮುಂದಾಗಿದ್ದೇನೆ. ಶ್ರೀಹರಿ ಮೆಚ್ಚಿದನೇ ಸಾಗದಗಿ ಮೆಚ್ಚಿದ್ದೇನೆ. ನಿನ್ನದಾದಂತಹ ದೃಢ ಚಿತ್ತವನ್ನು ಕಂಡು ಮೆಚ್ಚಿದ್ದೇನೆ. ಕೊಟ್ಟ ಮಾತನ್ನು ಉಳಿಸಲು ಸುಖವಾಗಿ ಮಗನ ಶಿರವನ್ನು ಮಡದಿಯ ಜಂಗೆಯಲ್ಲಿರಿಸಿಕೊಳ್ಳುವ ಅಲ್ಲಿವರೆಗೂ ದೃಢಚಿತ್ತನಾಗಿದ್ದಿ ನೀನು. ಆದ್ದರಿಂದ ಮೆಚ್ಚಿದ್ದೇನೆ. ಹೇಳ ಸ್ವಾಮಿ. ಭೂಪತಿ ಪರಮಜೋ ಸುಮೂರ್ತಿಯ ನೋಡಿ ಮನದಣಿಗೆ ಪರಮ ಜ್ಯೋತಿರ್ಮಯ ಸುಮೂರ್ತಿಯ ನೋಡಿ ಮನದಣಿಗೆ ಹರುಷಮಯ ಸಾಗರದಿ ಮುಳುಗಿರಿಯ ನಾರಾಯಣ ಹರಿಯೇ ಆಯ 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 ಮನದಲ್ಲಿ ತುಂಬಿದ ಅಜ್ಞಾನದ ತಮಸ್ಸನ್ನು ಪರಿಹರಿಸುವಲ್ಲಿ ನಿನ್ನದ್ದಾದಂತಹ ಕೃಪಾವರ್ಷವನ್ನು ಹೊಂದಿದವನಿಗೆ ಮಾತ್ರ ಸಾಧ್ಯವಾಗುತ್ತದೆ. ಮೋಹವಶನಾಗಿ ಬಿಟ್ಟಿದ್ದೆ ಒಂದು ಕ್ಷಣಕ್ಕೆ. ನಾನು ನನ್ನದು ಅನ್ನುವ ಭಾವವೇ ವಿಜೃಂಭಿಸಿ ನನ್ನತನವನ್ನೇ ನಾ ಮರೆಯುವಂತಹ ಸ್ಥಿತಿಯಾಗಿ ಹೋಗಿದ್ದೆ. ಆದರೆ ನಿನ್ನ ಕೃಪೆಯ ಪರಿಧಿಯೊಳಗೆ ನಾನಿದ್ದವನಾದ್ದರಿಂದಲೇ ಕಾಲವರಿತು ಎಚ್ಚೆತ್ತು ಮಾಡಬೇಕಾದ ಕರ್ತವ್ಯದಲ್ಲಿ ಮುಂದುವರಿಯುವುದಕ್ಕೆ ನನಗೊಂದು ಬಲವನ್ನು ಧೈರ್ಯವನ್ನು ಅದು ಒದಗಿಸಿಕೊಟ್ಟಿದೆ. ಬದುಕಿನಲ್ಲಿದ್ದ ಅಪೇಕ್ಷೆ ತೀರಿ ಹೋಯಿತು. ಪ್ರತ್ಯಕ್ಷವಾಗಿ ನಿನ್ನ ಸಂದರ್ಶನದ ಸೌಭಾಗ್ಯ ಇಂದಿನ ದಿನ ಒದಗಿ ಬಂತು. ಪುತ್ರವಧೆಗೆ ಮನ ಬೆಳೆಸಿದಂತಹ ಒಬ್ಬ ಪಾತಕಿಯಾಗಿ ಘಾತುಕನಾಗಿ ಪ್ರಪಂಚದಲ್ಲಿ ನಾನಿಲ್ಲಿ ಗುರುತಿಸಲ್ಪಡ್ತೇನೋ ಅನ್ನುವಂತಹ ಆತಂಕ ನನ್ನಲ್ಲಿತ್ತು. ಆದರೆ ನೀ ಪ್ರತ್ಯಕ್ಷನಾಗುವುದರ ಮೂಲಕವಾಗಿ ನಾ ಯಾವ ಪಾತಕವನ್ನು ಎಸಗಿದವನಲ್ಲ, ಯಾವ ಪಾಪಕ್ಕೂ ಮನಗೊಳಿಸಿದವನಲ್ಲ ಅನ್ನುವುದನ್ನು ಪ್ರಪಂಚಕ್ಕೆ ಕಾಣಿಸಿಕೊಟ್ಟೆ. ಭಗವಂತ ಸದಾ ನಿನ್ನ ಅನುಗ್ರಹ ಇರಲಿ ಅಂತ ನಿನ್ನ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ಪ್ರಣಾಮ. ಮಹಾರಾಜ, ನಿನ್ನನ್ನು ಪರೀಕ್ಷೆಗೆ ಒಳಪಡಿಸಿದವರೇ ನಾವು. ಏಕಾದಶಿಯ ವ್ರತದ ಮಹಾತ್ಮೆ ಏನು ಅನ್ನುವುದನ್ನು ಲೋಕಮುಖಕ್ಕೆ ಪ್ರಚುರಪಡಿಸುವುದಕ್ಕೂ ನಿನ್ನದಾದ ಸತ್ಯಸಂಧತೆಯನ್ನು ತೋರ್ಪಡಿಸುವುದಕ್ಕೂ ಈ ರೀತಿಯಾಗಿ ಒಂದು ನಾಟಕವನ್ನು ಮಾಡಿದ್ದು. ಕರುಣದಿ ಪಾಲಿಸು ವರಮನೋಹರನೇ ದುರಿತವ ಕೈದಿರು ಪರಮಾತ್ಮನೇ ಸನದಿ ಜಪವನೆಲ್ಲ ಹರುಷದಿ ತಡಿಸಿ ತೆರಳಿಸಿದನು ನನಗೆ ಮಾತ್ರ ಗೊತ್ತುಂಟು ಬಿಟ್ರೆ ಇಲ್ಲಿ ಉಳಿದವರಿಗೆ ಯಾರಿಗೂ ಗೊತ್ತಿಲ್ಲ. ಇಷ್ಟು ಮಾಡಿದಂತ ನಾನು ಇಲ್ಲಿಂದ ಆಚೆ ಹೋದೆ ಅಂತ ಆದ್ರೆ ನನಗೆ ಕಲ್ಲು ಹೊಡೆದು ಕೊಂದರು ನನ್ನನ್ನು. ಹಾಗಾಗಿ ನಾನ್ ಯಾಕೆ ಬಂದದ್ದು, ನಾನಿಷ್ಟು ಕಠೋರವಾಗಿ ನಾನ್ ಯಾಕೆ ವರ್ತಿಸಿದೆ ಎನ್ನುವುದು ಸ್ವಲ್ಪ ನೀವೇ ಹೇಳಬೇಕಾಗ್ತದೆ. ನೀನು ಇಷ್ಟು ಮಾಡಬೇಕು ಅನ್ನುವ ಕಾರಣಕ್ಕಲ್ವ ನಿನ್ನ ಇಲ್ಲಿಗೆ ಬರಿಸಿದ್ದು, ಇಲ್ಲಂತಾದ್ರೆ ಬರಿಸಲಿಕ್ಕಿತ್ತ. ಅಲ್ಲ, ನಾನ್ ಸ್ವಲ್ಪ ಹೆಚ್ಚಿಗೆ ಮಾಡಿದ್ದೇನೆ ಮಾತ್ರ. ಅಲ್ಲ, ಹೋದಲ್ಲಿ ಹೆಚ್ಚಿಗೆ ಮಾಡದೆ ಹಿಂದೆ ಬರುವುದಿಲ್ಲ ನೀನು.
ಹರಿಯಿಂದ ಮೋಗಿನಿ ದೆಸೆಯಿಂದ ಕಾಮಿತ ಧರಣಿ ಪಾದದ ಕೈ ಸೇರಿದುದು ಪರಮ ಪತಿವ್ರತ ಸಂತುಡಾಡ್ಯಾಡೋ ನದಿಯ ವಿರಿದ ಬಾರದಿಂದ ಮನದಿಯೇ ಸುಡತಿಯ ಸೆಗಿಮ್ಮ ಈ ವೈಜಾಗರದಿ ಒದಗಿದೆ ಹರಿದಿನದೊಳಗೆ ಮುದದೊಳಗಿನಿಯೇ ಕಾದಜಿಗೆ ಈ ದಿವಸವು ವಿದಿತವಾಗಲಿದೆ ನದಿಯೇ. ಭೂಪತಿ, ಇಂತಹ ಹೆಣ್ಣೊಬ್ಬಳು ಬಂದು ನಿನ್ನನ್ನು ಈ ರೀತಿಯಾಗಿ ಪೀಡಿಸಬೇಕಿದ್ರೆ ಯಾರದ್ದಾದರೂ ನಿರ್ದೇಶನವಿಲ್ಲದೆ ಅವಳು ಹಾಗೆ ಮಾಡುವವಳಲ್ಲ. ಯಾವ ಜನ್ಮದ ನಂಟಿದು ಅಂತ ಅರ್ಥ ಆಗ್ಲಿಲ್ಲ ನನಗೆ. ಇವಳು ಇಷ್ಟು ಮಾಡಬೇಕು ಅಂತ ಹೇಳಿ ಕಳುಹಿಸಿಕೊಟ್ಟವರೇ ನಾವು. ಹೌದು, ನಿನ್ನನ್ನು ಪರೀಕ್ಷೆಗೆ ಒಳಪಡಿಸಿದ್ದು. ಕಷ್ಟ ಬಂದಾಗ ಏಕಾದಶಿ ವ್ರತವನ್ನೆಲ್ಲಿ ಮರೆತು ಬಿಡ್ತೀಯೋ ಇದನ್ನು ಪರೀಕ್ಷೆ ಮಾಡಬೇಕಿತ್ತು. ಆ ಮೂಲಕವಾಗಿ ನಿನ್ನದಾದಂಥ ಧರ್ಮ ಪ್ರಜ್ಞೆ ಏನು ಇದನ್ನು ಲೋಕಮುಖಕ್ಕೆ ತೋರಿಸಿಕೊಡಬೇಕು ಅನ್ನುವ ಕಾರಣಕ್ಕಾಗಿ ನಾವೇ ಕಳುಹಿಸಿದ್ದೇವೆ. ನಾವು ಒಡ್ಡಿದಂತಹ ಪರೀಕ್ಷೆಯಲ್ಲಿ ನೀನು ತೇರ್ಗಡೆ ಹೊಂದಿದ್ದೆ. ಒಳ್ಳೆ ನಟನೆ ಮಾಡಿದ್ದಾಳೆ ಅವಳು, ಆದ್ರೆ ಊರಿನವರ ಮುಂಭಾಗದಲ್ಲಿ ನಿಷ್ಠೂರಕ್ಕಾಗಿರೋದು. ಅಲ್ಲ ದೇವ್ರೆ, ಅಷ್ಟು ದೂರದಿಂದ ಇಷ್ಟು ದೂರ ಬಂದು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದೇನೆ, ನನಗೇನು ಇಲ್ವಾ ಹಾಗಾದ್ರೆ? ಯಾರು ಹೇಳಿದ್ದು ಇಲ್ಲ ಅಂತ? ಕರೆಸುವಾಗ್ಲೇ ನಾವು ಯೋಚಿಸಿಯೇ ಕರೆಸುವುದು. ಇಷ್ಟು ದೂರದಿಂದ ಬಂದವರಿಗೆ ಇಷ್ಟೇ ಕೊಡಬೇಕು. ಅಲ್ಲಿ ಎಷ್ಟು ಕೊಡ್ತೀರಂತ ಬೇಕಲ್ಲ, ಏನು ಕೊಡ್ತೀರಂತ ಬೇಕಲ್ಲ? ಕೊಡ್ತೇವೆ. ಇಂದಿನ ಈ ಏಕಾದಶಿಯನ್ನು ಇನ್ನು ಮುಂದೆ ಮೋಹಿನಿ ಏಕಾದಶಿ ಅನ್ನುವ ಹಾಗೆ ಕರೆಯಲಿ, ನಿನ್ನ ಹೆಸರಿನಿಂದ ಕರೆಯಲಿ. ಸಾಕಲ್ಲ, ಅದಕ್ಕಿಂತ ಹೆಚ್ಚೇನು ನಿರೀಕ್ಷೆ ಇಲ್ಲಲ್ಲ. ನಿರೀಕ್ಷೆ ಮಾಡಿದ್ರು ಅದಕ್ಕಿಂತ ಹೆಚ್ಚು ಸಿಗುವುದಿಲ್ಲ. ಅಷ್ಟೇ ಅಲ್ಲ, ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಏನ್ ನಿರೀಕ್ಷೆ ಮಾಡಬೇಕು? ಆದ್ದರಿಂದ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡು, ಆಮೇಲೆ ನನ್ನ ಸಾನ್ನಿಧ್ಯವನ್ನು ಸೇರಿ.